ಹಾಯ್ ಅಮ್ಮು, ಕೇಳ್ತಿದ್ಯಾ? ಕೇಳ್ತಿದ್ಯಾ? ಎ, ಅದು ಬಂದಾಯ್ತು, ಚಾರ್ಜ್ ಇಲ್ಲ. ಸಪೋರ್ಟಿಗೆಲ್ಲ ಹೋದೆಲ್ಲ, ಫುಲ್ ಚಾರ್ಜ್ ಖಾಲಿ ಆಯ್ತು. ಹಾ, ಕೇಳ್ತಿದ್ದೆ ಫಸ್ಟ್. ನಾನೇ ಫಸ್ಟ್ ನೀವೇ ಫಸ್ಟ್. ಎಲ್ಲಿ ಹೋದ್ರಿ ಶ್ರೀ? ಬನ್ನಿ. ನಾನು ಚಾರ್ಜಿಗೆ ಇಟ್ಟಿದ್ದೇನೆ. ಚಾರ್ಜಿಗೆ ಇಟ್ಟಲ್ಲೇ ಮಾಡ್ತಿದ್ದೆ ಏನೋ. ಅದು ಸ್ವಲ್ಪ ಇತ್ತು ನಾನು ಸ್ಟಾರ್ಟ್ ಮಾಡುವಾಗ. ಈಗ ಗೊತ್ತಿಲ್ಲ ಎಷ್ಟು ಉಂಟು. 1% ಇತ್ತು. ಕೇಳ್ತಿದ್ದೆ. 1% ಇತ್ತು. ಅದು ಎಷ್ಟು ವಾಚ್ ಬಂತ ಗೊತ್ತಿಲ್ಲ, ಹೋಯ್ತದು. ನಾನು ಫಸ್ಟ್. ಮತ್ತೆ ಬ್ಯಾನರ್ಜಿ ಸಪೋರ್ಟ್ ಮಾಡಿ. ದುಬೈ ಬನ್ನಿ ಬನ್ನಿ. ನವೀನ್ ಬನ್ನಿ. ಎಷ್ಟು ಬಂತ ಗೊತ್ತಿಲ್ಲ ಅದ್ರಲ್ಲಿ ವಾಚ್ ಅವರು. ನೋಡ್ಲಿಕ್ಕೆ ಆಗ್ಲಿಲ್ಲ. ಊಟ ಆಯ್ತಾ? ಶ್ರೀ ಎಲ್ಲಿ ಹೋದ್ರು? ಒಗಟು ಬೇಕಾ? ಎಂಟು ಮಾಡಿದ್ದಲ್ಲ, ಅದು ಚಾರ್ಜ್ ಹೋಯ್ತು. ಚಾರ್ಜ್ ಹೋಗಿ ಬಂದಾಯ್ತು ಫೋನ್. ಲೈವ್ ಎಂಡ್ ಆಯ್ತು. ಫಸ್ಟ್ ಟೈಮ್ ಹೀಗೆ ಆದದ್ದು. ಚಾರ್ಜ್ ಎಲ್ಲ ಉಂಟು. ಸಚಿನ್ ಬ್ರೋ ಇನ್ನು ಎಲ್ಲ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಹೌದಾ? ಕರ್ಕೊಂಡ್ ಬನ್ನಿ ಹೋಗಿ. ಅಲ್ಲೇ ಕಾಯ್ತಾ ಇದ್ದಾರ ಅಂತ. ಮೆಸೇಜ್ ಹಾಕಿದೆ ಅಲ್ವಾ ಅದ್ರಲ್ಲಿ ನಾನು. ಹೋಗಿ ಹೇಳ್ಕೊಂಡ್ ಬನ್ನಿ. ಯಾಕೆ ಎಂಡ್ ಆಯ್ತು? ಇದು ಚಾರ್ಜ್ ಹೋಯ್ತು ಅದ್ರಲ್ಲಿ. ಚಾರ್ಜ್ ಹೋಗಿ ಎಂಡ್ ಆಯ್ತು. ಚಾರ್ಜ್ ಅಲ್ಲಿ ಇಟ್ಟಿದ್ದೇನೆ. ಇದ್ರಲ್ಲಿ ಕೂಡ ಗೊತ್ತಿಲ್ಲ ಇದು ಎಷ್ಟು ಹೊತ್ತು ಬರ್ತದೆ ಗೊತ್ತಿಲ್ಲ. 1% ಇತ್ತು. ಚಾರ್ಜ್ ಅಲ್ಲೇ ಉಂಟು. ಹಾಯ್ ವಿನಯ್. ಎಂಡ್ ಆಯ್ತದು, ಸಾರಿ. ಅದು ಸಪೋರ್ಟ್ ಎಲ್ಲ ಮಾಡ್ಲಿಕ್ಕೆ ಹೋದೆ ಈವ್ನಿಂಗ್, ಮಧ್ಯಾಹ್ನ ಎಲ್ಲ. ಖಾಲಿ ಆಯ್ತು ಚಾರ್ಜ್. ಅದ್ರ ಚಾರ್ಜ್ ಅಲ್ಲಿ ಇಟ್ಟಿದ್ದೆ, ಯಾಕೆ ಖಾಲಿ ಆಯ್ತಾ ಗೊತ್ತಿಲ್ಲ. ವಿನಯ್ ಊಟ ಆಯ್ತಾ? ಅಮ್ಮ ನಾನು ಫಸ್ಟ್, ಭಟ್ರು ನಾನು ಫಸ್ಟ್. ಯಾರು ಫಸ್ಟ್? ಲೈವ್ ಎಂಡ್ ಆಯ್ತು. ಶ್ರೀ ಅವರಲ್ಲೇ ಇದ್ದಾರೆ. ಅಮ್ಮ ಹೋಗು, ಕರ್ಕೊಂಡ್ ಬಾ. ಆಯ್ತು ಮೇಡಮ್. ಏನು ಊಟ? ನಾನು ಊಟ ಸರಿ ಮಾಡ್ಲಿಲ್ಲ. ಖಾರ ತುಂಬಾ ಖಾರ ಇತ್ತು. ನಿಮಗೆ ಚಾರ್ಜ್ ಪ್ರಾಬ್ಲಮ್, ನಂಗೆ ನೆಟ್ ಪ್ರಾಬ್ಲಮ್. ಇಲ್ಲ, ಚಾರ್ಜ್ ಪ್ರಾಬ್ಲಮ್ ಇಲ್ಲ. ಅದು ನಾನು ಇಡ್ಲಿಲ್ಲ ಮಧ್ಯಾಹ್ನ. ಸಪೋರ್ಟ್ಗೆಲ್ಲ ಹೋದೆಲ್ಲ, ಅದು ಖಾಲಿ ಆಯ್ತು ಸ್ವಲ್ಪ. ಮೊದ್ಲೇ ಇಡ್ಬೇಕಿತ್ತು. ನೆಟ್ ನಾನು ಕಳಿಸ್ಲಾ? ಸ್ವಲ್ಪ ನೆಟ್ ಇಲ್ಲಿ ಫ್ರೀ ಇದೆ, ವೈಫೈ ಕಳಿಸ್ತೀನಿ ಈಗ. ಮುಂಜಾನೆ ಮಂಜಲಿ ಮುಸ್ಸಂಜೆ ಸಪೋರ್ಟ್ ಮಾಡ್ತಿದ್ದಾರೆ ಪ್ರಕಾಶ್ ಅವರು. ಥ್ಯಾಂಕ್ ಯು. ಶ್ರೀ ಅಲ್ಲೇ ವೇಟ್ ಮಾಡ್ತಾರ ಅಂತ ಬಸ್ಸಿಗಾಗಿ. ಬಸ್ ಸಿಗ್ಲಿಲ್ವೇನೋ ಶ್ರೀಗೆ. ಇಲ್ಲ, ಬಂದಿದ್ದಾರೆ. ಎಲ್ಲಿ ಯಾರು ಇಲ್ಲ, ಅವರು ಅಲ್ಲೇ ಇದ್ದಾರೆ ಅಂತ ಮೆಸೇಜ್ ಆಗ್ತಾ ಇದ್ದಾರೆ ಅಲ್ಲಿ. ಅದು ಲೈವ್ ಅವ್ರು ಎಂಡ್ ಮಾಡದಿದ್ರೆ ಮೆಸೇಜ್ ಹೋಗ್ತಾ ಇರ್ತದೆ. ಅಲ್ಲೇ ಮಾತಾಡ್ತಾ ಇದ್ದಾರಂತ ಸಚಿನ್ ಮತ್ತೆ ಅವರು.
ಹೋಗುದಾದ್ರೆ ಹೇಗೆ ಈಗ ವಾಪಸ್ ಕರೀಲಿಕ್ಕೆ ಅವರನ್ನು? ಗಟ್ಟಿಕ್ ಹೋಗಿ ಅಮ್ಮ ಬರ್ತಾರೆ. ಮಂಜು ಶೆಟ್ರು ಕೂಡ ಅಲ್ಲೇ ಇದ್ದಾರೆ. ಎಜುಕೇಶನ್ ಫ್ಯಾಕ್ಟ್ ಬಂದ್ರು, ಹಾಯ್. ಮೆಸೇಜ್ ಡಿಲೀಟ್ ಮಾಡಿದ್ರು. ಹಾಯ್ ಸಿಸ್ಟರ್, ಹಾಯ್ ಹಾಯ್, ಹೇಗಿದ್ದೀರಿ? ಊಟ ಆಯ್ತಾ? ಜ್ಯೋತಿ ಪ್ರಕೃತಿ ಜ್ವಾಲೆ ವಿಕೃತಿ ನಂದದೀಪ ಸಂಸ್ಕೃತಿ ನೀರು ಪ್ರಕೃತಿ ನೇರ ಪ್ರಕೃತಿ ವಿಕೃತಿ ನೀರಿನ ನಾಳೆ ನಾಳೆ ಸಂಸ್ಕೃತಿ ತಲೆಯೊಳಗಿನ ಬುದ್ಧಿ ಪ್ರಕೃತಿ ಅದು ಕೆಟ್ಟದಾಗಿದ್ದರೆ ವಿಕೃತಿ ಅದು ನೆಟ್ಟಗಾಗಿದ್ದರೆ ಸಂಸ್ಕೃತಿ. ಸೂಪರ್. ಊಟ ಆಯ್ತು, ನಿಮ್ದು? ಫೈನ್ ಸಿಸ್ಟರ್, ನಾನು ಸೌಖ್ಯ ಇದ್ದೀನಿ. ನಮ್ದು ಊಟ ಆಯ್ತು, ಸ್ವಲ್ಪ ಮಾಡಿದೆ. ಜಗದೀಶ್ ಅಶೋಕ್ ಬಂದ್ರು, ಹಾಯ್. ಅಲ್ಲಿಂದ ಲೈವ್ ಎಂಡ್ ಆಯ್ತು, ಪುನೊಂದು ಮಾಡಿದೆ. ಹೈ ಭಟ್ರು ಬ್ರೋ, ಹ್ಯಾಡ್ ಯುವರ್ ಡಿನ್ನರ್ ಕೇಳ್ತಿದ್ದಾರೆ. ಲೈಕ್ ಡನ್, ಥ್ಯಾಂಕ್ ಯು. ಆಯ್ತು ಸಿಸ್ಟರ್, ಓಕೆ. ಏನು ಊಟ ಇವತ್ತು? ಅಮ್ಮು ಕರ್ಕೊಂಡು ಬರ್ಲಿಕ್ಕೆ ಹೋದವ್ರು, ಅಮ್ಮುದ್ದು ಪತ್ತೆ ಇಲ್ಲ, ಅಮ್ಮು ಗಾಯಬ್. ಹಾಯ್ ಎಜುಕೇಶನ್ ಮಿನಿಸ್ಟರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಜೀವನ ಚಕ್ರ? ಇದು ಅರುಣ್ ಡೈಲಾಗ್ ಹಾಕ್ತಿದ್ದೀರಾ ಭಟ್ರೆ? ಜೀವನ ಚಕ್ರ ಹೇಗಿದೆ? ಎಲ್ಲಿದ್ರಿ ಇಲ್ಲಿ ತನಕ? ಯಾರಮ್ಮ? ಸಿಗ್ಲಿಲ್ವಾ ಶ್ರೀ ನಿಮ್ಗೆ? ಸಚಿನ್ ಗಾಯಬ್, ಮಂಜು ಗಾಯಬ್. ಥ್ಯಾಂಕ್ ಯು ಪ್ರಕಾಶ್. ಫೈನ್ ಭಟ್ರು ಬ್ರದರ್, ನೀವು ಹೀಗಾಗಿ ನಡೀತಿದೆ ಪ್ರೋಸೆಸ್. ಅವರಿಗಾಗಿ ನಡೀತಿದೆ ಬ್ರೋ, ಯುವರ್ಸ್ ಹೇಳ್ತಿದ್ದಾರೆ. ಹಾಯ್ ಅಮ್ಮ ಸಿಸ್ಟರ್ ಹೇಳ್ತಿದ್ದಾರೆ. ಎಜುಕೇಶನ್ ಫ್ಯಾಕ್ಟ್. ಥ್ಯಾಂಕ್ ಯು ಪ್ರಕಾಶ್. ಕವಿತೆ ಬರ್ಲಿಲ್ಲ, ಕವಿತನ ಬದಲಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಿ ಇವತ್ತು, ಥ್ಯಾಂಕ್ ಯು. ಹೈ ಪ್ರಕಾಶ್ ಬ್ರೋ, ಪ್ಲೀಸ್ ಕನೆಕ್ಟ್ ಮೈ ಚಾನಲ್, ಐ ವಿಲ್ ರಿಟರ್ನ್. ಪ್ರಕಾಶ್ ಅವರದ್ದು ಚಾನಲ್ ಇಲ್ಲ, ಗಿಫ್ಟ್ ಕೊಡ್ತಾರೆ. ಕಾಲಿಲ್ಲದೆ ನಡೆಯುವುದು, ತಲೆ ಇಲ್ಲದೆ ನುಡಿಯುವುದು, ಮೇಲು ಕೆಳಗಾಗಿ ಓಡುವುದು, ಇದೇನು? ಜಗದೀಶ್ ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮ ಇದ್ದೀರಾ? ಆ ಎಜುಕೇಶನ್ ಹೇಳ್ತಿದ್ದಾರೆ. ಕಾಲಿಲ್ಲದೆ ನಡೆಯುವುದು, ತಲೆ ಇಲ್ಲದೆ ನುಡಿಯುವುದು, ಕಾಲು ಕೆಳಗಾಗಿ ಓಡುವುದು, ಇದೇನು? ನಿಮ್ಮ ಕಡೆಯಿಂದ 6 ತಾಸು ಸಿಗಲಿದೆ ಅಕ್ಕ. ನಮ್ಮ ಕಡೆಯಿಂದ ಓಕೆ ಓಕೆ, ಥ್ಯಾಂಕ್ ಯು. ಎಷ್ಟು ತಾಸು ಬಂತ ಗೊತ್ತಿಲ್ಲಲ್ಲ, ಎಂಡಾಗಿ ನೋಡ್ಬೇಕಿತ್ತು ಇವತ್ತೊಂದು ನಿಮಿಷ. ಏನು ಊಟ ಅಮ್ಮ ಸಿಸ್ಟರ್ ಕೇಳ್ತಿದ್ದಾರೆ. ಕಾಲಿಲ್ಲದೆ ನಡೆಯುವುದು, ತಲೆ ಇಲ್ಲದೆ ನುಡಿಯುವುದು, ಮೇಲು ಕೆಳಗಾಗಿ ಓಡುವುದು, ನಾನ್ಯಾರು? ಊಟ ಆಯ್ತಾ ಅಮ್ಮ ಸಿಸ್ಟರ್? ಎಜುಕೇಶನ್ ಅವರು ಕನೆಕ್ಟ್ ಆಗಿದ್ದೀನಿ, ಎಜುಕೇಶನ್ ಅವರೇ ಕನೆಕ್ಟ್ ಆಗಿದ್ದೀನಿ ಹೇಳ್ತಾರೆ. ಅಮ್ಮ ಡಾರ್ಲಿಂಗ್ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಬ್ರೋ, ಹ್ಯಾಡ್ ಯುವರ್ ಡಿನ್ನರ್.
ಗೊತ್ತಿಲ್ಲ, ಅವರು ಹೇಳಿಲ್ಲ, ಏನು ಬ್ಯುಸಿ ಇದ್ದಾರೆ ಏನು ಗೊತ್ತಿಲ್ಲ. ಇಲ್ಲದ್ರೆ ಬಾರದೇ ಇರೋದಿಲ್ಲ ಅವರು. ನೀವು ಕೇಳಿ ನಾಳೆ. ಕೇಳ್ತೀನಿ ನಾಳೆ, ಗೊತ್ತಿಲ್ಲ ನಾಳೆ ಬರ್ತಾರಿಲ್ವಾ, ಬೆಳಿಗ್ಗೆ ಲೈವ್ ಮಾಡ್ತಾರೆ ಏನು ಗೊತ್ತಿಲ್ಲ. ಊಟ ಆಯ್ತಾ? ಎಜುಕೇಶನ್ ಫ್ಯಾಕ್ಟ್ ನಿಮ್ದು ಊಟ ಆಯ್ತು, ಎಜುಕೇಶನ್ ನಿಮ್ದು ಆಯ್ತಾ ಹೇಳ್ತಾರೆ. ಮತ್ತೆ ಮಾತಾಡಿ ಅಮ್ಮು. ಅಮ್ಮು ಅಮ್ಮು ಆಯ್ತು. ನಿಮ್ದು ಊರು ಯಾವುದು ಬ್ರದರ್ ಕೇಳ್ತಿದ್ದಾರೆ. ಸಪೋರ್ಟ್ ಥ್ಯಾಂಕ್ ಯು. ಇನ್ನೊಂದು ಗಂಟೆ ಇದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ದಿನ ಆಯ್ತು ಮಾತಾಡ್ಸಿ. ನಾನು ಕೂಡ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ? ಟೀಚರಿಗ. ಹೌದು, 1 ವಾರ ಆಯ್ತಲ್ಲ, ನೈಟ್ ಲೈವ್ ಮಾಡಿದ್ವಿ, ನೀವು ಬರ್ತಾ ಇರ್ಲಿಲ್ಲಲ್ಲ. ನಿನ್ನೆ ಕೂಡ ಅವ್ರು ಸಿಗ್ಲಿಲ್ಲ ನಿಮ್ಗೆ. ಮತ್ತೇನು ವಿಶೇಷ? ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಭಟ್ರೆ. ಕವಿತಾ ಟೀಚರ್ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಅದರಿಂದ. ಹೌದಾ? ಲೈವ್ಗೆ ಬರ್ಲಿಲ್ಲ. ಓಕೆ ಓಕೆ. ಅದೇ, ಇಲ್ಲದ್ರೆ ಬರದಿರುದಿಲ್ಲ ಅವರು. ಸಚಿನ್ ಅಲ್ಲೇ ಇದ್ರ ನೀವು? ಹೇಳಿದಲ್ವಾ ನಾನು ಬೇರೆ ಮಾಡ್ತೀನಂತ. ಶ್ರೀ ಎಲ್ಲಿದ್ದಾರೆ? ಮಂಜು ಕೂಡ ಬರ್ಲಿಲ್ಲ. ಹೌದಾ ಭಟ್ರೆ? ಯಾರು ಮ್ಯಾಮ್? ಅಲ್ಲೇ ಇದ್ದೆ, ಹೊರಕ್ಕ ಲೈವ್ ಅಲ್ಲಿ. ಹೊರಕ್ಕ ಲೈವ್ ಅಲ್ಲ, ನಂದು ಎಂಡ್ ಆಯ್ತಲ್ಲ, ಅಲ್ಲೇ ಮೆಸೇಜ್ ಮಾಡ್ಕೊಂಡಿದ್ರಾ ಕೇಳಿದೆ. ಶ್ರೀ ಅವರು ಕೂಡ ಅಲ್ಲೇ ಇದ್ರು, ಮಂಜು ಇದ್ರು. ಎಲ್ಲಿ ಹೋದ್ರು ಮಂಜು? ಚಾರ್ಜ್ ಖಾಲಿ ಆಯ್ತು, ಮತ್ತೆ ಬಂದಾಯ್ತು. ಸಪೋರ್ಟ್ ಆಯ್ತಾಯ್ತು, ಮಾಡಿ ಮಾಡಿ, ಅವರಿಗೂ ಮಾಡಿ ಸಪೋರ್ಟ್. ಮೇಡಮ್ ಲೈವ್. ಹೌದಾ ಮಂಜು? ನಾನು ಎಣಿಸಿದೆ ನನ್ನ ಓಲ್ಡ್ ಲೈವ್ ಅಲ್ಲಿ ಇದ್ರಿ ಅಂತ ಮಾತಾಡ್ಕೊಂಡು. ಮೆಸೇಜ್ ಮಾಡಿದ್ದೀವಿ ಅಲ್ಲಿ ಅಕ್ಕ. ಓಕೆ. ಸೌದತ್ತಿ ಕವಿತಾ ಟೀಚರ್ ಹೇಳ್ತಿದ್ದಾರೆ. ಇಲ್ಲ, ಪ್ರಕಾಶ್ ಗೊತ್ತುಂಟು ಅವ್ರು ಯಾರಂತ. ಅವರ ಫ್ರೆಂಡ್ ಅಂತೆ, ಇವರು ಟೀಚರ್ ಫ್ರೆಂಡ್ ಅಂತೆ, ಕ್ಲಾಸ್ಮೇಟ್.
ಸಪೋರ್ಟ್ ಥ್ಯಾಂಕ್ ಯು. ಕವಿ ಮೇಡಮ್ ಬಂದಿಲ್ಲ, ಗೆಸ್ಟ್ ಬಂದಿದ್ದಾರಂತೆ ಕವಿ ಮೇಡಮ್ಗೆ ಮನೆಯಲ್ಲಿ, ನಾಳೆ ಬರ್ಬೋದು. ನೆಂಟ್ರು ಇದ್ದಾರಂತೆ. ಏನು ಮಾಡ್ರಿ, ನಾನು ಎಲ್ಲ ಇಲ್ಲಿ ಅಲ್ಲೇ ಇದ್ದೆ. ಹೌದು, ಗೊತ್ತಾಯ್ತು ನೀವ್ ಅಲ್ಲೇ ಇದ್ರಿ ಅಂತ. ಅದು ಇದು ಚಾರ್ಜ್ ಇರ್ಲಿಲ್ಲ, ಈಗ ಕೂಡ ಚಾರ್ಜ್ ಇಲ್ಲ. ಗೊತ್ತಿಲ್ಲ ಯಾವಾಗ ಬಂದ್ ಆಗ್ತದೋ. 7% ಆಯ್ತು ಚಾರ್ಜ್ ಹೋಗಿ, ಎಲ್ಲ ಬಂದಾಯ್ತು, ಎಂಡ್ ಆಯ್ತು ಅದು. ನಾನು ಕವಿತಾ ಒಂದೇ ಊರು ಭಟ್ರೆ, ಕ್ಲಾಸ್ಮೇಟ್ ನಾವು, ಹೇಳ್ತಿದ್ದಾರೆ. ಫುಲ್ ಸಪೋರ್ಟ್ ಥ್ಯಾಂಕ್ ಯು ಜಗದೀಶ್ ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಂಜು ಸಪೋರ್ಟ್ ಮೆಸೇಜ್ ಆದ್ರೂ ಹಾಕಿ ಬಂದವರು. ಭಟ್ರೆ ನನ್ಗೆ ವಾಚರ್ ಕೊಡಿ ಹೇಳ್ತಿದ್ದಾರೆ. ಗೊತ್ತಾಯ್ತು ಪ್ರಕಾಶ್ ಅವ್ರು ಯಾವಾಗ್ಲೇ ಮೆಸೇಜ್ ಮಾಡ್ತಾ ಇದ್ರಲ್ವಾ. ಹೌದು, ಅವ್ರು ನೋಡ್ತಾ ಇದ್ರು ಶೆಟ್ರು ಭಟ್ರು. ಅಲ್ಲಿ ನೀವು ಕೇಳಿದ್ರಲ್ವಾ ಟೀಚರ್ ಯಾರಂತ, ಕವಿತಾ ಯಾರಂತ, ಅದಕ್ಕೆ ಅವ್ರು ಹೇಳಿದ್ದು. ಓಕೆ ಓಕೆ, ಬರ್ಲಿ ಮೆಸೇಜ್ ಬರ್ಲಿ. ಪ್ರಕಾಶ್ ಊಟ ಆಯ್ತೇನ್ರಿ ಭಟ್ರಿ ಸರ್, ಊಟ ಆಯ್ತಾ ಭಟ್ರಿ ಸರ್ ಹೇಳ್ತಿದ್ದಾರೆ. ಪಟ ಪಟ ಬರ್ಲಿ, ಪಟ ಪಟ ಬರ್ಲಿ. ಚಾರ್ಜ್ ಹಾಕೊಂಡೇ ಮಾಡಿ ಮ್ಯಾಮ್, ಹಾಕೊಂಡಿದ್ದೀನಿ, ಚಾರ್ಜ್ ಅಲ್ಲೇ ಇತ್ತು. ಚಾರ್ಜ್ ಅಲ್ಲೇ ಇತ್ತು, 2 ಫೋನ್ ಕೂಡ ಚಾರ್ಜ್ ಅಲ್ಲೇ ಇಟ್ಟು ಮಾಡುದು ನಾನು. ಫುಲ್ ಚಾರ್ಜ್ ಇರ್ಲಿಲ್ಲ ಇವತ್ತು. ಯಾವಾಗ್ಲೂ ಫುಲ್ ಚಾರ್ಜ್ ಮಾಡಿ ಇಡುದು ನಾನು, ಇವತ್ತಿರ್ಲಿಲ್ಲ. ಸಪೋರ್ಟ್ ಪ್ರಕಾಶ್. ಶ್ರೀ ಅಕ್ಕ ಎಲ್ಲಿ ವಾಚರ್ ಕೊಡು. ಎಲ್ಲಿ ವಾಚರ್ ಕೊಡ್ಬೇಕು ಅವ್ರ ವಿಡಿಯೋಗೆ, ಮತ್ತೆ ಎಲ್ಲಿಗೆ. ಹೌದು, ಅವ್ರದ್ದೆಲ್ಲ ವಿಡಿಯೋ ನೋಡ್ಬೇಕು. ಸಪೋರ್ಟ್ ಎಸ್ಕೆ ಸಪೋರ್ಟ್. ಕೋಟೆಯಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಬಂದು ಗೋಡೆಗೆ ಡಿಕ್ಕಿ ಹೊಡೆದು ಸಾಯ್ತಾರೆ. ಅದು ಯಾವುದು, ನಾನು ಕ್ವಶನ್ಗೆ ಆನ್ಸರ್ ಮಾಡಿ. ಕೋಟೆಯಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಬಂದು ಗೋಡೆಗೆ ಡಿಕ್ಕಿ ಹೊಡಿತಾರೆ. ನಿಮ್ಗೆ ಗೊತ್ತುಂಟಾ? ಗೊತ್ತಿದ್ರೆ ಹೇಳಿ. ಕೋಟೆಯಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಬರ್ತಾರೆ, ಗೋಡೆಗೆ ಡಿಕ್ಕಿ ಹೊಡೆದು ಸಾಯ್ತಾರೆ. ಯಾರು ಮಾಡಿದ್ದು? GML ಬೇಡಪ್ಪ ಬೇಡ, ಮೆಸೇಜ್ ಕಾಣ್ತಾ ಇಲ್ಲ. ಆಗದಿಂದ ಕೊಟ್ಟದ್ದೇ ಸಾಕಾಗಿದೆ, ಕುಡ್ದು ಕುಡ್ದು ಕುಡ್ದು. IGML ಎಂತ ಇದು? IMG ಇರುವೆ ಅಂತ ಹೇಳ್ತಾರೆ ನೋಡಿ. ಇರುವೆ ಹೇಗೆ ಸಾಯ್ತದೆ? ಭಟ್ರೆ ಅಂತ ನಗ್ತಿದ್ದಾರೆ. ಒಂದು ಜ್ಯೂಸ್ ಆದ್ರೂ ಕೊಡ್ಬೋದಾ ನೀವು? ಕೊಡ್ಬೋದಲ್ವಾ? ಬಾಟ್ಲೇ ತರ್ತೀರಿ, ಬೇಡ ಬೇಡ ಅಂದ್ರು. ಜಗದೀಶ್ ಬ್ರೋ ಊಟ ಆಯ್ತಾ? ನಿಮ್ದಾಯ್ತಾ ಊಟ? GML ಎಷ್ಟು ಇದೆ ಅದ್ರಲ್ಲಿ? ಫುಲ್ ಗ್ಲಾಸ್ ಇದೆಲ್ಲ 90 ಇದೆಯಾ? ಒಂದು ಕ್ವಾರ್ಟರ್ ಇದೆಯಾ? GML ಬ್ರೋ ಹೇಳ್ತಿದ್ದಾರೆ. ಕೋಟೆಯಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಬಂದು ಗೋಡೆಗೆ ಡಿಕ್ಕಿ ಹೊಡೆದು ಸಾಯ್ತಾರಂತೆ. ಯಾರದು GML? ಸುಮ್ನೆ ನಿಮ್ಮನ್ನ ಬಾಡಿ ಕೂಲ್ ಡ್ರಿಂಕ್ ಅಲ್ಲಿ ಸೆಟ್ ಆಗುತ್ತೆ. ಏನಿದು?
ಏನಿದ್ರು ಆಗ್ಬೇಕು. ಎಷ್ಟು ಕುಡಿಯುದು ದಿನ ಇಡೀ ಕುಡಿತಾ ಇರುದಾ? ಮೆಸೇಜ್ ಮತ್ತೆ ಹೇಗೆ ರೀಡ್ ಮಾಡೋದು? ಮೊದ್ಲೇ ತಪ್ಪು ತಪ್ಪು ಓದ್ತಿದ್ದೀನಿ. ಅವರು ನಿನ್ನ ಅಣ್ಣಂದಿರು. ಅದು ಶ್ರೀಗೆ ಗೊತ್ತು ಆನ್ಸರ್. ಕೋಟೆಯಲ್ಲಿ ಸೈನಿಕರಂತೆ. ಕೋಟೆಯಲ್ಲಿ ಸೈನಿಕರು ಒಬ್ಬೊಬ್ಬರಾಗಿ ಬಂದು ಡಿಕ್ಕಿಗೆ ಗೋಡೆಗೆ ಡಿಕ್ಕಿ ಹೊಡೆಯುದು ಯಾರು ಮಾರ್ಯಾದ? ಸಪೋಟ ಗೊತ್ತಿಲ್ಲ ಶ್ರೀ. ಬೆಂಕಿಪಟ್ಣ. ಹೌದಾ? ಆಗಿರ್ಬೋದು. ಇರುವೆ ಅಂತ ಇರುವೆ ಅಲ್ಲ, ಇರುವೆ ಆಗ್ಲಿಕ್ಕಿಲ್ಲ. ಕ್ವಶನ್ ಮಾಡಿದವರಿಲ್ಲ, ಕಾಣೆಯಾಗಿದ್ದಾರೆ. ಮೈ ಮೆಸೇಜ್ ಸ್ಕಿಪ್. ನಿಮ್ದು ಸಪೋರ್ಟ್ ಮೆಸೇಜ್ ಬರ್ತಾ ಉಂಟಲ್ಲ. ಅದಲ್ಲ ಮುಂಜಾನೆ ಮುಸ್ಸಂಜೆ ಮಂಜಲ್ಲಿ ಅದಾ? ಅದು ಸಪೋರ್ಟ್ ಮೆಸೇಜ್ ಅಲ್ವಾ? ಜೈ ಶ್ರೀರಾಮ. ಆಮೇಲೆ 1 2 ಬಾಳೆಲೆ ಹರಡು, 3 4 ನೈಟಿ ಹಾಕು, 5 6 ಇನ್ನೊಂದು ಬೀರು, 7 8 ತಿನ್ನು ಆಮ್ಲೆಟ್, 9 10 ಮೋರಿಲಿ ಬಿದ್ದವನೇ ಅವನೆತ್ತು. ಮೇಲೆ ಹೋಗ್ತಾರೆ ಎತ್ತಲಿಕ್ಕೆ ಅವನನ್ನು. ಬೆಂಕಿ ಕಡ್ಡಿನ ಕೊಂಡೆ ಹಚ್ಚಿದ್ರೆ ಸಾಯುತ್ತೆ. ಗೊತ್ತಿಲ್ಲ, ಅವ್ರು ಬರ್ಲಿ. ಶ್ರೀ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರಕಾಶ್ ಮೆಸೇಜ್ ಎಲ್ಲಿ ಸ್ಕಿಪ್ ಆಗಿದೆ? ಮತ್ತೊಮ್ಮೆ ಮೆಸೇಜ್ ಮಾಡಿ. ಅವರು ಇದ್ದಾರೆ ಜೋಶ್. ಶಿ ಇಸ್ ವೆರಿ ಇಂಟರ್ಗೆಟಿಕ್ ವುಮೆನ್. ಕವಿತಾ. ಹೌದೌದೌದು. ಅವ್ರು ಬಂದ್ರೆ ಫುಲ್ ಮಜಾ ಲೈವ್ ಅಲ್ಲಿ. ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಇದ್ದೀರಾ ಶ್ರೀ? ಆನ್ಸರ್ ಕರೆಕ್ಟಾ? ಬೆಂಕಿ ಕಡ್ಡೆ ಇರ್ಬೋದು, ಗೋಡೆಗೆ ಹೊಡೆದು ಸಾಯುವುದು ಅವರೆಲ್ವಾ? ಜಾಸ್ತಿ ಮಜಾ ಹಾಕ್ಬೇಡಿ ಹೇಳ್ತಾರೆ. ರಾಮನ ಹೆಂಡತಿ, ಭೀಮನ ತಂಗಿ, 3 ರೊಟ್ಟಿ ಮುರಿದರೆ ತಿನ್ನಬೇಕು ಹಿಂಗೆ. GML ಕರೆಕ್ಟು. ಗುಡ್ GML. ಅದಕ್ಕೆ ಹೇಳುದು ಎಣ್ಣೆ ಹಾಕ್ಬೇಕಂತ. ಆನ್ಸರ್ ಕರೆಕ್ಟ್ ಬರ್ತದೆ. ರಾಮನ ಹೆಂಡತಿ, ಭೀಮನ ಹೆಂಡತಿ, 3 ರೊಟ್ಟಿ ಮುರಿದರೆ ತಿನ್ನಬೇಕು ಹೆಂಗೆ? ನೀವೇ ಹೇಳ್ಬೇಕದು. ಏನಾಗುತ್ತೆ ಬಟ್ರೆ ಸರ್ಮೋಜ ಹಾಕಿದ್ರೆ ಅದು ಸ್ಪ್ಯಾಮ್ ಆಗ್ತದಂತೆ. ಲಕ್ಷ್ಮಿ ಬಂದ್ರು. ಹಾಯ್, ಊಟ ಆಯ್ತಾ ಲಕ್ಷ್ಮಿ? ಹಾಯ್ ಮಂಜು ಬ್ರದರ್ ಹೇಳ್ತಿದ್ದಾರೆ ಲಕ್ಷ್ಮಿ ಅವರು. ಸೂಪರ್ ಸಪೋರ್ಟ್ ಆನ್, ಥ್ಯಾಂಕ್ ಯು. ಶ್ರೀ ಎಲ್ಲಿದ್ದೀರಿ? ಹಾಯ್ ಲಕ್ಷ್ಮಿ ಮೇಡಮ್. ಊಟ ಆಗಿದೆ ಸಿಸ್ ಹೇಳ್ತಿದ್ದಾರೆ. ಓಕೆ, ಏನು ಊಟ? ಏನ್ ಸ್ಪೆಷಲ್ ಇತ್ತು ಇವತ್ತು? ನಂದು ಆಯ್ತು. ಹಾಯ್ ಲಕ್ಷ್ಮಿ 2 ಹೇಳ್ತಿದ್ದಾರೆ. ಲಕ್ಷ್ಮಿ 1 ಲಕ್ಷ್ಮಿ 2. ಮತ್ತೇನಾದ್ರೂ ಹಾಕಿ ಒಗಟು. ಶ್ರೀ ಮೇಡಮ್, ಎಷ್ಟು ಆಯ್ತು ಡಾಲರ್? ಡಾಲರ್ ಅಲ್ಲೇ ಕಣ್ಣು ಮಂಜುಗೆ. ನಿಮ್ಮ ಹತ್ರ ಉಂಟಲ್ಲ ಡಾಲರ್, ಕೊಡಿ. ಉತ್ತರ ಕೊಡಿ. ಸುಮ್ಮನೆ ರಿಕ್ವೆಸ್ಟ್, ನೆಕ್ಸ್ಟ್ ಟೈಮ್ ನೀ ಕನ್ನಡ
ವರ್ಡ್ ಯೂಸ್ ಮಾಡಬೇಡಿ. ನೋಡಕ್ಕೆ ಆಗಲ್ಲ, ನೋಡಕ್ಕೆ ಹೋಗಲ್ಲ. ಕನ್ನಡ ಯೂಸ್ ಬಾರ್ದಾ? ಅದೇ ನೀವು ಕರೆಕ್ಟ್ ಬರೆಯುವವರು ಕರೆಕ್ಟ್ ಬರಿಬೇಕು, ಇಲ್ಲಾಂದ್ರೆ ಓದಕ್ಕೆ ಆಗಲ್ಲ. ನಿಮ್ಮ ಎಣ್ಣೆ ಕೊಟ್ರೆ ಮತ್ತೆ ಹೇಗೆ ಓದು ನಾನು? ಬೆಳಿಗ್ಗೆಯೂ ಮಧ್ಯಾಹ್ನ ಎಣ್ಣೆ ಕೊಡ್ತಾ ಇದ್ದೀರಿ. ಚೊಂಗಿ ಮಸಾಲ ರೈಸ ಎಂತ ಚೊಂಗಿ ಮಸಾಲ? ಹೊಸ ರೆಸಿಪಿಯಾ? ಚೊಂಗಿ ಮಸಾಲ ಅಂದ್ರೆ ಎಂತ? ಚೊಂಗಿ ಅಂದ್ರೆ ಎಂತ? ಮ್ಯಾಮ್ ಪೇಸ್ಟ್ ಬೇಡ, ನಾನ್ ವೆಜ್. ಪಾಸ್ತಾ ಬೇಡ, ನಾನ್ ವೆಜ್ ಬೇಕು. ರಾಮನೆಣ್ಣೆ ತಂದ್ರೆ ಭೀಮನ ತಂಗಿ. ಓಕೆ. ಹೈ ರವಿ, ನವೀನ್ ಬ್ರೋ ಹೇಳ್ತಿದ್ದಾರೆ, ಲಕ್ಷ್ಮಿ ಅವರು. ಅಂಕುಡೊಂಕಿನ ಬಾವಿ ಹೊಕ್ಕು ನೋಡಿದ್ರೆ ಮುಕ್ಕು ನೀರಿಲ್ಲ, ನಾನ್ ಯಾರು? ಇದು ಕಿವಿ, ಅದು ನಂದಾಗಿದೆಲ್ಲ ಆಗಲೇ ಒಗಟು. ಆಲ್ರೆಡಿ ಕೇಳಿದ್ದೇನೆ ಇದು ನಾನು. ಆಯ್ ಹಾಲ್ ಅಂತ ಬೆಣ್ಣೆ ಬಂದ್ರು, ನಾನೊಂದು ದೋಸೆ ತಿಂದೆ ಮಾರೆ, ಖಾರದಲ್ಲಿ ಅಲ್ಲೇ ಬಿಟ್ಟೆ. ಕಿವಿ ಹೇಳ್ತಿದ್ದಾರೆ. ಮಸಾಲ ರೈಸ್. ಮಸಾಲ ರೈಸಾ? ಚೊಂಗಿ ಮಸಾಲ ಅಂದ್ರೆ ಭಟ್ರ ಸಾರ್ ಹೇಳ್ತಿದ್ದಾರೆ. ಓಕೆ. ಹಾಯ್ ಭಟ್ರೆ ಹೇಳ್ತಿದ್ದಾರೆ. ನಾಗರ ಪುತ್ರ ಸಾವಿನ ಮಿತ್ರ ಎಂತ? ಮಂಜು ಶೆಟ್ರೆ, ಈ ರಾಮ ಭೀಮ ಯಾರು? ನಮ್ದು ಗೊಣ್ಣೆ ಹಾಕಿದ್ರೆ ಸ್ವೀಟ್ ಇರೋದು. ಇದು ಖಾರ ಮಾರೆ, ಸ್ಪೈಸಿ, ಡಬಲ್ ಸ್ಪೈಸಿ. ತಿನ್ಲಿಲ್ಲ. ರಾಮ ನಾಯಕ್ಕೂ ಮಹಾಭಾರತಕ್ಕೂ ಲಿಂಕ್ ಹೇಗೆ? ರಾಮಾಯಣಕ್ಕೂ ಮಹಾಭಾರತಕ್ಕೆ ಲಿಂಕ್ ಹೇಗೆ ಹೇಳ್ತಿದ್ದಾರೆ. ಸಲಾಂ ವಾಲಿಕುಮ್. ಬರ್ಬೇಕು. ವಾಲಿಕುಮ್ ಸಲಾಂ. ಇಲ್ಲ, ನಿಮ್ಮ ಟೀಚರ್ ಕಾಣ್ತಾ ಇಲ್ಲ ಇಲ್ಲಿ ಇವತ್ತು. ಊಟ ಆಯ್ತಾ? ಅದು ಸ್ವೀಟ್ ಮುಸ್ಲಿಂ ಹಬ್ಬಕ್ಕೆ ಮಾಡ್ತಾರೆ, ಹೌದಾ? ಸಾಯಿಸಿ ಜಾಸ್ತಿ ಇದೆ ಸ್ವಲ್ಪ. ಎಂತ? ಸ್ಪೈಸಿ ಜಾಸ್ತಿ ಇದೆ, ಹೌದೌದು. ಸ್ಪೈಸಿ ಜಾಸ್ತಿ ಇತ್ತು, ತಿನ್ಲಿಕ್ಕೆ ಆಗ್ಲಿಲ್ಲ. ಒಂದು ಸ್ವೀಟ್ ಕೊಟ್ಟಿದ್ರು, ಅದನ್ನ ತಿಂದ್ಬಿಟ್ಟೆ ಸ್ಪೈಸಿಗೆ. ಶ್ರೀ ಸಪೋರ್ಟ್ ಮಾಡ್ತಿದ್ದಾರೆ. ಸಾಂಗ್ ಹೇಳಿದ್ರಿ ಅಲ್ವಾ, ಅವರೆಲ್ಲ ಮ್ಯಾಮ್ ಹೋದ್ರು. ಸಾಂಗ್ ಹೇಳ್ತಿದ್ರಿ ಅಲ್ವಾ, ಅವರೆಲ್ಲ ಮ್ಯಾಮ್ ಹೋದ್ರು. ಹೌದೌದು, ಅವ್ರು ಹೋದ್ರು. ಸಚಿನ್ ಅಲ್ವಾ? ಹೌದು, ಅವ್ರು ಹೋದ್ರು. ಆಯ್ತು ಊಟ ಸುಮ್ಮಿ ಮೇಡಮ್, ನಿಮ್ಮದು ಅಯ್ಯೋ ಸ್ಪೆಷಲ್ ಒಂದು ದೋಸೆ ತರಿಸಿದ್ದು, ಮಸಾಲೆ ದೋಸೆ, ಖಾರ ತಿನ್ಲಿಕ್ಕೆ ಆಗ್ಲಿಲ್ಲ. ಬಿಟ್ತರ ಚೊಂಗಿ, ಹೌದಾ? ನಾನು ಫಸ್ಟ್ ಟೈಮ್ ಕೇಳಿದ್ದದ್ದು ಚೊಂಗಿ ಮಸಾಲ ಅಂತ. ತಲೆ ಇಲ್ಲ, ನಡು ಇಲ್ಲ, ಕೈಗಳಿದ್ದರೂ ಬೆರಳಿಲ್ಲ, ನಾನ್ ಯಾರು? ಸರಿಯಾಗಿ ಉತ್ತರ ಹೇಳಿ. ಜೀನ್ ಪ್ಯಾಂಟ್, ಬೆಲ್ ಬಾಟಮ್ ಪ್ಯಾಂಟ್, ಟೀ ಶರ್ಟ್, ಕೋಟ್ ಮತ್ತೆ ಅಂಗಿ. ಅದು ಕೋಟ್. ಅದ್ರಲ್ಲಿ ಕೆಲವು ಕೋಟಿಗೆ ಕೈ ಇರುದಿಲ್ಲಲ್ಲ, ಕೋಟ್. ತಲೆ ಎಲ್ಲ, ನಡು ಇಲ್ಲ, ಕೋಟ್ ಅಲ್ವಾ? ಸುಮಿ ಬಾಯ್, ಯಾಕೆ ಇಷ್ಟು ಬೇಗ ಲೈಫ್ 10 ಅಂತ? ಲಕ್ಷ್ಮಿ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಹಾಯ್ ಲತೀಶ್ ಬ್ರೋ ಹೇಳ್ತಿದ್ದಾರೆ. ಶ್ರೀ ಅವರು ಇರು ನಿಂಗೆ ಸುಮಿ ತಂದು ಬರ್ತೀನಿ, ಪುನಃ ತರ್ತೀರಾ? ಆಗ್ಲೇ ಸಾಂಗ್ ಹೇಳಿದ್ರು ಅಲ್ವಾ ಅವರು? ಹೌದು, ಅದು ಸಚಿನ್ ಅಂತ. ಸಚಿನ್ ಅವರು ಹೇಳ್ತಿದ್ದಾರೆ. ಶ್ವೇತಂ ಭಟ್, ಓಕೆ. ಹಂಗೆ ಅಂತ ಎಲ್ಲ, ಕೋಟ್. ಆಂಧ್ರ ಸ್ಟೈಲ ಅದು? ಒಂದೇ ಆಂಧ್ರದವ ಹೋಟೆಲ್ ದೋಸೆ? ಮಡ್ರಾಸ್ ಅದ? ಮೆಡ್ರಾಸ್ ಇದ್ದದು. ಬೇಡ ಹೇಳಿದ್ದೆ, ಕೇಳಿಲ್ಲ ಇವರು. ಖಾರ ಅಂದ್ರೆ ಗ್ರೀನ್ ಚಿಲ್ಲಿ ತಿಂದಾಗೆ ಆಯ್ತು, ಅಷ್ಟು ಖಾರ. ಮಸಾಲೆ ದೋಸೆ ನಾನು ನೋಡ್ಲಿಲ್ಲ ಅಷ್ಟು ಖಾರದ್ದು, ಇದುವರೆಗೆ ತಿನ್ಲೇ ಇಲ್ಲ.
ಇಬ್ಬಿಬ್ರು ಹೆಂಗೆ ಬರೋದು ಮ್ಯಾಮ್? ನಾನು ಬರ್ಬೋದು. ಹೌದೌದು, ಮಾತಾಡಿ ಅಲ್ಲಿ. ಆ ಇನ್ಸ್ಟಾದಲ್ಲಿ ಭಟ್ರು ತರ್ತಾರೆ ಲಿಂಕ್, ಬೇಕಾದ್ರೆ ಬರ್ತೀರಾ? GML ತನ್ನಿ ಲಿಂಕ್ ಹಾಕಿ, ಬರ್ತಾರಂತೆ ಪ್ರಕಾಶ್ ಅವರು. ಭಟ್ರು ಅದು ಸುಮ್ಮಿ ತಾನೆ. ಯಾರಿಗೆ ಹೇಳ್ತಿದ್ರ? ಜಯಶ್ರೀ ಕೃಷ್ಣ ಅಂತ ಹೇಳ್ತಾ ಇದ್ದೀರಿ? ಯಾರು ಶ್ರೀ? GML ಸರ್, ನಾವು ನಾಳೆಯಿಂದ ನಿಮ್ ಹನ್ಸ್ ಅಲ್ಲಿ 2 ಸೀಟ್ ರಿಸರ್ವ್ ಮಾಡ್ಬೇಕು. ಮುಂಜಾನೆ ಇದು ಸಪೋರ್ಟ್ ಮೆಸೇಜ್, ಸೂಪರ್ ಸಪೋರ್ಟ್ ಆನ್ ಜಗದೀಶ್. ಏನೋ 2 times ಖಾರ ಹೌದೌದು, ಮಸಾಲೆ ಕೂಡ ಏನೋ ಹಾಕಿದ್ದಾರೆ ಅವರು. ಇದು ದೋಸೆ ಮೇಲೆ ಕೂಡ ಏನಿತ್ತು. ಮತ್ತೆ ಇದು ಪೊಟ್ಯಾಟೊ ತಿನ್ಲಿಕ್ಕೆ ಆಗ್ಲಿಲ್ಲ ಅದು. ಗ್ರೀನ್ ಚಿಲ್ಲಿ. ಮಧು ಹೆಬ್ರಿ ಬಂದ್ರು. ಹಾಯ್. ಜೇನುನೊಣ ತಂದ್ರ ಕಚ್ತದೆ ಎಲ್ಲಿ? ಜೇನುನೊಣ, ರಾಣಿ ನೊಣ. ಇನ್ನೊಂದು ನಾನು ಹೇಳ್ತಿದ್ದಾರೆ ಮ್ಯಾಮ್. ಮತ್ತೊಮ್ಮೆ ಬರ್ತೀನಿ, ಭಯ ಆಗುತ್ತೆ. ಯಾಕೆ ಭಯ? ಏನ್ ಭಯ ಇಲ್ಲ, ಬನ್ನಿ. ಜೇಮೇಲೆ ಅವರು ಸುಮಿ ಅಕ್ಕ ಅಲ್ಲ, ಅವರು ಶ್ರೀ ಅಕ್ಕ ಮಾತಾಡ್ತಾ ಇರೋದು. ಮಾತಾ ಇದ್ದವರು ಗಂಡು ನೊಣ ಪ್ಯಾಂಟ್ ಹಾಕುತ್ತೆ, ಹೆಣ್ಣೊಣ ಶರ್ಟ್ ಆಗುತ್ತೆ. ಅದೇ ಗೊತ್ತಾಗೋದು ನಮ್ಗೆ, ಅದ್ರ ಗೊತ್ತಾಗಲ್ಲ ಅದು. ಜೀನ್ಸ್ ಪ್ಯಾಂಟ್ ಹಾಕೋದಾ? ಭಟ್ರು ಕಳ್ಸಿದ್ರು ನೋಡಿ. ಬರ್ಬೇಕು ದುಬೈಗೆ. ವೆಲ್ಕಮ್ ಟು ದುಬೈ. ಪ್ರಕಾಶ್ ಮಾತಾಡಿ. ಪಿನ್ ಮಾಡ್ಕೋ ಸುಮಿ. ಹೌದೌದು, ಇನ್ ಪಿನ್ ಮಾಡ್ಬೇಕಲ್ಲ. ಪಿನ್ ಮಾಡ್ಲಿಕ್ಕೆ ಆಗಲ್ಲ ಅದು ನಂಗೆ, ಚಾನಲ್ಗೆ ಹೋಗ್ತದೆ. ನೋಡ್ತೇನೆ, ನಾನು ಟ್ರೈ ಮಾಡ್ತೇನೆ. ಇದ್ದೀರಾ? ಮಾತಾಡಿ. ಹಾಯ್ ಹೇಳಿ. ಹಾಯ್ ಅಂತ ಹೇಳಿ. ಹೆಲೋ. ಭಯ ಪಡ್ಬೇಡಿ, ಕವಿ ಬದ್ಲಿಗೆ ನೀವು. ಸರ್ ಇದ್ದೀರಾ? ಗೆಸ್ಟ್ ಬಂದಿದ್ದಾರೆ, ಮಾತಾಡ್ತಾ ಇಲ್ಲ. ಮಾತಾಡಿ. ಸೂಪರ್ ಹೇಳ್ತಿದ್ದಾರೆ ಮಂಜು ಸರ್, ಹೇಳ್ತಿದ್ದಾರೆ ಮಧುವಾಹಿನಿ. ಬಂದಿದ್ದೀರಿ, ಮಾತಾಡಿ. ಕೇಳ್ತಾ ಇದ್ಯಾ? ಹೆಣ್ಣಿನೊಳಗೆ ಏನು ಶರ್ಟ್ ಮಾತ್ರನಾ? ಪ್ಯಾಂಟ್ ಇಲ್ವಾ? ಮಂಜು ಸರ್ ಹೇಳ್ತಿದ್ದಾರೆ ಲಿಂಕ್ ಮೇಲೆ ಮಾಡಬೇಡ, ನೇಮ್ ಮೇಲೆ ಪ್ರೆಸ್ ಮಾಡು. ನೇಮ್ ಮೇಲೆ ಪ್ರೆಸ್ ಮಾಡ್ಬೇಕಾ? ಹೌದಾ, ನೋಡುವ. ಮತ್ತೆ ಏನಾಗ್ತಿ? ಹೋದ್ರಾ? ಗೊತ್ತಾಯ್ತಲ್ಲ ಈಗ ಹೇಗೆ ಅಂತ. ಎಲ್ಲಿ ಸಿಕ್ತು ಲಿಂಕ್ ನಿಮ್ಗೆ? ಹಾಯ್ ಪ್ರಕಾಶ್ ಬ್ರೋ ಹೇಳ್ತಿದ್ದಾರೆ. ಸ್ಕರ್ಟ್ ಓಕೆ. ಸ್ಕರ್ಟ್ ಕೊಡಿ ಹೆಣ್ಣು ನೊಣಕ್ಕೆ. ಹಾಯ್ ಮಧು ಬ್ರೋ ಹೇಳ್ತಿದ್ದಾರೆ. ನಾಳೆ ಜಾಯ್ನ್ ಆಗಿ. ಒಳ್ಳೇದಿತ್ತು, ಇವತ್ತು ಜಾಯ್ನ್ ಆಗಿ ಹಾಗೆ ಹೋದ್ರಿ. ಹಾಯ್ ಮಧು ಬ್ರೋ ಹೇಳ್ತಿದ್ದಾರೆ. ಶ್ರೀ ಅವರು ಮಾತಾಡಿ. ಇಲ್ಲ, ಹೋದ್ರು ಅವರು, ಲೆಫ್ಟ್. ಹೆದರಿಕೆ ಆಯ್ತಂತೆ, ನರ್ವಸ್, ಫಸ್ಟ್ ಟೈಮ್ ಅಲ್ವಾ. ಹಾಯ್ ಶ್ರೀ ಅಮ್ಮ ಹೇಳ್ತಿದ್ದಾರೆ. ನಿಮ್ಮ ಅಮ್ಮನವರು. ಮತ್ತೆ ಮಧು ಅವರೇ, ಊಟ ಆಯ್ತಾ? ಒಣಸಾಂಡೆ ಹೆಬ್ರಿ ಅವರದ್ದು. ಲತಿ ಹೋಗಿಬಿಟ್ರಾ? ಹಾಯ್ ಹೇಳಿ. ಲತೀಶ್ ನಿನ್ನೆ ಗೆಸ್ಟ್ ಲತೀಶ್, ಇವತ್ತು ಯಾರಿಲ್ಲ ಗೆಸ್ಟ್. ಸಚಿನ್ ಬಂದ್ರು ಹೋದ್ರು, ಆಮೇಲೆ ಯಾರಿಲ್ಲ. ಅಮ್ಮನ ನಾನು ಹೇಳ್ತಿದ್ದಾರೆ. ಚೇಮಲ್ ಅವರು ಹಾಕಿದ್ದ ಲಿಂಕ್ಗೆ ಕ್ಲಿಕ್ ಮಾಡಿದೆ ಮ್ಯಾಮ್. ಹೌದಾ,
ಓಕೆ ಓಕೆ, ಬನ್ನಿ ಮಾತಾಡಿ. GML ತಂದಿದ್ರಲ್ವಾ, ನೇಮ್ ಮೇಲೆ ಪ್ರೆಸ್ ಮಾಡ್ಬೇಕಾ? ಹಾ ಹೌದೌದು, ಬಂತು ನೋಡಿ. ನೇಮ್ ಮೇಲೆ ಪ್ರೆಸ್ ಮಾಡಿದೆ, ನಾನು ಮಧ್ಯದಲ್ಲಿ ಪ್ರೆಸ್ ಮಾಡ್ತಾ ಇದ್ದದ್ದು. ಥ್ಯಾಂಕ್ ಯು ಶ್ರೀ. ಅದು ಕಮಲಿದ್ದೊಂದು ಎಷ್ಟು ಇದು ಮಾಡ್ತಿದ್ದೆ, ನಾನು ಅರ್ಥನೇ ಇರ್ಲಿಲ್ಲ. ಈಗ ಕರೆಕ್ಟ್ ಆಯ್ತು. ಅಲ್ಲ, ಮೊನ್ನೆ ನಾನು ರೈಟ್ ಸೈಡ್ ಅಲ್ಲಿ ಪ್ರೆಸ್ ಮಾಡಿದ್ದು, ಅದು ಆಗಿದೆ. ಟೀಚರ್ ಹೇಳಿದ್ರು ರೈಟ್ ಸೈಡ್ ಅಲ್ಲಿ ಪ್ರೆಸ್ ಮಾಡಂತ, ಅವತ್ತಾಗಿತ್ತು. ಮತ್ತೆ ನೆಕ್ಸ್ಟ್ ಡೇ ಆಗ್ಲೇ ಇಲ್ಲ. ಬೇರೆ ಯಾರಾದ್ರೂ ಜಾಯ್ನ್ ಆಗಿ ಹಾಗೆ ಮಾತಾಡಿದ್ರೆ ಅಂತ ನೋಡ್ಕೊಳ್ತೀನಿ. ನಾನು ನಾಳೆ ಜಾಯ್ನ್ ಆಗ್ತೀನಿ. ಬೇರೆ ಯಾರಾದ್ರೂ ಜಾಯ್ನ್ ಆಗಿ ಹೇಗೆ ಮಾತಾಡ್ತಾರೆ ಅಂತ ನೋಡ್ಕೊಳ್ತೀನಿ. ಹೌದಾ, ಶ್ರೀ ಬರ್ತೀರಾ? ಸ್ವಲ್ಪ ಅವರಿಗೆ ಕಳ್ಸಿ. ಯಾಕೆ ಕಜ್ಜಿದೆ ಮಧು ಸಾರ್ ಹೇಳ್ತಿದ್ದಾರೆ. ನೀವು ಎಲ್ಲಾದ್ರೂ ಪ್ರೆಸ್ ಮಾಡಿ, ಎಂಡ್ ಬಟನ್ ಒಂದು ಬಿಟ್ಟು. ಇವತ್ತು ಕರೆಕ್ಟ್ ಆಯ್ತು ನೋಡಿ. ಶ್ರೀ ಅಕ್ಕೋ, ನಿಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಹಾಕಿದ್ದೀರಾ? ಇದು ಕವಿದ್ದು ಕೂಡ ನೋಡ್ಲಿಕ್ಕೆ ಉಂಟು, ಇವತ್ತು ನೋಡ್ತೀನಿ ಅವರದ್ದು ಪ್ಲೇ ಲಿಸ್ಟ್. ಚಂದು ಬಂದ್ರು, ಆಯ್ತಾ ಎಲ್ಲ ಕೆಲ್ಸ ಚಂದು? ಎಲ್ಲರದ್ದು ಊಟ ಆಯ್ತಾ ಕೇಳ್ತಿದ್ದಾರೆ. ಈಗ ಫ್ರೀ ಆದ್ರ ಚಂದು? ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಬಂದ್ರ ಅಂತ ಕಾಣ್ತದೆ. ಲೈವ್ ಆನ್ ಮಾಡಿ ಬಿಡಿ ಭಟ್ರು ಹೇಳ್ತಿದ್ದಾರೆ. ಚಂದಮ್ಮ ಒಂದು ಗಿಫ್ಟ್ ಕೊಡಿ. ಚಂದಮ್ಮನಿಗೆ ನೀವು ಕೊಡಿ, ಅವರು ಕೊಡ್ತಾರೆ. ಸಪೋರ್ಟ್ ಮಾಡ್ತಿದ್ದಾರೆ ಅಶೋಕ್ ಅವರು, ನೀವು ಲೈವ್ ಮಾಡಿ ಸಪೋರ್ಟ್ ಮಾಡೋಣ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಬ್ರೋ ಹೇಳ್ತಿದ್ದಾರೆ. ಇವತ್ತು ಮಾಡಿದ್ರ ಶ್ರೀ? ಇತ್ತು ನಿಮ್ಮ ಇದು ಲೈವ್ ಇತ್ತಲ್ಲ, ಮತ್ತೆ ನೋಡಿದೆ ನಾನು. ಎಂತದ ತೊಳಿತಾ ಇದ್ರಿ ಲೈವ್ ಅಲ್ಲಿ? ಹ್ಞೂ ಅಕ್ಕ ಹೇಳ್ತಾರೆ. ಮೌನ ಆದ್ಮೇಲೆ ಲೈವ್ ಮಾಡ್ತೀನಿ, ಅದು ಆನ್ ಮಾಡಿ. ಮೌನ ಆದ್ಮೇಲೆ ಲೈವ್ ಮಾಡಿದ್ದೀನಿ, ಅದು ಆನ್ ಮಾಡಿ ಹೇಳ್ತಾರೆ. ಇದ್ರಲ್ಲಿ ಕಳಿಸಿ, ನಾನು ನೋಡ್ತೇನೆ. ಯುಕ್ತಿ ಅಮ್ಮಗೆ ಒಂದು ಜೈ ಹೇಳಿ. ಯಾರು ಯುಕ್ತಿ ಅಮ್ಮ? ಮಧು ಬ್ರೋ ನೀವು ಕೊಡಿ, ನನ್ನ ರಿಟರ್ನ್ ಮಾಡ್ತೀನಿ ಹೇಳ್ತಾರೆ. ಓಕೆ ಹೇಳ್ತಾರೆ ಭಟ್ರು. ಜೈ ಯುಕ್ತಿ ಮಾಮ್ ಹೇಳ್ತಿದ್ದಾರೆ. ಗಿರ ತಿರುಗುತ್ತೆ, ಸುತ್ತಾಗಿ ಬೀಳುತ್ತೆ, ಎಂತ ಅದು? ಹೇಳಿ ಆನ್ಸರ್. ಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ. ಯುಕ್ತಿ ಮೆಸೇಜ್ ಮಾಡೋಕೆ ಬಿಡ್ತಿಲ್ಲ ಬ್ರೋ ಹೇಳ್ತಿದ್ದಾರೆ ಚಂದು ಅವರು. ಮಗಳ ನಿಮ್ದು? ನನ್ನ ಮಗಳು ಅಕ್ಕ. ಓಕೆ ಓಕೆ. ವೇಟ್ ಸುಮಿ, ದುಬೈಗೆ ವೀಸಾ ಅಪ್ಲೈ ಮಾಡಿದ್ದೆ, ಚೆಕಿಂಗ್ ಬಂದಿದ್ದಾರೆ, ಆಮೇಲೆ ಬರ್ತೀನಿ. ಆಯ್ತಾಯ್ತು, ಹೋಗಿ ಬನ್ನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಿ ಅಕ್ಕಗೆ ಕಳಿಸಿ, ಅವ್ರು ನನಗೆ ಫಾರ್ವರ್ಡ್ ಮಾಡ್ತಾರೆ. ಆಯ್ತಾಯ್ತು, ನಂಗೆ ಕಳಿಸಿ, ಲಿಂಕ್ ಕಳಿಸಿ. ಪ್ರಾಮಿಸ್ ತಗೊಂಡ್ ಬರ್ತೀನಿ. ಬನ್ನಿ. ಮಲಗ್ಲಿಕ್ಕೆ ಹೋಗುವಾಗ ಕುಡ್ದೆ ಮಲಗ್ತೀನಿ. ಬುಗುರಿ, ಕರೆಕ್ಟ್. ಆಯ್ತಾಯ್ತು, ಕಳ್ಸಿ. ನೀವು ನಂಗೂ ಕೂಡ ಕಳ್ಸಿ. ಒಂದರಲ್ಲಿ ನಿಮ್ದು ಹಾಕ್ತೀನಿ, ಮತ್ತೊಂದ್ರಲ್ಲಿ ಕವಿದ ಹಾಕ್ಬೇಕು. 90 ಕುಡಿದ ಮೇಲೆ ಗಿರ ತೆಗುತ್ತೆ, ಅದು ಕರೆಕ್ಟ್, ಅದು ಸರಿನೇ ಆನ್ಸರ್. ಇವಾಗ ನಾವು ಬೀಳ್ತೇವೆ. GML ವಿಡಿಯೋ ನೋಡಿ ಬ್ರೋ ಹೇಳ್ತಿದ್ದಾರೆ. ಫ್ಯಾಮಿಲಿ ಮ್ಯಾಟರ್ ಯಾಕೆ ಕೇಳ್ತಿ ಸುಮ್ಮಿ? ಗೊತ್ತು, ನಂಗೆ ಗೊತ್ತಿಲ್ಲ.
ಮತ್ತೊಬ್ರು ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಈಸಿ ಅದು ಹುಡ್ಕೋದು ನಾನು. ಕರಾವಳಿ ಪುನಃ ಬಂದ್ರು ಶಿಲ್ಪಾ ಅವರು. ಒಮ್ಮೆ ಹೋದ್ರಲ್ವಾ. ಎಲ್ಲ ಊಟ ಎಲ್ಲ ಮಾಡಿ ಬಂದ್ರಾ? ಹಾಯ್ GML ಬ್ರೋ ಹೇಳ್ತಿದ್ದಾರೆ. ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಜಾಯ್ನ್ ಆಗಿ ಹೇಳ್ತಿದ್ದಾರೆ ಚಂದ್ರ ಅವರು. ಹಾಯ್ ಕರಾವಳಿ ಹೇಳ್ತಿದ್ದಾರೆ ಶ್ರೀ ಅವರು. ನಂಗೆ ಎಲ್ಲಾ ಡೋಸ್ ಆಯ್ತು GML ಬ್ರೋಸ್ ಡೌನ್ ಆಯ್ತು. ಹೇಗೆ ಡೌನ್ ಆಯ್ತು? ನಂಗೆಲ್ಲಾ ಡೌನ್ ಆಯ್ತು GML ಸರ್. ಹೆಂಗೆ ಡೌನ್ ಆಯ್ತು? ಆಕಾಶಕ್ಕೆ ಏರುವಾಗ 2 ರೆಕ್ಕೆ, ಭೂಮಿಗೆ ಇಳಿಯುವಾಗ 2 ಕಾಲು. ನಾನ್ ಯಾರು? ಅದು ಭಟ್ರಿಗೆ ಗೊತ್ತುಂಟು ಇದು ಆನ್ಸರ್. ಭಟ್ರ ಹತ್ರನೇ ಇದೆ. ಕರಾವಳಿಯವರೇ, ನನ್ನ ಪರಿಚಯ ಇಲ್ವಾ? ಆವಾಗ ಕೇಳ್ತಾ ಇದ್ರಲ್ಲ ಭಟ್ರು ಯಾರು ಅಂತ. ಹೌದೌದು, ಕೇಳ್ತಾ ಇದ್ರು ಭಟ್ರು ಯಾರು ಅಂತ. ಭಟ್ರು. ಸುಮಕ್ಕ ನೀವು ಸೂಪರ್ ಚಾಟ್ ಮಾಡಿ. ನಿಮ್ಗ ಇಲ್ಲ ಈಗ ಮಾಡಲ್ಲ. ಇಲ್ಲಿ ಹಸ್ಬೆಂಡ್ ಇದ್ದಾರೆ, ಕೇಳಿ ನೋಡಿ ನೀವು. ಶಿಲ್ಪಾ ಇಲ್ಲೂ ಬಂದ್ಯಾ? ವಿಡಿಯೋ ನೋಡ್ತೇವೆ ನಿಮ್ದಾಯ್ತಾ? ಶಿಲ್ಪ ಇಲ್ಲೂ ಬಂದ್ಯಾ ಶಿಸ್ಸು ಹೇಳ್ತಾರೆ. ಫ್ಲೈಟ್ ಹೌದೌದು. ಭಟ್ರ ಹತ್ರ ಇರ್ತದಲ್ಲ ಯಾವಾಗ್ಲೂ. ಸಪೋರ್ಟ್ ಮಾಡ್ತಿದ್ದಾರೆ. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೆ ಹೋದ್ರೆ ನುಣ್ಣಗೆ. ಇದು GML ಬ್ರೋನೇ ಆನ್ಸರ್ ಮಾಡ್ಬೇಕು. ನಿಮ್ಗೆ ಗೊತ್ತುಂಟು, ಮಂಜು ಗೊತ್ತುಂಟು ಇದು. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೆ ಹೋದ್ರೆ ನುಣ್ಣಗೆ. ಮಂಜುಗೆ ಮತ್ತು GML ಗಿದು ಆನ್ಸರ್ ಕ್ವಶನ್. SS ಭಟ್ ಬ್ರೋ. ಕರಾವಳಿ ಮೇಡಮ್ ಹೇಳಿ ಪ್ರಶ್ನೆ, ಕೇಳಿ ಪ್ರಶ್ನೆ ಹೇಳ್ತಿದ್ದಾರೆ. ನಾನು ಹೇಳಿದೆ ನೋಡಿ ಅದೇ. ಬೆರಳಿಟ್ರೆ ತಣ್ಣಗೆ, ಹೊಟ್ಟೆಗೆ ಹೋದ್ರೆ ನುಣ್ಣಗೆ. ನನ್ನ ಫ್ಲೈಟ್ ಯಾರಿಗೂ ಕೊಡಲ್ಲ. ಹಾಯ್ ಕವಿಯ ಕೇಳ್ತಿದ್ರೆ. ಪವನ್ ಬಂದ್ರು, ಪವನ್ ಗೌಡ. ಹಾಯ್ ಪವನ್, ಊಟ ಆಯ್ತಾ? ಆಕಾಶಕ್ಕೆ ಏರ್ಬೇಕಾದ್ರೆ 1 ಕ್ವಾರ್ಟರ್ ಇರುವಾಗ ಕಾಲೇ ಬೇಡ. BR ಹೇಳ್ತಿದ್ದಾರೆ. ಸ್ವಲ್ಪ ಚೇಂಜ್ ಮಾಡಿ. ಹಾಯ್ ಮಧು ಬ್ರೋ, ಯಾರ ಲೈವ್ ಅಲ್ಲಿ ಅಂತ ಕನ್ಫ್ಯೂಸ್. ಯಾರು ಹೇಳಿದ್ದು ನನಗೆ ಕಾಣ್ತಿಲ್ಲ. ಯಾರು ಕೇಳಿದ್ದು ನನಗೆ ಕಾಣುತ್ತಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಐಸ್ ಹೇಳ್ತೆ. ಅಲ್ಲ, ಮಂಜು ಹೇಳಿದ್ರಲ್ವಾ ಸ್ವಲ್ಪ ಚೇಂಜ್ ಇದೆ ಅದ್ರಲ್ಲಿ. ಸ್ವಲ್ಪ ಚೇಂಜ್ ಮಾಡಿ ಮಂಜು. ಅಲ್ಲೇ ಉಂಟು ಆನ್ಸರ್. ನಾನು ಕೇಳಿದ್ದು ಒಗಟು. ಕರಾವಳಿಯವರದ್ದು. ಮಧು ಬ್ರೋ ಯಾರ ಲೈವ್ ಅಲ್ಲಿ ಅಂತ ಕನ್ಫ್ಯೂಸ್ ಹೇಳಿದ್ರಿ. ಅದು ಬೆರಳು ಐಸ್ ಕ್ರೀಮ್ ಇಟ್ರೆ ತಣ್ಣಗೆ. ಅಲ್ಲ, ಐಸನ್ನು 90 ಮಿಕ್ಸ್ ಮಾಡಿದ್ರೆ ನುಣ್ಣಗೆ. ಯಾರು ಇವರೆಲ್ಲ ಯಾರು? ಹೆಸರು ಉಂಟಲ್ಲ ಅಲ್ಲಿ, ಅವರೇ ಅವರು. BR ಅಲ್ಲಿ 90 ಅದು. ನ್ಯೂ ಕಾಮರ್ಸ್. ಸಪೋರ್ಟ್ ಕರಾವಳಿ. ಹೋಗೋದು ಮುಳುಗೋದು ತರೋದು ಏನು? ಚಂಬು ಬಕೆಟ್ ಬಿಂದಿಗೆ. ಕೊಳಗೆ ಬುದ್ಧಿವಂತರಿಗೆ ಮಾತ್ರ. ಆಯ್ಕೆ ನಿಮ್ಮದು, ಉತ್ತರ ನಮ್ಮದು. ಹೋಗೋದು ಮುಳುಗೋದು ತರೋದು ಏನು? ಚಂಬು ಬಕೆಟ್ ಬಿಂದಿಗೆ. ಹೋಗೋದು ಮುಳುಗೋದು ತರೋದು ಏನು? ಚಂಬು ಕೂಡ ಆಗ್ತದೆ, ಬಕೆಟ್ ಕೂಡ ಆಗ್ತದೆ. ಕೊಳಗೆ
ಬಿಂದಿಗೆ ಅಲ್ವಾ? ಒಬ್ರು ಕನೆಕ್ಟ್ ಹೇಳ್ತಿದ್ದಾರೆ. ಹಾಯ್. ಓ ಕವಿ, ಎಲ್ಲಿ ಹೋಗಿದ್ರಿ? ಎಷ್ಟು ಜನ ಕೇಳ್ತಿದ್ರು. ಎಷ್ಟು ಹೋದ್ರಾ? ಊಟ ಆಯ್ತು. ಊಟ ಮಾಡ್ಲಿಲ್ಲ, ಸರಿ ಬಿಟ್ಬಿಟ್ಟೆ. ಕನೆಕ್ಟ್ ಆಗಿಲ್ಲ ಎಸ್ ಹೇಳ್ತಿದ್ದಾರೆ ಪವನ್. ಕರೆಕ್ಟ್ ಆನ್ಸರ್. ಕವಿ ಆಂಟಿ ಬಂದ್ರ? ಓ, ಎಲ್ರು ಆಂಟಿ, ಮಮ್ಮಿ, ಅತ್ತೆ, ನೀವು ಮಗುನ. ಭಟ್ರೆ ನಮಸ್ಕಾರ ಹೇಳ್ತಿದ್ದಾರೆ. ನೀರು ಹಾಯ್ ಅಕ್ಕ ಹೇಳ್ತಾರೆ. ಅದು ನಾನು ಕೇಳಿದ್ದು ಇದು. ಸರಾಯಿ ಸರಾಯಿ. ಮಧುವನ್ನ ಹೇಳ್ತಿದ್ದಾರೆ ಕವಿತಾ. ಸ್ನಾನ ಮಾಡೋದು ಹೇಳ್ತಿದ್ದಾರೆ. ಅಯ್ಯೋ ಅಕ್ಕೋ ಹೇಳ್ತಿದ್ದಾರೆ. ಡ್ಯಾನ್ಸ್ ಮಾಡ್ತಾರೆ ನೋಡಿ ಭಟ್ರು. ಹಾಯ್ ಅಕ್ಕೋ ಅಂತ. ಹೌದು ಸುಮಿ, ಅಪ್ಪ ಇವಾಗ ಫ್ರೀ ಆದೆ. ಹೌದಾ? ಅದೇ ಲೈವ್ ಮಾಡ್ಲಿಲ್ಲಲ್ಲ ನೀವು, ಸ್ವಲ್ಪ ಹೊತ್ತು ಕಾದೆ ನಾನು. ಬರ್ಲಿಲ್ಲ, ಅದಕ್ಕೆ ಮೆಸೇಜ್ ಮಾಡಿದೆ. 7:30ಗೆ ಬರ್ತಾರಾ ಅಂತ ನೋಡಿದೆ. 8 o'clock, ಅದಕ್ಕೆ ಮೆಸೇಜ್ ಮಾಡಿದ್ದು. ಓ, ಇದು ನನ್ನ ಲೈವ್. ದುಬೈ ಆಂಟಿನಾ? ಹೌದೌದೌದು. ದುಬೈ ಕ್ವೀನ್. ಊಟ ಆಯ್ತಾ ಪವನ್ ಹೇಳ್ತಿದ್ದಾರೆ. ಕವಿತಾ ಆಯ್ತು ಅಕ್ಕ, ನಿಮ್ದು ಹೇಳ್ತಿದ್ದಾರೆ ಪವನ್ ಅವರು. ಅಕ್ಕ ಕೊಡ್ಲಿಲ್ವಾ ನಿಮ್ಗೆ? ಸಾರಿ ಸಾರಿ ಸಾರಿ. ಹೋಗೋದು ಬಾರ್ ತಗೊಂಡು 90, ಆಮೇಲೆ ಕುಡಿದು ಮಲಗೋದು. ಹಾಯ್ ಪವನ್, ನನ್ನ ಲೈವ್ ಅನ್ಕೊಂಡೆ. ಹಾಯ್ ಪವನ್, ನನ್ನ ಲೈವ್ ಅನ್ಕೊಂಡ ಹೇಳ್ತಿದ್ದಾರೆ. ಅದು ಹೇಗೆ? ನಿಮ್ಮ ವಯಸ್ಸೇ ಬೇರೆ, ನಂದು ವಯಸ್ಸು ಬೇರೆ. ನಿಮ್ಮ ಚಾನೆಲ್ ಲೈವ್ ಬರಲ್ವಾ ಇವಾಗ? ನಿಮ್ ಚಾನೆಲ್ಗೆ ಲೈವ್ ಬರಲ್ವಾ ಇವಾಗ ಹೇಳ್ತಿದ್ದಾರೆ. ಹಾಯ್ ಶ್ರೀ ಶ್ರೀ ಅವ್ರು ಹಾಯ್ ಪವನ್ ಹೇಳ್ತಿದ್ದಾರೆ. ಬೇರೆ ಐಡಿ ಇದು. ಹೌದಾ? ಅದೇ ಅದಕ್ಕೆ ನಾನು ಕೊಟ್ಟಿದ್ದೆ. ಹೇಗೆ ಹೋಯ್ತು ನೋಡುದು. ಯಾರು ಗೆಸ್ಟ್ ಇಲ್ವಾ ಸುಮಿ? ನಿಮ್ಮನೇಲಿ ಕೇಳಿದ್ದೆ ನಾನು, ಗೆಸ್ಟ್ ಬಂದಿಲ್ವಾ? ನಾಳೆ ಬರ್ತೀನಿ ಪವನ್ ಹೇಳ್ತಿದ್ದಾರೆ. ನಾಳೆ ಎಷ್ಟು ಈವ್ನಿಂಗಾ? ಸರಾಯಿ ಸಿಸೆಯಲ್ಲಿ ನನ್ನ ದೇವಿ ಕಾಣುವರು. ಒಬ್ಬ ದೇವ. ಹ್ಞೂ ಅಕ್ಕ, ವಾಯ್ಸ್ ಯಾಕೋ ಚೇಂಜ್ ಆಗಿದೆ ಅನ್ಕೊಂಡೆ. ಹೌದಾ? ಅಲ್ಲಿ ಹೆಸರು ಉಂಟಲ್ಲ, ಹೆಸರು ನೋಡ್ಬೇಕು. ಹಾಯ್ ಕವಿ ಸಿಸ್ಟರ್, ಕವಿತಾ ಸಿಸ್ಟರ್ ಹೇಳ್ತಿದ್ದಾರೆ. ಶ್ರೀ ಅವರು. ಮಂಜು ಶೆಟ್ಟಿ ಹಾಯ್ ಹೇಳ್ತಿದ್ದಾರೆ. ಶ್ರೀ ಸಿಸಿ ಹೇಳ್ತಿದ್ದಾರೆ. ಕವಿತಾ ಅವರು ಹಾಯ್ ಮೇಡಮ್. ಹಾಯ್ ಕವಿ ಮೇಡಮ್ ಹೇಳ್ತಿದ್ದಾರೆ ಮಂಜು. ಯಾರಿಗೆ ಗಿಫ್ಟ್ ಬೇಕು ಕೇಳ್ತಿದ್ದಾರೆ. ಚಂದ ಅವರು. ಊಟ ಆಯ್ತಾ ಎಲ್ರದ್ದು ಕೇಳ್ತಿದ್ದಾರೆ. ಗೆಸ್ಟ್ ಬರ್ಲಿಲ್ವಾ ಮನೆಯಲ್ಲಿ? ಮತ್ತೇನು ಬ್ಯುಸಿಯಾ? ಗುಂಡಾಕಾರಮ ಎಲ್ಲ ತೂತು ದೋಸೆ, ಇಡ್ಲಿ, ಚಪಾತಿ, ದೋಸೆ ದೋಸೆ. ಎಲ್ಲ ಆನ್ಸರ್ ನೀವೇ ಕೊಡ್ತೀರಿ. ದೋಸೆಗೆ ತೂತುಂಟಲ್ವಾ? ಗೆಸ್ಟ್ ಧರ್ಮಕ್ಕೆ ಬರ್ಲಿಕ್ಕೆ ಹುಚ್ಚ? ಒಂದು $50 ಹಾಕೋಕೆ ಹೇಳಿ ಕವಿ, ನಾನೇ ಬರ್ತೀನಿ. ಸಿಸಿ ನಂಗೆ ಮೆಸೇಜ್ ಮಾಡಿದ್ದೆ ನೋಡಿದ್ರಾ? ಸಿಸಿ ನಿಮ್ಗೆ ಮೆಸೇಜ್ ಮಾಡಿದ್ದೆ ನೋಡಿದ್ರಾ? ದೋಸೆಯಲ್ಲಿ ತೂತು. ಎಲ್ಲರ ಮನೆ ದೋಸೆ ತೂತು. ಟುಗೆದರ್ ಯಾರು ಗೆಸ್ಟ್? ಇವರು ಸಚಿನ್ ಒಂದು 3 ಹಾಡಿ ಹೋದ್ರು. 3 ಸಾಂಗ್ ಹಾಡಿದ್ರು. ಆಮೇಲೆ ಇವರು ಜಾಯ್ನ್ ಆದ್ರು ಈಗ ಸ್ವಲ್ಪ ಹೊತ್ತು ಮುಂಚೆ. ನಿಮ್ಮ ಪ್ರಕಾಶ್ ಅವರು ತುಂಬಾ ಹೊತ್ತು ಸಪೋರ್ಟ್ ಮಾಡಿದ್ರು. ಇದ್ದಾರೆ ಅಂತ ಕಾಣ್ತದೆ. ಇನ್ನು ಬಂದ್ರು. ಅವ್ರಿಗೆ ಸ್ವಲ್ಪ ಇದಾಯ್ತು, ನರ್ವಸ್ ಆಯ್ತು. ನೆಕ್ಸ್ಟ್ ಟೈಮ್ ಬರ್ತೇನೆ ಹೇಳಿದ್ರು. ಯಾರಾದ್ರೂ ಜಾಯ್ನ್ ಆಗ್ಲಿ, ಅವ್ರು ಹೇಗೆ ಮಾತಾಡ್ತಾರೆ ನೋಡಿ ನಾಳೆ ಬರ್ತೇನೆ ಹೇಳಿದ್ರು. ಹೊಗಳ್ತಾ ಇದ್ರು ನಿಮ್ಮನ್ನು. ಗೆಸ್ಟ್ ಬಂದಿದ್ರು ಸುಮಿ, ಹೋದ್ರು. ಅಣ್ಣ ತಮ್ಮನ ವೈಫ್. ಹೌದಾ? ಚಂದ್ರ ಬ್ರೋ ಕನೆಕ್ಟ್ ಮೀ ಹೇಳ್ತಿದ್ದಾರೆ ಮಧು ಅವರು. ಮಧು ಅಣ್ಣ ಹೆಲ್ತ್ ಹೇಗೆ ಇದೆ ಹೇಳ್ತಿದ್ದಾರೆ. ಹೌದೌದು, ಫಕೀರ್ ಜಾಯ್ನ್ ಆಗಿದ್ರು. ಹೌದು, ಅವರಿಗೆ ಹೆದರಿಕೆ ಆಯ್ತಂತೆ. ಪಾಪ ಜಾಯ್ನ್ ಆದ್ರು. ಹೇಗೆ ಅಂತ ಸ್ವಲ್ಪ ನೋಡಿದ್ರು, ಸ್ವಲ್ಪ ನರ್ವಸ್ ಆದ್ರು. ಯಾರಾದ್ರೂ ಜಾಯ್ನ್ ಆಗ್ಲಿ, ಅವ್ರು ಹೇಗೆ ಮಾತಾಡ್ತಾರೆ ನೋಡ್ತೇನೆ, ಮತ್ತೆ ನಾಳೆ ಜಾಯ್ನ್ ಆಗ್ತೇನೆ ಹೇಳಿದ್ರು. ಹೆಲ್ತ್ ಸೂಪರ್ ಇದೆ, ಕರೆಕ್ಟೇ ಮಾಡ್ಬೋದು. ಹೌದಾ? ಅಷ್ಟು ಸ್ಟ್ರಾಂಗ್ ಆಗಿದ್ಯಾ?
ಏನ್ ಸ್ಪೆಷಲ್ ಮಾಡಿದ್ರಿ ಗೆಸ್ಟಿಗೆ? ಇದ್ದಲ್ಲೂ ನುಂಗುತ್ತಾ ಗದ್ದಲು ಮಾಡುತ್ತಾ ಉದ್ದಕ್ಕೂ ಓಡುತ್ತಾ ಮುಂದೆ ಸಾಗುವ ನಾನ್ಯಾರು? ಇದು ರೈಲು. ಕೊಂಕಣ್ ರೈಲ್ವೆ ಕೊಂಕಣ್ ರೈಲು. ದುಬೈ ಆಂಟಿ ಮುಖ ತೋರಿಸಿ ಯಾಕೆ? ಲೈಟ್ ಇಲ್ಲ ಕತ್ತಲೆಯಲ್ಲಿ, ಕರೆಂಟ್ ಇಲ್ಲ, ಬಿಲ್ಡಿಂಗ್ ಫುಲ್ ಆಫ್, ಇವತ್ತು ಕರೆಂಟೇ ಇಲ್ಲ. ರೈಲು. ಅಯ್ಯೋ ಅವನಿಗೆ ಸ್ಟೇಜ್ ಫಿಯರ್, ಅವನಿಗೆ ಜಾಯಿನ್ ಆಗಿದ್ದೀನಿ ನಾನು. ಕ್ಲಾಸ್ಮೇಟ್ ಅವನು ಹೇಳಿದ್ರು, ಹೌದು ಎಲ್ಲ ಸ್ಟೋರಿ ಹೇಳಿದ್ರು ನಿಮ್ದು, ಫೀಸ್ ಕಟ್ಟಿದ್ದು ಎಲ್ಲ ಹೇಳಿದ್ರು. ನೀವೇ ಫೀಸ್ ಕಟ್ಟಿದಂತೆ ಅವರದ್ದು. ಚಿಕನ್ ಬಿರಿಯಾನಿ, ವಾ ಕಬಾಬ್, ಸೂಪರ್ ಬಾರಿಸಿದ್ರ ಒಳ್ಳೆ. ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಗುಡುಗಿದರೆ ಸಾವಿರ ನಯನ ಅರಳುವುದು, ಏನ್ ಹೇಳಿ? ಓಕೆ ಹೇಳ್ತಿದ್ದಾರೆ ಮಧು ಅವರು. ಮಂಜಿದ್ದೀರಾ? ಕವಿತಕ್ಕ ಜಾಯ್ನ್ ಆಗಿ. ಮಿಂಚು ನೋ. ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಅದನ್ನ ಗಂಡ ಹೊತ್ತಾನೆ ಮಲಗಿದ್ದಾರೆ, ಸೌಂಡ್ ಬರ್ತದೆ. ಇಯರ್ಫೋನ್ ಹಾಕೊಂಡೇ ಲೈವ್ ಮಾಡ್ತಾ ಇದ್ದೀನಿ ಹೇಳ್ತಿದ್ದಾರೆ. ಕವಿತಕ್ಕ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಎಲ್ಲಿ ಇರುತ್ತೆ ಅದು? ಈಗ ಮನೆಗೆ ಕೂಡ ಬರ್ತದೆ, ಎಲ್ಲರ ಮನೆಯಲ್ಲಿ ಇರ್ತದೆ ಅದು. ಕಾಡಲ್ಲಿ, ಝೂ ಅಲ್ಲಿ ಎಲ್ಲ ಕಡೆ ಇರ್ತದೆ. ನಮ್ಮ ಮನೆಯಲ್ಲೂ ಅಷ್ಟೇ, ನಾನೇ ಕರೆಂಟ್ ಬಿಲ್ ಕಟ್ಟು ಬಂದೆ. ನಮ್ಮ ಮನೇಲಿ ಕರೆಂಟ್ ಬಿಲ್ ಕಟ್ಲಿಲ್ಲ, ಅದಕ್ಕೆ ತೆಗ್ದಿದ್ದಾರೆ ಬಿಲ್. ಇದು ಫೀಸ್ ತಗೊಂಡು ಹೋಗಿದ್ದಾರೆ, ನೋ ಕರೆಂಟ್. ಬೇಡ ಪವ, ನಿಮ್ಮ ಮ್ಯಾಮ್ ಊರಿಂದ ಟಯರ್ಡ್ ಆಗಿ ಮಲಗಿದ್ದಾರೆ. ನಿಮ್ಮ ಮಾಮ ಊರಿಂದ ಬಂದು ಟಯರ್ಡ್ ಆಗಿ ಮಲಗಿದ್ದಾರೆ, ಬೈತಾರೆ. ಮತ್ತೊಮ್ಮೆ ಜಾಯ್ನ್ ಆಗ್ತೀನಿ. ಸಪೋರ್ಟ್ ಮಾಡ್ತಿದ್ದಾರೆ. ಯಾರು? ನನ್ನ ದೊಡ್ಡಮ್ಮ ಮಗ, ಇದು ಅಣ್ಣ ಕವಿತಕ್ಕ. ದೀಪನ ಅಂತಿದ್ದಾರೆ. ಅಲ್ಲ ಅದು ಬಿಡಿ. ಗಡಗು ಬಂದ್ರೆ ಎಂತ ಇದು, ಯಾರಿಗೆ ಖುಷಿ ಆಗ್ತದೆ ಗುಡುಗು ಎಲ್ಲ ಬಂದ್ರೆ? ಸುಮ್ಮನಿರು ಕಣ್ ಪಾಪ, ಆ ಗಂಡ ಅನ್ನೋ ಪಾಪ ಜೀವಕ್ಕೆ ಹಿಂಗೆ ಹೇಳ್ಬೇಡ ಹೇಳ್ತಿದ್ದಾರೆ. ಓಕೆ ಪರವಾಗಿಲ್ಲ ಹೇಳ್ತಾರೆ. ಹೌದಿಲ್ಲಾದ್ರೆ ಬರ್ತಾರೆ ಅವರು. ಅವರಿಗೆ ಜಾಯ್ನ್ ಆಗಿ ಮಾತಾಡೋದಂದ್ರೆ ತುಂಬಾ ಇಷ್ಟ. ಯಾರಿಗೆ ಆಗುತ್ತೆ? ಇದೊಂದು ಪಕ್ಷಿ. ಇಷ್ಟು ಕ್ಲೂ ಕೊಟ್ಟಿದ್ದೇನೆ, ನೀನು ಹೇಳಿ. ಪಕ್ಷಿ. ಚಂದ್ರನ್. ಸಪೋರ್ಟ್ ಮಾಡ್ತಿದ್ದಾರೆ ಪವನ್. ಪಾರಿವಾಳಲ್ಲಪ್ಪ. ಎಲ್ರಿಗೂ ಶುಭೋದಯ. ಹೌದಾ? ಅಷ್ಟಾಯ್ತು ಗಂಟೆ? ಹೌದು, 12 ಆಯ್ತು. 12 ಗಂಟೆ. ಮಲಗುವವರು ಮಲಗಬಹುದು. ಮಧು ಬ್ರೋ, ನಾನು ಈ ಐಡಿಯಿಂದ ಕನೆಕ್ಟ್ ಆಗ್ತೀನಿ, ನನ್ನ ಮೇನ್ ಐಡಿಗೆ ನೀವು ಕನೆಕ್ಟ್ ಆಗಿ. ನೀವೇ ಕೊಡಿ ಆನ್ಸರ್. ಪಾರಿವಾಳ ಅಲ್ಲ, ಮತ್ತೊಂದು ಪಕ್ಷಿದು ಹೆಸರು ಹೇಳಿ.
ನಯನಗಳು ಅರಳುವುದು. ಅಷ್ಟು ಗೊತ್ತಾಗೋದಿಲ್ವಾ? ಕೋಳಿ ಅಲ್ಲಪ್ಪ, ಟೈ ಟೈಸಸ್ ಕೋಳಿ ಅಂತೆ. ಟೈಸನ್ ಕೋಳಿ ಅಲ್ಲ ಅಲ್ಲ. ಅತಿ ಯಾಕೆ ಬಂದು ಹೋದ್ರು, ಹಾಯ್ ಹೇಳಿದ್ರು, ಸಲಾಂ ಮಾಲಿಕ್ ಹೇಳಿದ್ರು, ಹೋದ್ರು. ಊಟ ಆಯ್ತಾ ಹಾಗೆ ಹೇಳಿದ್ರು ಅಷ್ಟೇ. ಅವರಿಗೆ ಬೋರ್ ಆಯ್ತಾ ಅಂತ. ನೀವ್ ಇರ್ಲಿಲ್ಲಲ್ಲ. ಗೂಬೆ ಅಲ್ಲ, ನೀವೇ ಗೂಬೆ. ಅದು ಗಂಡು ಆಗಿರ್ತದೆ, ಗಂಡು ಮಾತ್ರ ಅರಳಿದ್ರೆ ಬ್ಯೂಟಿಫುಲ್ ಆಗಿರ್ತದೆ. ಏನ್ ಹೇಳಿ? ಹೆಣ್ಣು ಅಷ್ಟು ಬ್ಯೂಟಿಫುಲ್ ಅಲ್ಲ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ನಿನ್ನೆ ಆಗಿದ್ರಲ್ವಾ ಅವರು? ನಿನ್ನೆ ನೀವು ಇರ್ಲಿಲ್ಲಲ್ಲ. ನಿನ್ನೆ ಎಲ್ಲಿ ಹೋಗಿದ್ರಿ ನೀವು? ನಿನ್ನೆ ಬೇರೆ ಹೇಳಿದ್ರಾ ಅಂತ ನೀವು. ಎಸ್ ಚಂದು ರೈಟ್. ಓಕೆ, ಈಗ ಬಂತಲ್ಲ. ಕರೆಕ್ಟ್ ಕರೆಕ್ಟ್ ಮಂಜು. ನಿನ್ನೆ ಜಾಯ್ನ್ ಆಗಿದ್ರು ರತಿ ಅವರು. ನವಿಲೇ ನವಿಲೇ ಮತ್ತೆ. ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರುಗಿಳಿಯುತ್ತವೆ. ಗೋಧಿ ರವೆ ಆನ್ಸರ್ ಎಲ್ಲ ನೀವೇ ಕೊಡ್ತೀರಿ. ಗೋಧಿ ರವೆ ಅಕ್ಕಿ ಹಿಟ್ಟು ಅಕ್ಕಿ ಕಡಲೆಬೇಳೆ. ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರುಗಿಳಿಯುತ್ತವೆ. ಅಕ್ಕಿ ಅಕ್ಕಿ ಅಕ್ಕಿ. ಇದು ಒಂದೇ ಲೆಕ್ಕ ಉಂಟು ಆನ್ಸರ್ ಎಲ್ಲ. ಗೋಧಿ ರವೆ ಅಕ್ಕಿ ಹಿಟ್ಟು ಅಕ್ಕಿ ಕಡಲೆಬೇಳೆ. ಕನ್ಫ್ಯೂಸ್ ಬಟ್ರೆ. ಹಕ್ಕಿಗಳು. ಕಡಲೆಬೇಳೆಯ ಇಲ್ಲದ್ರೆ ಅಕ್ಕಿ. ಸರಿ ಕವಿತಾ ಅಕ್ಕ. ಸುಮಿ ಆಂಟಿ ಗುಡ್ ನೈಟ್. ಒಂದು ಬಟ್ರೆನ ಕ್ವಶನ್ಗೆ ಆನ್ಸರ್ ಮಾಡಿ ಹೋಗಿ. ನಾನು ಸರಿಯಾಗಿ ಹೇಳ್ತೀನಿ ಕೇಳಿ. ಅಕ್ಕಿ ಹೇಳ್ತಾರೆ ಮಂಜು ಅವರು. ಪವನ್ ಅವರಿಗೆ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ. ಗುಡ್ ನೈಟ್ ಪವನ್ ಹೇಳ್ತಿದ್ದಾರೆ. ಸರಿಯಾಗಿ ಹೇಳ್ತೀರಾ, ಹೇಳಿ ಹೇಳಿ. ಆಯ್ತು, ಮಲಗಿ ಕವಿ. ರೆಸ್ಟ್ ಮಾಡಿ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದು ಬಣ್ಣ. ಎಂತದಿರ್ಬೋದು? ಮೇಲೆ ನೋಡ್ಬೇಕಾ? ಕಾಮನವಿಲ್ಲ. ಅದಕ್ಕೆ ಹೇಳೋದು ಲೈವ್ ಅಲ್ಲಿ ಜಾಸ್ತಿ ಯೂಸ್ ಮಾಡಿದ್ರೆ ತಲೆನೋವು ಬರುತ್ತೆ ಅಂತ. ಇಲ್ಲ ನಿನ್ನೆ ಬರ್ಲಿಲ್ಲ ಅವರು ಲೈವ್ಗೆ. ಅವ್ರಿಗೆ ಇದಿತ್ತಲ್ಲ, ಗೆಸ್ಟ್ಗೆ ಅಡಿಗೆ ಮಾಡ್ಲಿಕ್ಕೆ ಇತ್ತು, ಅದೇ ಟಯರ್ಡ್ ಆಗಿದ್ದಾರೆ. ಮೇಲೆ ನೋಡಿದ್ರೆ ಆನ್ಸರ್ ಬನ್ನಿ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಏನು ಆನ್ಸರ್? ಮೆಸೇಜ್ ಡಿಲೀಟ್ ಆಯ್ತು. ಉಜ್ಜಿದರೆ ಒಂದೇ ಬಣ್ಣ. ವಾಟ್ ಇಸ್ ದಿಸ್? ಉಜ್ಜಿದರೆ ನಾನಾ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಬಂಡೆ. ಮಾರ್ನಿಂಗ್ ನೋಡಿದ್ವಿ ಲೈವ್. ನೋಡಿದ್ರಾ? ಓಕೆ. ನೀವು ಮಾಡಿದ್ರಲ್ವಾ, ನಾನ್ ಮಲಗಿದ್ದೆ ಇವತ್ತು. ಹೇಳುವಾಗ್ಲೇ 10:30 ಆಗಿದೆ ಅಂತ ಇಲ್ಲಿ ಹೊತ್ತು. ಓಕೆ ಹೇಳ್ತಿದ್ದಾರೆ.
ಗುಡ್ ನೈಟ್ ಹೇಳ್ತೇವೆ. ಗುಡ್ ನೈಟ್ ಪವನ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ಸ್. ವೀಸಾ ಹಾಕೊಂಡು ಎಂತ ವೀಸಾ ಹಾಕೊಂಡು ಸ್ನಾನ ಮಾಡುವಾಗ ಪ್ರತಿದಿನ ಬೇಕು ಸಾಬೂನ. ಅದೆಂತ ಮಾರೆ, ಸ್ನಾನ ಮಾಡುವಾಗ ಎಂತ ಯೂಸ್ ಮಾಡ್ತಾರೆ? ಶಾಂಪು ಮತ್ತೆ ಸೋಪು. ಎಸ್ ಹೇಳ್ತಿದ್ದಾರೆ. ಗುಡ್ ಅಕ್ಕ ಹೇಳ್ತಿದ್ದಾರೆ ಪವನ್ ಅವರು. ಅದೇ ಹೇಗೆ ಉಜ್ಜಿದರೆ ಒಂದೇ ಬಣ್ಣ? ಹಾ, ಓಕೆ ಓಕೆ, ಕಲರ್ ಇರ್ತದಲ್ಲ ಸೋಪು. ಗುಡ್ ಅಕ್ಕ ಹೇಳ್ತಿದ್ದಾರೆ ಪವನ್. ಬಂದ್ರು ನೋಡಿ, ಹೋದ್ರು ಅವರು. ನಿಮ್ಮನ್ ಕೇಳ್ತಾ ಇದ್ರು. ಸಲಾಂ ಅಲಿಕ್ ಅಂತ ನಿಮ್ಮನ್ ಕೇಳ್ತಾ ಇದ್ರು. ಕವಿ ಕರೀರೊಮ್ಮೆ. ಟಯರ್ಡ್ ಆಗಿದಂತೆ, ಹೋದ್ರು ಕವಿ. ನೀವು ಇದೇ ತರ ಕೇಳ್ತಿದ್ರೆ ನಾನು ಫಿನಾಯ್ಲ್ ಹಾಕೊಂಡು ಸ್ನಾನ ಮಾಡ್ತೀನಿ. ಹಾಕಿ ಹಾಕಿ ಒಮ್ಮೆ ಹಾಕಿ ನೋಡಿ. ಕಲರ್ ಕಲರ್ ಉಂಟಲ್ಲ ಅದು ಕೂಡ, ಫಿನಾಯ್ಲ್. ಅವನಿದ್ದೀನಿ, ಓಕೆ. ಲತ್ತಿಗೆ ಒಗಟು ಗೊತ್ತುಂಟ ಕೇಳಿ. ಚಿಕ್ಕ ಮನೆಗೆ ಚಿನ್ನದ ಬೀಗ. ಗೊತ್ತುಂಟ ಯಾರಿಗಾದ್ರು? ಐದು ಮನೆಗೆ ಒಂದೇ ಅಂಗಳ. ಅದೆಂತ ಅದು? ನಂಗೆ ಎಷ್ಟದು ನಂಬರ್? ನೋಡಿದರೆ ನೋಟುಗಳು, ನಕ್ಕರೆ ನಾಕುಗಳು, ಹೊಡೆದರೆ ತುಂಡುಗಳು. ನಂಬರ್ ಎಷ್ಟದು ಗೊತ್ತಾಗಲ್ಲ. ಡಿಲೀಟ್ ಆಯ್ತು. ಹಾ ಹೇಳ್ತಿದ್ದಾರೆ, ಬಂದ್ರು ನೋಡಿ. ನೀವು ಬರುವಾಗ ಅವ್ರು ಹೋಗಿಬಿಟ್ರ ಅಂತ ಲತಿ. ಸೂಜಿ ದಾರ ಹೇಳ್ತಿದ್ದಾರೆ, ಜಾಯಿನ್ ಆಗಿ ಯಾರಾದ್ರೂ ಹೇಳ್ತಿದ್ದಾರೆ. ಪುನಃ ಮೆಸೇಜ್ ಡಿಲೀಟ್ ಆಯ್ತು, ಏನಾಯ್ತು? ರಾಂಗ್ ಆಯ್ತಾ? ಇದ್ದೀರಲ್ಲ ಲತಿ, ಬಂದ್ರು ನೋಡಿ ಕವಿ. ಯಾರು ಇಲ್ಲ ಇವತ್ತು ಜಾಯಿನ್ ಆಗ್ಲಿಕ್ಕೆ. ಕವಿ ಮೇಡಮ್ ಉತ್ತರ ಕೊಡಿ. ಮುಗುತಿ, ಎಸ್ ಎಸ್ ಕರೆಕ್ಟ್ ಲತಿ, ಕರೆಕ್ಟ್. ಹುಷಾರಿದ್ದೀರಿ ಒಗಟಲ್ಲಿ. ಸರ್ಚ್ ಮಾಡಿ ಬಂದ್ರೆ ಏನು? ಐದು ಮನೆಗೆ ಒಂದೇ ಅಂಗಳ. ನೋಡಿದರೆ ನೋಟುಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ನೋಡಿದರೆ ನೋಟುಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ಹೌದು, ಮೇಲೆ ಜಾಯಿನ್ ಲಿಂಕ್ ಇದೆ. ಸ್ವಲ್ಪ ಹೊತ್ತಲ್ಲ, ಸ್ವಲ್ಪ ಹೊತ್ತು ಒಂದು ಮಾಡ್ತೀನಿ. ನಾಳೆ ಬನ್ನಿ ಯಾರಾದ್ರೂ. ನೋಡಿದರೆ ನೋಟುಗಳು, ನಕ್ಕರೆ ನಗುಗಳು, ಒಡೆದರೆ ತುಂಡುಗಳು. ಯಾರೆಷ್ಟು ಸ್ಮಾರ್ಟ್ ಇದ್ದಾರೆ ಹೇಳಿ? ನೋಡಿಲ್ಲ ಮಂಜು ಶೆಟ್ಟಿ ಉತ್ತರ ಕೊಡೋಕೆ. ಹೌದು, ಇವತ್ತು ಟಯರ್ಡ್ ಆಗಿದ್ದಾರಂತೆ. ಮೇಕಪ್ ಮಾಡಲು ಬೇಕು ಪ್ರತಿದಿನವೂ. ನಾನು ಮೇಕಪ್ ಮಾಡಲ್ಲ. ಮೇಕಪ್ ಮಾಡಿದವರಿಗೆ ಗೊತ್ತಿರ್ಬೋದು. ಕನ್ನಡಿ ಕರೆಕ್ಟಾ? ನಾನು ಮೇಕಪ್ ಮಾಡಿಲ್ಲ, ಆದ್ರೂ ಉತ್ತರ ಕೊಟ್ಟಿದ್ದೇನೆ ನೋಡು. ಎಸ್ ಅಂತೆ. ಅಯ್ಯ, ನಿಮ್ಗೆ ಬೇಕಲ್ವ ಅದು? ನೀವು ನೋಡ್ತೀರಿ ಕನ್ನಡಿ, ಎಲ್ರು ನೋಡ್ತಾರೆ.
ಹುಡುಗಿಯರು ಮಾತ್ರ ಅಲ್ಲ, ಯಾರು ಬರ್ತಾರೆ ಇಲ್ಲಿ? ಯಾರು ಇಲ್ಲ ಜಾಯ್ನ್ ಆಗ್ಲಿಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲ, ಎಂಡ್ ಮಾಡ್ತೀನಿ. ನೋಡ್ತೇನೆ ಎಷ್ಟು ಹೊತ್ತು ಅಂತ. ನಾಳೆ ಎಷ್ಟು ಗಂಟೆಗೆ ಮೆಸೇಜ್ ಮಾಡಿ ಆಯ್ತಾ ಕವಿ ನಿಮ್ದು. ಬೆಳಿಗ್ಗೆ ಏಳುದು ಲೇಟ್ ನಾನು. ಪ್ರತಿ ಹೋಗಿ ಜಾಯಿನ್ ಆಗು ಹೇಳ್ತಾರೆ. ಪಾಪ ನಿನ್ನೆ ಆಗಿದ್ರು ಅವರು. ಪ್ರಕಾಶ್ ಮಲಗಿದ್ರ ಅಂತ. ನಾಳೆ ಬರ್ಬೋದು ಪ್ರಕಾಶ್, ಗ್ಯಾರಂಟಿ ಬರ್ತಾರೆ. ನಿನ್ನೆ ಲೈವ್ ಮಾಡು ಸುಮ್ಮನೆ. ಲೈವ್ ಮಾಡಲ್ಲ, ಹೌದಾ? ಏನು ಕವಿ ಡೇ ಟೈಮ್ ಅಲ್ಲಿ ಮಾಡ್ತೀರಾ? ಪಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ ಕೂತಿದ್ದಾಳೆ. ಎಂತ ಬಿಂದಿಯಾ? ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ. ಭಾರಿ ಕಷ್ಟ, ಕೇಳುವವರಿಗೆ ಈಸಿ ಆಗ್ತದೆ. ಕುಂಕುಮ ಕಿರಿ ಇದ್ರೆ ಮೆಸೇಜ್ ಮಾಡು. ಇಲ್ಲ ಅಂತ ಕಾಣ್ತದೆ, ಇಲ್ಲಾದ್ರೆ ಅವ್ರು ನಿಮ್ಮನ್ನ ನೋಡಿ ಬರ್ತಾರೆ. ಮಲಗಿ ಬಿಟ್ರ ಅಂತ ನಿಮ್ಮನ್ ಕಾಯ್ತಾ ಕೇಳ್ತಾ ಇದ್ರು ಪಾಪ. ಕವಿ ಏನ್ ಬರ್ಲಿಲ್ಲ. ಸ್ಯಾಟರ್ಡೆ ಸ್ಪೆಷಲ್ ಯಾರು ಟೀಚರ್? ಗೆಸ್ಟ್ ಅಂತ, ಗೆಸ್ಟ್. ಸೇಮಿಗೆ ಏನು? ಮೊಟ್ಟೆನ ಭಟ್ರೆ ಕೇಳ್ತಿದ್ದಾರೆ. ಚಿಕನ್ ಬಿರಿಯಾನಿ, ಕಬಾಬ್ ಲತಿ. ಸರಿ ತಿಂದ್ರ ಇವತ್ತು ಕುಂಕುಮ? ಜಾಯಿನ್ ಆಗು ಲತಿ ಹೇಳ್ತಿದ್ದಾರೆ. ಮತ್ತೆ ಬರ್ಲಿ ಮೆಸೇಜ್ ಬರ್ಲಿ. ಎರಡು ಗವಿಗಳಿಗೆ ಒಂದೇ ಗೋಡೆ. ಗವಿ ಅಂದ್ರೆ ಗುಹೆ. ಮೇಲೆ ಲಿಂಕ್ ಇದೆ ನೋಡು, GML ID ಇದೆ, ಲೈವ್ ಲಿಂಕ್ ಅದು. ಕ್ಲೂ ಕೊಡು ಭಟ್ರೆ ಹೇಳ್ತಿದ್ದಾರೆ. ಎಸ್ ಮೂಗು ಕರೆಕ್ಟ್. ಜುಟ್ಟು ಇದೆ ಮುನಿ ಅಲ್ಲ, ಮೂರು ಕಣ್ಣಿದ್ದರೂ ಈಶ್ವರನಲ್ಲ, ಹಾಲಿದ್ದರೂ ಆಕಳಲ್ಲ, ದೇಹ ಎರಡಾದರೂ ತಿರುಳು ನೀಡುವ ದೇವಪ್ರಿಯ. ಯಾರು? ಎರಡು ಭಾಗವಾದರೂ ತಿರುಳು ನೀಡುವ ದೇವಪ್ರಿಯಗಿಂತ ದೇವಪ್ರಿಯನೀತ. ಲತಿ, ಕೀರ್ತಿ, ಸುಮಿ ಬರ್ತಾರೆ. ಲತಿ ಕರೀರಿ, ಸುಮಿ ಬರ್ತಾರೆ ಹೇಳ್ತಾರೆ. ಲತಿ ಬರ್ತೀರಾ? ಹೌದೌದು, ತೆಂಗಿನಕಾಯಿ. ಅದೆಷ್ಟು ನಂಬರ್? 30, 20? ಬಾ ಅಂದರೆ ಬರಲ್ಲ, ಹೋಗು ಅಂದರೆ ಹೋಗಲ್ಲ, ಚಳಿ ಗಾಳಿ ಮಳೆ ಚಂಡ ಬರುತ್ತ. ಅದು ನಂಬರ್ ನಂಗೆ ಗೊತ್ತಾಗಲ್ಲ. ಶೆಟ್ರೆ ಏನು ಊಟ? ಮಳೆ ಹೇಳ್ತಿದ್ದಾರೆ. ಎಸ್, ನಾನು ಕೇಳಿದ್ದೆ ಅದೇ ಇದೇ ಪ್ರಶ್ನೆ ಕೇಳಿದೆ ಅಲ್ಲ, ಬಾ ಅಂದ್ರೆ ಬರಲ್ಲ, ಹೋಗಂದ್ರೆ ಹೋಗಲ್ಲ. ಮೊಟ್ಟೆ ಸಾರು ಕವಿ ಮೇಡಮ್ ಹೇಳ್ತಿದ್ದಾರೆ. ಶೆಟ್ರೆ ಹೇಳ್ತಿದ್ದಾರೆ. ಆರ್ಡರ್ ಮಾಡ್ಬೇಕಾ? ಬೇಡಪ್ಪ, ಆರ್ಡರ್ ಎಲ್ಲ ಮಾಡಬಾರ್ದು ಪಾಪ, ಅವ್ರು ಬರೋದೇ ಕಷ್ಟದಿಂದ.
ನಂಬರ್ ಕ್ರಮ ಸಂಖ್ಯೆ ಅಷ್ಟೇ ಅಷ್ಟೇ ಓದಬೇಡಿ ಅದು. ಓಕೆ ಓಕೆ, ಹೌದಲ್ಲ. ಹಾಯ್ ಲತೀಶ್ ಬ್ರೋ ಹೇಳ್ತಿದ್ದಾರೆ, ಮಂಜು ಶೆಟ್ಟಿ ಅವರು. ಭಟ್ರೆ ಹೇಳ್ತಿದ್ದಾರೆ, ಭಟ್ರೆ ಕರೀತಿದ್ದಾರೆ ನೋಡಿ. ಭಟ್ರು ಒಗಟಲ್ಲಿ ಬಿಸಿ. ಹಾಯ್ ಹೇಳ್ತಿದ್ದಾರೆ. ಲಿಂಕ್ ಹಾಕಿ, ಮೇಲೆ ಇದೆ ನೋಡಿ, ಮೇಲೆ ನೋಡಿ, ಸ್ವಲ್ಪ ಮೇಲೆ ನೋಡಿ. ಮೊಟ್ಟೆ ಆಗಲ್ಲ, ನುಗ್ಗೆಕಾಯಿ ಅಂತ ಹೇಳಿದ್ರಿ. ಫುಲ್ ಟೈಟ್. ಹೌದೌದು, ಮೊಟ್ಟೆ ಮತ್ತೆ ನುಗ್ಗೆಕಾಯಿ ಸಾರ ಹೇಳಿದ್ರು ಅವರು. ಈಗ ಮೊಟ್ಟೆ ಅಂತ ಹೇಳ್ತಿದ್ದಾರೆ. ಏನು ಟೈಟಾ ಮಂಜುಗೆ? ಮೊಟ್ಟೆ ಸಾರು ಕವಿ ಮೇಡಮ್. ನಂಗೆ ಓಲ್ಡ್ ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇಲ್ಲ, ಏನಾದ್ರು ಹಾಕಿ ಹೇಳ್ತಿದ್ದಾರೆ. ಇನ್ನೊಂದ್ಸಲ ಹಾಕ್ಬೇಕಾ? ಹಾಕ್ತೀರಾ ಕವಿ? ಇದ್ರಲ್ಲಿ ಉಂಟು, ಇನ್ಸ್ಟಾದಲ್ಲಿ ಹಾಕಿದ್ದೆ, ವಾಟ್ಸಪ್ ಅಲ್ಲಿ ಇಲ್ಲ. ಅದು ಲೈವ್ ಎಂಡ್ ಆಯ್ತು ಒಮ್ಮೆ. ವಾಟ್ಸಪ್ ಅಲ್ಲಿ ತರಬೇಡಿ, ಅದು ಒಮ್ಮೆ ಎಂಡ್ ಆಯ್ತು. ಅದು ಇನ್ಸ್ಟಾದಲ್ಲಿ ಉಂಟು, ಭಟ್ರು ತರ್ತಾರೆ ಹೇಳಿ. ಲಿಂಕ್ ಪಿನ್ ಮಾಡಿದೆ ಅಲ್ಲ, ಪಿನ್ ಮಾಡಿದೆ ನೋಡಿ. ಪಿನ್ ಮಾಡ್ಲಿಲ್ವಾ? ಪಿನ್ ಮಾಡಿದ್ದೆ ಅಂತ ಇಲ್ವಾ ನೋಡಿ, ಕರೆಕ್ಟ್ ಆಗಿ ಉಂಟಲ್ಲಿ ಮೇಲೆ. ಸಿಕ್ಕಿತ್ತು. ಓಕೆ. ಇಲ್ಲಿ ಒಗಟು, ಅಲ್ಲಿ ಏನ್ ತಿಂದೆ ಮರ್ತೆ ಹೋಯ್ತು. ಎಣ್ಣೆ ಹಾಕಿ ಮರ್ತೆ ಹೋಗ್ಲಿಲ್ಲ, ಒಗಟಲ್ಲಿ ಮರ್ತು ಹೋಯ್ತಾ? ಚಿನಿಮಿನಿ ಎನ್ನುವ ಕೆರೆ, ಚಿಂತಾಮಣಿ ಎನ್ನುವ ಹಕ್ಕಿ, ಕೆರೆ ಬತ್ತಿದರೆ ಹಕ್ಕಿಗೆ ಮರಣ. ಮೇಣದ ಬತ್ತಿ, ಊದುಬತ್ತಿ, ದೀಪ. ಮೇಣದ ಬತ್ತಿ, ಸುರ್ಸುರು ಕಡ್ಡಿ, ಊದುಬತ್ತಿ, ದೀಪ. ಚಿನಿಮಿನಿ ಎನ್ನುವ ಕೆರೆ, ಚಿಂತಾಮಣಿ ಎನ್ನುವ ಹಕ್ಕಿ, ಕೆರೆ ಬತ್ತಿದರೆ ಹಕ್ಕಿಗೆ ಮರಣ. ಎಲ್ಲಿ ಅತಿಯಲ್ಲಿ? ಯಾಕೆ ನಗು? ಚಿನ್ಮಿನಿ ಹೇಳ್ತದ ಅದು, ಚಿಂತಾಮಣಿ ಎನ್ನುವ ಹಕ್ಕಿ. ತಂದ್ರು ನೋಡಿ ಮೇಲೆ ಲಿಂಕ್. ಅದು ಪಿನ್ ಆಗ್ಲಿಲ್ವಾ? ನಂಗೆ ಕಾಣ್ತಾ ಉಂಟು, ಪಿನ್ ಆಗ್ಲಿಲ್ಲ ಅಂತ ಕಾಣ್ತದೆ ಅಲ್ವಾ? ಪಿನ್ ಮಾಡಿದೆ ಮಾರೆ, ಆಗ್ಲಿಲ್ವಾ ಅಂತ. ಊದುಬತ್ತಿಯಾ? ಜಾಯ್ನ್ ಆಗಿ ಹೇಳ್ತಾರೆ. ಆನ್ಸರ್ ಯಾವ್ದು ಕರೆಕ್ಟ್? ಊದುಬತ್ತಿಯ ಮೇಣದ ಬತ್ತಿಯ? ನೋ ಹೇಳ್ತಾರೆ. ಮತ್ತೆ ಯಾವ ಬತ್ತಿ? ಸುರ್ತುರು ಕಡ್ಡಿಯ? ಬರ್ಬೇಕು. ಹೇಗಿದ್ದೀರಿ ಮತ್ತೆ? ಸೂಪರ್, ಹೇಗಿದ್ದೀರಿ? ಸೂಪರ್. ಎಂತ ಊಟ ಇವತ್ತು? ಊಟ ಸೌತ್ ಇಂಡಿಯನ್ ಮೀನ್ಸ್. ಓ, ಹೇಗಿತ್ತು ನಿನ್ನೆದು ಊಟ? ಹೇಗಿತ್ತು ಹಾ, ಹೇಳಿ. ಪರವಾಗಿಲ್ಲ, ಹೋಗಿದ್ದೆ ನಾನು. ಹ್ಮ್. ಅದು ನಮ್ಮ ಊರ್ನವರಲ್ಲ ಟೀಚರ್, ಹುಬ್ಬಳ್ಳಿಯವರ. ನಾನು ಹೆಸರು ನೋಡಿ ನಮ್ಮ ಊರ್ನವರನ್ನು ಸೂಚಿಸಿ ಹ್ಮ್. ಅಲ್ಲಿ ಬೋರ್ಡ್ ಹಾಕಿದ್ದು ಹುಬ್ಬಳ್ಳಿಯವರು. ಓಕೆ ಓಕೆ. ಮಂಗಳೂರಲ್ಲಿ ಯಾವ್ದು ಸಹ ಹೋಟೆಲ್ ಇಲ್ಲ. ಬೆಂಗಳೂರಲ್ಲಿ 2 ಇದೆ ಹೋಟೆಲ್, ಹ್ಮ್. ಹುಬ್ಳಿಯಲ್ಲಿ ಇದೆ, ಬೇರೆ ಕಡೆಯಲ್ಲಿ. ಮಂಗಳೂರವರಲ್ಲ. ಹೇಗಿತ್ತು ಊಟ ನಿನ್ನೆದ್ದು? ನಂಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಅದು ಬ್ಯಾಂಗ್ಳೂರ್ ಫುಡ್ ಇರ್ತದೆ ಎಂತ ಬಿಸಿಬೇಳೆ ಬಾತ್, ಹಾ ಹಾ. ಆ ಬಾತ್, ಆ ಬಿಸಿಬೇಳೆ ಬಾತ್ ನೋಡುವಾಗ
ಆ ಬಿಸಿಬೇಳೆ ಬಾತ್ ನಂಗೆ ನೋಡುವಾಗ ವಾಂತಿ ನೋಡಿದಾಗ ಆಗ್ತದೆ. ವಾಂತಿ ಹೌದು ಕೂಡ ಹೌದೌದು. ಅದೇ ತರ ಇರುದಲ್ಲ. ನಂಗೆ ಅದು ತಿನ್ಲಿಕ್ಕೇನು ಆಗಲ್ಲ, ಅದ್ರ ಸ್ಮೆಲ್ ಕೂಡ ಆಗುದಿಲ್ಲ. ಹ್ಮ್, ಬಿಸಿ ಬಾತು, ತಣ್ಣಗಿನ ಬಾತು, ಎಲ್ಲ ಬಾತು ಉಂಟು. ಊಟ ಒಳ್ಳೆ ಇತ್ತು, ಪೂರಿ ಅದೆಲ್ಲ ಒಳ್ಳೆ ಇತ್ತು. ಆದ್ರೆ ಬಿಸಿಬೇಳೆ ಬಾತ್ ನಂಗೆ ಇಷ್ಟ ಇಲ್ಲ. ನಾನು ಕೂಡ ತಗೊಂಡಿದ್ದೆಲ್ಲ ಅದು. ಕೆಲವರಿಗೆ ಇಷ್ಟ ಅದು ಬಿಸಿಬೇಳೆ ಅಂದ್ರೆ. ಮತ್ತೆ ಟೀಚರ್ ಅಮ್ಮ ಈ ಸಾಂಗ್ ನ ಹೇಳ್ತಿದ್ದಾರೆ. ಟೀಚರ್ ಅಮ್ಮ ಅಲ್ಲ ಅದು. ಎಲ್ಲಿಗಾದ್ರೂ ನಾಳೆ ಹೋದ್ರ ಸ್ಯಾಟರ್ಡೆ ಹೊರಗೆ? ಇಲ್ಲ, ಹೋಗ್ಲಿಲ್ಲ, ಮೂಡಿಲ್ಲ. ಒಮ್ಮೆ ವಾಚಾರ ಫಿನಿಶ್ ಮಾಡ್ಬೇಕಂತ ಹಠದಲ್ಲಿ ಇದ್ದೇನೆ ಈಗ. ಮತ್ತೆ ಈ ವೆದರ್ಗೆ ಹೋಗ್ಲಿಕ್ಕೆ ಕೂಡ ಆಗಲ್ಲ. ಹೌದೌದು, ಮನಸ್ಸು ಬರಲ್ಲ ಹೌದು ಹೋಗ್ಲಿಕ್ಕೆ. ಹೌದು. ಸ್ವಲ್ಪ ಒಂದು ತಿಂಗಳು ನೋಡುವ, ಮತ್ತೆ ನೋಡ್ಬೇಕು. ನಾಳೆ ಮಾರ್ಕೆಟಿಗೆ ಸ್ವಲ್ಪ ಹೋಗ್ಬೇಕು, ನೋಡ್ಬೇಕು ಇಲ್ಲಿ ಹತ್ತಿರದಲ್ಲಿ. ಮತ್ತೆ ಬರ್ದುಬಾಯಲ್ಲಿ ಎಲ್ಲಿ ನೀವು? ನಾನು ಎಲ್ಲಿ ಆಗ್ತದೆ ಹೇಳಿ, ಬರ್ದುಬಾಯಿ ಟೆಂಪಲ್ಗೆ ಬಂದಿದ್ದೀರ? ಹೌದೌದು, ಮೀನಾ ಅದ ಬಜಾರ್ ಅಲ್ಲಿ. ಅದಕ್ಕಿಂತ ಸ್ವಲ್ಪ ಈ ಕಡೆ ಮೇನ್ ರೋಡ್ ಹತ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದಕ್ಕಿಂತ ಒಂದು 5 ಮಿನಿಟ್ಸ್ ಈ ಕಡೆ ಅಷ್ಟೆ. ಯಾವಾಗ್ಲೂ ಬರ್ತೇವೆ ನಾವು. ಈಗ ಸ್ವಲ್ಪ ಕಮ್ಮಿ ಸೆಕೆ ಅಲ್ವಾ. ಹೌದು ಹೌದು. ಮೆಸೇಜ್ ಬರ್ತಾ ಉಂಟು. ಬೇಡ ಸಂತು, ನೋ ಮೋಡ್ ಹೇಳ್ತಿದ್ದಾರೆ. ಮಂಡೆ ಬಿಸಿ ಮತ್ತೆ ಆಗ್ತಿದೆ. ಮಂಡೆ ಬಿಸಿ ಆಗ್ತದೆ. ಯಾಕೆ ಮಂಡೆ ಬಿಸಿ? ದೈನ್ಯ ಮೋಡ. ಅದು ಎಣ್ಣೆನ ಹಾಕೊಳ್ಳಿ ಮಂಡೆಗೆ, ತಂಪಾಗ್ತದೆ ಮಂಜು. ಅವರಿಗೆ ಊಟ ಮಾಡಿದ್ದೇ ಮರೆತು ಹೋಗಿದೆ, ಏನೇನೋ ಹೇಳ್ತಿದ್ದಾರೆ. ಒಗಟ್ಬೇಕಂತೆ ನೋಡಿ. ಇನ್ನ ನೋಡಲೆಂತು ಮಾತಾಡಲೆನ್ನು, ಆಹಾ ಒಂತರ. ನೀವೇ ಓದಿ, ನಿಮ್ಗೆ ಅದು. ಅದು ಸಾಂಗ್ ಅಲ್ಲ, ಮೂವಿ ಸಾಂಗ್ ಅಲ್ಲ. ಹೌದಾ, ಹೇಳಿ. ಕೇಳಿದಾಗ ಉಂಟು, ನನ್ಗೆ ಸಾಂಗ್ ಕೇಳಿಕ್ ಗೊತ್ತಿಲ್ಲ. ನಾನೀಗ ಸಾಂಗ್ ಹಾಡಿದ್ರೆ ಈಗ 8 ಜನ ಇರುದು 1 ಜನ ಆಗಿ ಹೋಗ್ತಾರೆ. ಹ್ಮ್. ಶೆಟ್ಟಿ 3 ಕ್ಯೂಟ್ ಗಂಟೆಯಿಂದ ಅಂತೆ. ಕೇಳಿ ಕೇಳಿ. ಕೇಳಿ ಕೇಳಿ ಏನಾಯ್ತು? ಕೇಳಿ ಕೇಳಿ ಒಗಟ. ಹ, ಬಾರಿ ಇಷ್ಟ ಅವ್ರಿಗೆ ಒಗಟ ಅಂದ್ರೆ. ಹೌದಾ? ಒಗಟು ಬರ್ಲಿ, ಒಗಟು ಬರ್ಲಿ ಹೇಳ್ತಾರೆ ಶೆಟ್ಟಿ. ನಿಮಗ್ ಅವರಿಗೆ ಗೊತ್ತಿದ್ಯಾ? ಲೈವ್ ಅಲ್ಲಿ ಬೋರ್ ಆಗುದು ಅವರಿಗೆ, ಓ, ಶೆಟ್ಟಿಗೆ. ಹಾಗೆ ನೀವ್ ಎಂಟರ್ಟೈನ್ ಮಾಡ್ಲಿಕ್ಕೆ ಹೌದೌದು. ಒಗಟನ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ದಿಡಿ, ನಾಳೆಯಿಂದ ಶೆಟ್ರನ್ನ ಎಂಟರ್ಟೈನ್ ಮಾಡಿ. ನಿಮ್ಗೇನಾದ್ರು ಗೊತ್ತಿದ್ರೆ ಕೇಳಿ. ನಂಗೇನು ಗೊತ್ತಿಲ್ಲ ಒಗಟು. ನೀವು ಕೇಳಿದ್ರೆ ಆನ್ಸರ್ ಮಾಡ್ಬೋದು ಅಷ್ಟೇ, ಕ್ವಶನ್ಸ್ ಎಲ್ಲ ಗೊತ್ತಿಲ್ಲ. ಇನ್ನ ನೋಡಲೆಂತು ಮಾತಾಡಲೆಂತು, ಆಹಾ ಒಂತರ, ಹೇಳಲು ಒಂತರ. ಒಗಟ್ಟು ಒಗಟ್ಟು ಒಗಟ್ಟು. ಉಮೇಶ್ ಎಲ್ಲಿ ಬರ್ತಾನೆ ಇಲ್ಲ? ಹೌದು, ಉಮೇಶ್ ಬರ್ತಾನೆ ಇಲ್ಲ ಈಗ, ಯಾಕಂತ ಗೊತ್ತಿಲ್ಲ. ಕೋಪವಾ ಅಂತ ನನ್ನ ಹತ್ರ ಉಮೇಶ್. ಯಾಕೆ, ಏನಾದ್ರು ಹೇಳಿದ್ದೀರಾ ನೀವು? ಇಲ್ಲಪ್ಪಾ, ಲೈವ್ ಅಲ್ಲಿ ಮತ್ತೆ ಬರುದು ಯಾಕೆ, ಮಾತಾಡುದು ಅಷ್ಟೇ, ಮತ್ತೆ ಎಂತ. ಮತ್ತೆ ಯಾಕೆ ಕೋಪ? ಏನೋ ಗೊತ್ತಿಲ್ಲ, ಟೀಚರ್ ಬೈತಾರೆ ಇನ್ನು ಯಾರಿಗ್ ಗೊತ್ತು. ಹೌದಾ ಟೀಚರ್ ಟೀಚರ್? ಟೀಚರ್ ಹೇಳಿದೀರಾ ಬರ್ಬೇಡಿ ಅಂತ? ಏನೋ ಗೊತ್ತಿಲ್ಲ. ಭಟ್ರು ಎಲ್ಲಿ ಹೋದ್ರು? ಬರ್ಲಿ ಒಗಟು ಭಟ್ರೆ. ರಮ್ಯ ಮೇಡಮ್ ಅವರು ಬರ್ಲಿಲ್ಲ ಇವತ್ತು, ಮಂಜಣ್ಣ. ಹೌದು, ಏನೋ ಬೆನ್ನು ಅಂತ ಏನೋ ಗೊತ್ತಿಲ್ಲ. ಶೆಟ್ಟಿ, ಯು ಲುಕಿಂಗ್ ಕ್ಯೂಟ್ ಅಂತ. ಎಲ್ಲಿ ನೋಡಿದ್ರು ಶೆಟ್ರನ್ನು? ಶೆಟ್ರು ಲೈವ್ ಜಾಯಿನ್ ಆಗಿದ್ರ? ನಿಮ್ಗೆ ಹೇಳುದವರು. ಇದು ನಾನೇ ಶೆಟ್ಟಿ. ನಾನ್ ನಾನ್ ಶೆಟ್ಟಿ ಅಲ್ಲ.
ಶೆಟ್ರಿಗೆ ಹೇಳುದು ಮಂಜು ಶೆಟ್ಟಿ, ಶೆಟ್ರಿಗೆ ಅಲ್ಲ. ನೀವು ನಾಯಕ ಅಲ್ವಾ ಅವ್ರ ಶೆಟ್ಟಿ. ಓಕೆ ಓಕೆ. ಹಾ, DP ನೋಡಿದ್ರೆ ಕಾಣ್ತದೆ. DP ನೋಡಿ ಅದು ಹೇಳ್ತಿದ್ದಾರೆ. DP ಫೋಟೋ ಇದೆಯಾ ಅವ್ರದ್ದು? ಹೌದೌದು, ಶೆಟ್ರದ್ದು ಉಂಟು. ಲತಿ ಅವರು ಕಿವಿ ಏನನ್ನು ಹಾಕೊಂಡಿದ್ದಾರೆ. ಇಯರ್ಫೋನ್ ಹಾಕಿ, ಇಯರ್ಫೋನ್ ಹಾಕಿದೆ. ಚಿಕ್ಕಪ್ಪನ ತೋಟ 32 ಗೂಟ ಎಲೆ ಕೊಯ್ಲಿ ಬಂದಲ್ಯ. 32 ಹೇಳುವಾಗ ನಂಗೆ ಹಲ್ಲ ಆಗಿ ಕೇಳ್ತು. ಸೊ ಹಲ್ಲಿದು ರಿಲೇಟೆಡ್ ಯಾವ್ದಾದ್ರು ಹೌದೌದು. ಆಗಿರುತ್ತೆ ಅಲ್ಲ. ಹೌದು, ಚಿಕ್ಕಪ್ಪನ ಅದು ತೋಟ 32 ಗೂಟ ಎಲೆ ಕೊಯ್ದ್ರು. ಎಲೆ ಕೊಯ್ದ್ರೆ, ಎಲೆ ಅಂತ ಹೇಳಿದ್ರೆ ನಾಲಿಗೆ ಕೊಯ್ದ್ರೆ ಬದುಕಲ್ಲ. ಆಗಿರ್ಬೋದು, ಬಾಯಿ ಆಗಿರ್ಬೋದು. ಕರೆಕ್ಟಾ ಭಟ್ರೆ ಹೇಳಿ? ಸಾರಿ, ಮಂಜು ಶೆಟ್ರು ಕೇಳಿದ್ರು, ಹೇಳಿ. ಸಾಕು ನಿಲ್ಸಿ ಶೆಟ್ಟಿ, ನಿಮ್ಮ ಒಗಟ್ ಮೇಲೆ ಹೀರೋ ಬಂದಿದ್ದಾರೆ, ಮಾತಾಡ್ಸಿ. ಕರೆಕ್ಟ್ ಹಲ್ಲಂತೆ. ಅಲ್ವಾ? ಕರೆಕ್ಟ್ ಹಲ್ಲು. ಇನ್ನೊಂದು ಯಾವ್ದಂತೆ? ಇನ್ನೊಂದು ಯಾವ್ದಿತ್ತು? ಚಿಕ್ಕಪ್ಪನ ತೋಟ ಅದೇ ಅಲ್ವಾ, ಮತ್ತೊಂದು ಯಾವ್ದು? ಯಾವ್ದು? ಶೆಟ್ರೆ, ನಿಮ್ಮ ಹತ್ತಿರ ಎಷ್ಟು ಗೂಟ ಇದೆ? ಎಲ್ಲ ಉದ್ರಿ ಒಂದು 12 ಇರ್ಬೋದೇನ. ಅಪ್ಪನಿಗಿಂತ ಮೊದಲೇ ಏನದು? ನನಗೆ ಟೋಟಲ್ 35 ಹಲ್ಲಿದೆ ಸೋನಿಯಾ. ಹೌದಾ? ಅಪ್ಪನಿಗಿಂತ 35 ಮೊದಲೇ ಹುಟ್ಟುತ್ತಾನೆ. 35 ಹಲ್ಲಲ್ಲಿ 3 ಹಲ್ಲನ್ನು ನೆಕ್ಸ್ಟ್ ತಿಂಗಳು ತೆಗಿಸ್ತೇನೆ. ಹೌದಾ, ಜಾಸ್ತಿ ಬಂದಿತ್ತಾ? ಜಾಸ್ತಿ ಆಗಿದೆ ಅದು, ಮತ್ತೆ ನೋವು ಕೂಡ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಮಂಜು, ಹೋದ ವರ್ಷ ತೆಗಿಬೇಕಂತ ಯೋಚಿಸಿದ್ವಿ, ಮತ್ತೆ ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಯ್ತು ತುಂಬಾ. ಮತ್ತೆ ಇಲ್ಲಿ ಯಾವತ್ತೊಮ್ಮೆ ಕ್ಲಿನಿಕ್ ಹೋಗಿ ರೇಟ್ ಕೇಳಿದೆ. ರೇಟ್ ಜಾಸ್ತಿ ಇಲ್ಲಿ ಊರಲ್ಲಿ ರೇಟ್ ಮಾಡಿ. ರೇಟ್ ಟೋಟಲ್ 1,62,000 ಆಗ್ತದೆ ಹಲ್ಲು ತೆಗೆದು. ಹೌದೌದು, ಅಲ್ಲಿಗೆ ಸೀದಾ ತುಂಬಾ ರೇಟ್ ಜಾಸ್ತಿ. ಸೀದಾ ಟ್ಯಾಬ್ಲೆಟ್ ಇಟ್ಕೊಂಡು ಬಂದೆ ಅಷ್ಟೇ. ಹಾ, ಹಾಗೆ ಇನ್ನು ಊರಲ್ಲಿ ತೆಗಿಸ್ತೇವೆ. ಹೌದು, ಊರಿಗೆ ಹೋಗ್ತೀರಲ್ವ, ಅಲ್ಲಿ ಚೀಪ್ ಆಗ್ತದೆ. ಒಂದು ಹಲ್ಲು ತೆಗಿಲಿಕ್ಕೆ ಎಷ್ಟು 250 300 ಏನೋ ಉಂಟು ಇಲ್ಲಿ. ಹಾ, ಮತ್ತೆ ಇದು ನನ್ನದು ಸ್ವಲ್ಪ ಒಂದು ಹಲ್ಲು ಸರ್ಜರಿ ಏನಾಗ್ಬೇಕು, ಹಾಗೆ ರೇಟ್ ಜಾಸ್ತಿ. ಯಾಕೆ ಸರ್ಜರಿ? ಅದು ಎಂತದ ನರಕ್ಕೆ ಕನೆಕ್ಟ್ ಆಗಿದೆ. ಹಾ, ಸೊ ಹಾಗೆ ಅದ್ರದ್ದು ಮಾಂಸ ಕಟ್ ಮಾಡಿ ಹಾಗೆ ಎಂತದ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಸರ್ಜಿಕಲ್ ಪ್ರೊಸೀಜರ್ಗೆ ರೇಟ್ ಜಾಸ್ತಿ ಅಂತ ಹೇಳಿ. ಹೌದೌದೌದು. ಮತ್ತೆ ಇನ್ಶೂರೆನ್ಸ್ ಇದೆ, ಇನ್ಶೂರೆನ್ಸ್ 20% ಕಟ್ಬೇಕು. ಹೌದು 20% ಹೇಳಿದ್ರೆ 30,000 ತನಕ ಕಟ್ಬೇಕಾಗ್ತದೆ. ಹೌದು, ಸುಮ್ನೆ ಯಾಕೆ. ಅದಕ್ಕಿಂತ ಊರಲ್ಲೇ ಮಾಡಿಸ್ಬೋದು. ಊರಲ್ಲಿ ಹೌದು. ಒಂದು 10-12 ಸಾವಿರಕ್ಕೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಮಾಡಿ. ಹ್ಮ್. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟುತ್ತಾನೆ ಅಂತ ಹೇಳಿ. ಅಪ್ಪನಿಗಿಂತ ಮಗನೇ ಮೊದಲು ಹುಟ್ಟು. ಹೌದು. ಹ್ಮ್. ಕಾವ್ಯ ನಮ್ಮ ಗಾಯ ಬಗ್ಗೆ ಕೇಳ್ಬೇಡಿ. ಇದನ್ನ ಗೊತ್ತಾಗ್ತಿಲ್ಲ. ಗೊತ್ತಾಗುದಿಲ್ಲ. ಅಪ್ಪನಿಗಿಂತ ಮಗನೇ ಮುಂಚೆ ಹುಟ್ಟು. ಮಗನೇ ಮೊದಲು ಹುಟ್ಟುತ್ತಾನೆ. ಬರ್ತೆ. ಏನಾಯ್ತು ಶೆಟ್ಟಿ, ನೋವಾದ್ರೆ ಡ್ಯಾಡಿನ ತಪ್ಕೊಂಡ್ ಮಲ್ಕೊಳ್ಳಿ ಹಾ, ಹೇಳ್ತಿದ್ದಾರೆ. ಭಟ್ರು ಕರೆಕ್ಟ್ ಪಾಯಿಂಟ್ ಹೇಳಿದ್ರು. ಅಪ್ಪ ಹುಟ್ಟಿಸಿದರೆ ಮಾತ್ರ ಮಗ ಹುಟ್ಟುವುದಲ್ಲ. ಹಾಗಾದ್ರೆ ಕ್ವಶನ್ ರಾಂಗ್. ಕರೆಕ್ಟ್ ಕ್ವಶನ್ ರಾಂಗ್. ಹಲ್ಲು ಅಲ್ಲ, ಹೊಗೆ ಬೆಂಕಿ ಹಾಕಿ ಅದು ಹೊಗೆ ಬರ್ತದಲ್ಲ, ಇದ್ರಲ್ಲಿ ಎಂತ ಹೇಳ್ತದೆ ಅದು, ಗೆಂಡ ಹೇಳ್ತೇವಲ್ಲ, ಅದಕ್ಕೆ ಎಂತ ಹೇಳ್ತಾರೆ ತುಳುವಲ್ಲಿ? ಕೆಂಡ. ಕೆಂಡದಲ್ಲಿ ಏನು ಅಷ್ಟು ಟ್ರಾಫಿಕ್ ನೋಡ್ತೀರಾ ಇಲ್ಲಿದು? ಸ್ಯಾಟರ್ಡೆ ಹೌದಾ? ಟ್ರಾಫಿಕ್ ತೋರಿಸ್ತೇನೆ. ಈಗ ಇಷ್ಟು ಟೈಮಿಗ? ಅದಕ್ಕೆ. ಏನು ಇವತ್ತು ರಶ್? ಸ್ಯಾಟರ್ಡೆ ಅಲ್ಲ. ಹೌದಾ? ಉದ್ದಕ್ಕೆ
ಉದ್ದಕ್ಕೆ ಉಂಟಲ್ವಾ? ಅಲ್ಲಿ ಇನ್ನು ಕೂಡ ಅಲ್ಲಲ್ಲ. ಇದೆ, ಮೂವೇ ಆಗ್ತಿಲ್ಲ ಗಾಡಿ ಸುಮಾರು ಹೊತ್ತು. ಯಾರಿಗಂತ ಇವ್ರು ಪೇ ಹಾಕೋದು, ಹೋಗದಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ. ಹೌದು, ಮತ್ತೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇಲ್ಲಿ ರೋಡ್ ಸೈಡ್ ಫ್ಲಾಟ್ ಅಲ್ಲ ಮೇಡಮ್, ಹ್ಮ್ ಇದು ಸೌಂಡಿಗೆ ರಾತ್ರಿ ನಿದ್ದೆ ಕೂಡ ಬರುದಿಲ್ಲ. ಹೌದಲ್ಲ. ವೀಕೆಂಡ್ ಅಲ್ಲಿ ರಾತ್ರಿ ಎಲ್ಲ ತಿರುಗುತ್ತಾ ಇರ್ತಾರಲ್ಲ, ಹ್ಮ್ ಇವರ ಹಾರ್ನಿಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಕೂಡ ಇಲ್ಲ. ಹೌದು. ರೆಸಿಡೆನ್ಷಿಯಲ್ ಏರಿಯಾ ಅಂತ ಸಹ ಗೊತ್ತಿಲ್ಲ ಅವ್ರಿಗೆ, ಆಗ್ತಾ ಇರ್ತಾರೆ. ಜಾಸ್ತಿ ಹೃದಯ ಗಾಯ ಮಾಡ್ಕೊಳ್ಬೇಡಿ ಶೆಟ್ಟಿ, ಪರ ಅಂತ ಕರ್ಕೊಂಡು ಹಣ್ಣು ಮುದುಕ ಆದ್ರೂ ಒಂದು ಅಲ್ಲ ಒಂದು ದಿನ ಹುಡುಗಿ ನಿಮ್ಗೆ ಸಿಕ್ಕೇ ಸಿಕ್ತಾಳಂತೆ. ಶೆಟ್ರಿಗೆ ಮದುವೆ ಆಗ್ಲಿಲ್ಲ, ಇನ್ನು ಬ್ಯಾಚುಲರ್. ಇಲ್ಲ, ಹುಡುಗಿ ಬೇಕಂತ ಇದ್ರೆ ನೋಡಿ. ಎಷ್ಟು ಪ್ರಾಯ ಆಗಿದೆ? 32 34 ಅಂತ ಎಷ್ಟು ಹೇಳಿದ್ರಪ್ಪ, 35 ಒಳಗಿರ್ಬಹುದು. ಸುಮಿ ಮ್ಯಾಟ್ರಿಮೋನಿ ಅಂತ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿ, ಮ್ಯಾಚ್ ಮೇಕಿಂಗ್ ಇದ್ರೆ ಮಾಡ್ಬೋದು. 11 ಗಂಟೆಗೆ ಮೊಹರಂ ಅಲ್ವಾ? ಮೊಹರಂ ಆಗ್ಲಿಲ್ವಾ? ಇವತ್ತಿತ್ತಲ್ಲ ಮೊಹರಂ. ಇಲ್ಲಿ ಸೆಲೆಬ್ರೇಟ್ ಮಾಡುದಿಲ್ವಾ ಅಂತಾರ. ಇಲ್ಲಿ ಲಾಸ್ಟ್ ವೀಕ್ ನಮ್ಗೆ ರಜೆ ಕೊಟ್ಟಿದಾರಲ್ಲ ಮೊಹರಂಗೆ. ಅದು ಲಾಸ್ಟ್ ಫ್ರೈಡೆ. ಅಷ್ಟು ದಿವಸ ಡಿಫ್ರೆನ್ಸ್ ಇದೆಯಾ? ಇಲ್ಲ, ಒಂದಿನ ಡಿಫ್ರೆನ್ಸ್ ಬರ್ತದೆ. ಇಲ್ಲಿ ಇದು ಅದು ಅದು ಗೊತ್ತಿಲ್ಲ. ಯಾವ್ದ ನಿವಿಯರ್, ಅದು ಹಿಜ್ರಿ ನಿವಿಯರ್ ಅಂತಿತ್ತು, ಮೊಹರಂ ಅಲ್ಲ. ಇಲ್ಲಿ ಅವ್ರು ಮಾಡುದಿಲ್ವೇನು, ಅವರಿಗಿಲ್ವೇ ಸೆಲೆಬ್ರೇಷನ್? ಮತ್ತೇನುಂಟು ಮೆಸೇಜ್? ಸುಮಿ ಅಕ್ಕ, ನಾನು ಅಲ್ಲಿ ನೋಡಿದೆ ಆವಾಗ ಗೂಗಲ್ ನಲ್ಲಿ, ಹಾಗೆ ಮುಂದೆ ಹೋಯ್ತು. ಟ್ರಾಫಿಕ್ ಬರ್ದು ಬಾಯ್. ಭಯಂಕರ ಬಾರಿ ಟ್ರಾಫಿಕ್. ಟ್ರಾಫಿಕ್. ಕ್ಯೂಟ್ ಹೇಳ್ತಿದ್ದಾರೆ ಕವಿ ಅವರು. ಓಕೆ ಮೇಡಮ್, ಓಕೆ ಕವಿ ಮೇಡಮ್ ಹೇಳ್ತಿದ್ದಾರೆ. ಮಂಜು ಶೆಟ್ಟಿ ಟೇಕ್ ಇಟ್. ಬೇಡ, ಆಲ್ರೆಡಿ ಜಾಸ್ತಿ ಆಗಿದೆ. ಹೌದು, ನನಗೆ ಒಂದು ಚಿಕ್ಕ ಪ್ರಾಯ, ಇನ್ನು ಚಿಕ್ಕ ಪ್ರಾಯ ಅಂತ. ಎಷ್ಟು ಚಿಕ್ಕ ಅಂದ್ರೆ ಎಷ್ಟು ಮೇಡಮ್? ಧನ್ಯವಾದಗಳು. ಲತಿ ನೋಡ್ತಾರೆ ಬಿಡಿ ದುಬೈಯಲ್ಲಿ. ನಿಮ್ಗೆ ಯಾವಾಗ ಅಂದಾಜು ಲತಿಗೆ? ಇಲ್ಲ, 1-2 ವರ್ಷ ಆದ್ಮೇಲೆ ಮೇಡಮ್, ಈಗಿಲ್ಲ. 34 ಅಷ್ಟೇ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಶೆಟ್ಟಿ, ನೋಡ್ಕೊಂಡು ಯಾರಾದ್ರೂ ಕಣ್ಣು ಸಾಕಾಗ್ತಾ ಇಲ್ಲ. ಅದು ಅವರ ಫೋಟೋ ಏನು ಗ್ರೀನ್ ಆಗಿದೆ ಫುಲ್, ಅಥವಾ ನಂಗೆ ಕಾಣಿಸ್ತಿದೆ ಗ್ರೀನ್? ಹೌದು, ನಂಗೆ ಬೇರೆ ಕಾಣ್ತಾ ಇತ್ತು. ಇವತ್ತು ಸ್ವಲ್ಪ ದೊಡ್ಡ ಫೋಟೋ ಹಾಕಿದ್ದಾರೆ ಕಾಣ್ತದೆ, ಸ್ವಲ್ಪ ಚೇಂಜ್ ಇತ್ತಲ್ವಾ? ನಂಗೆ ಈಗ ಅದು ಲೈವ್ ಜಾಯಿನ್ ಆಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಗ್ರೀನ್ ಕಾಣ್ತಾ ಇದೆ. ನಂಗೆ ಅದು ಹೇಗೆ ಕಾಣ್ತಾ ಇತ್ತು ಗೊತ್ತುಂಟ, ಅದು ಟ್ಯಾಪ್ ಉಂಟಲ್ಲ ನಮ್ದು ಬಾತ್ರೂಮ್ ಅಲ್ಲೆಲ್ಲ, ಅದು ನೋಡಿದಾಗ ಆಗುದು. ಅಯ್ಯೋ, ಅದೇನ ಅದು ಗ್ರೀನ್ ಕಲರ್ ಶರ್ಟ್ ಹಾಕಿದಾರ? ಇಲ್ಲ, ಅವರ ಬಾಡಿ ಅದು. ಸಿಕ್ಸ್ ಪ್ಯಾಕ್ಸ್ ತೋರಿಸ್ತಾ ಇದ್ದಾರೆ. ಬಾಡಿ ಬಿಲ್ಡರ್ ನವರೆಲ್ಲ ಇದು ಹೌದೌದು. ಮಾಡುವಾಗ ಫುಲ್ ಪೇಂಟ್ ಹಾಕಿ ಎಲ್ಲ ಮಾಡ್ತಾರಲ್ಲ, ಆಯಿಲ್ ಎಲ್ಲ ಹೌದು, ಹಾಕಿ, ಅದ್ರದ್ದಾಗಿರ್ಬೇಕು. ಬಾಡಿ ಎಲ್ಲ ಕರೆಕ್ಟ್ ಉಂಟು, ಹುಡುಗಿ ಸಿಗ್ತಾ ಇಲ್ಲ. ನಾನು ಫಸ್ಟ್ ಅವ್ರ DP ಓಪನ್ ಮಾಡಿ ನೋಡ್ಲೇ ಇಲ್ಲ, ನಂಗೆ ಟ್ಯಾಪ್ ಹಾಕಿದ್ದಾರೆ ಅಂತ ನೋಡುದು ನಾನು. ಟ್ಯಾಪ್, ಬಾತ್ರೂಮ್ ಅಲ್ಲೆಲ್ಲ ಟ್ಯಾಪ್ ಉಂಟಲ್ಲ ನೀರಿದ್ದು, ಅದೇ ಅಂತ ಎಣಿಸಿದ್ದು. ಭಟ್ರಿಗೆ 50 ಅಂತೆ, ಸೊ ಭಟ್ರಾಗಲ್ಲಿ ಸೀನಿಯರ್ ಸಿಟಿಜನ್. 50 ಅವರಿಗೆ ಯಾರು ಹೆಣ್ಣು ಕೊಟ್ರು? ಮದ್ವೆ ಆಗ್ತಾ ಇದ್ದೀರಿ. ಭಟ್ರೆ ಟೇಕ್ ಇಟ್ ಹೇಳ್ತಿದ್ದಾರೆ. ಎಲ್ರಿಗೂ ಏನು ಕೊಡ್ತಾ ಇದ್ದೀರಿ, ಖುಷಿಯಲ್ಲಿಯಾ? ಬಾರಿ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ ಶೆಟ್ರು. ಅವರ ಎದೆ ಸೈಡ್ ಅಲ್ಲಿ ಅವ್ರದ್ದು 6 ಪ್ಯಾಕ್ ಇದ್ದು ಇದು ಪಿಕ್ಚರ್ ಹಾಕಿದ್ದಾರೆ ಪುನಃ. ಮುಂಚೆ ಇರ್ಲಿಲ್ಲ ಇದು DP. ಅಲ್ಲ, ಈಗ ಟೀಚರ್, ಶೆಟ್ರು ಮತ್ತೆ ಭಟ್ರು ಮೂವರು ಮಾತ್ರ ಮೆಸೇಜ್ ಮಾಡ್ತಿದ್ದಾರೆ, ಉಳಿದ ಜನ 5 ಜನ ಯಾರಂತ ಗೊತ್ತಾಗ್ತದೆ. ಅದು ಲೈಟ್ ಅಲ್ಲಿ ನಿಂತಿದ್ದಾರೆ ನೋಡಿ, ಅವರ DP ತೋರಿಸ್ತೀನಿ ನೋಡಿ. ಲೈಟ್ ಅಲ್ಲಿ ಇದ್ದಾರೆ ಕಾಣ್ತದೆ, ಅದಕ್ಕೆ ಈ ಕಲರ್ ಕಾಣ್ತದ. ಹೌದು. ಎದೆ ನೋಡಿ, ಈ ಒಂದು ಸೈಡ್ ಎದೆ ನೋಡಿ.
ಅಲ್ಲ ಅದು ಅಷ್ಟು ಸೀರಿಯಸ್ ಆಗಿ ಅದಕ್ಕೆ ಹುಡುಗಿ ಸಿಕ್ತಿಲ್ಲ ನಿಮ್ಗೆ. ಹೌದು. ನಾನ್ ಹೇಳ್ತೇನೆ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಫೋಟೋ ಹಾಕಿ, ಆತರ ಹಾಕಿದ್ರೆ ಹೆದರಿ ಬರ್ಲಿಕ್ಕಿಲ್ಲ. ನಾನ್ ನೋಡ್ಲಿಲ್ಲ, ನಾನು ಈಗ ನೀವು ತೋರಿಸುವಾಗವೇ ನಾನ್ ನೋಡಿ. ನಾನು ಎಷ್ಟೋ ದಿನದ ಮೇಲೆ ನೋಡಿದ್ದು, ಅದು ಇದು ಬೇರೆ ಅಂತ ಕಾಣ್ತದೆ, ಸ್ವಲ್ಪ ಚೇಂಜ್ ಉಂಟು ಇದ್ರಲ್ಲಿ ಅಲ್ವಾ ಶೆಟ್ರೆ? ದೊಡ್ಡದಿದೆ ಇದು DP, ಮುಂಚೆ ಇರ್ಲಿಲ್ಲ ಇದು. ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ ಹೇಳ್ತಿದ್ದಾರೆ. 8 years ಅಲ್ವಾ ಶೆಟ್ಟಿ ನಿಮ್ಗೆ ಹೇಳ್ತಿದ್ದಾರೆ. ಮುಗೀತು ನನ್ನ ಕತೆ. ಯಾಕೆ? ಸುಮಿ ಮೇಡಮ್ ಅವರ ಫೋಟೋ ಪಬ್ಲಿಕ್ ಮಾಡಿದ್ರಲ್ಲ ಚಾನಲ್ ಅಲ್ಲಿ, ಅದಕ್ಕೆ ಹೌದು. ಮುಗೀತಂತೆ. ಅಲ್ಲ ಯಾರು ನೋಡಿ, ನೋಡ್ಬೋದು. ಯಾರು ನಾಳೆನೇ ನಮ್ಮವರೇ ಒಂದು 5-6 ಗೊತ್ತಾಗ್ತದೆ. ಜನ ನೋಡ್ತಿದ್ದಾರೆ ಅಷ್ಟೇ. ನಾಳೆನೇ ಹುಡುಗಿ ಉಟ್ಕೊಂಡ್ ಬರ್ತದೆ ನಿಮ್ಮನ್ನ ನೋಡಿ. ಪಟ ಶೆಟ್ರು ಕತೆ ತೋರಿಸ್ತೀನಿ. ಮುಗೀತಂತೆ. ಭಟ್ರು 8 ಪ್ಯಾಕ್ ಅಂತೆ ಶೆಟ್ಟಿದು. ಹೌದಾ ಶೆಟ್ರು, ಎಷ್ಟು ಪ್ಯಾಕ್ ಇದೆ ಈಗ? ಎಷ್ಟು ಪ್ಯಾಕ್ ಇದೆ ಶೆಟ್ರೆ ಹೇಳಿ? ನಾಳೆನೇ ಕಾಲ್ ಬರ್ತದೆ ನಿಮ್ಗೆ ನೋಡಿ. ನಂಗೆ ಬರ್ಬೋದು ಕಾಲ್, ಅದು ಯಾರು ಜನ ಅಂತ. ಇನ್ನು ಹುಡುಗಿಯರು ಹಿಂದೆ ಬೀಳುತ್ತಾರೆ ಅಂತೆ. ಹೌದೌದು. ನಾಳೆ ನೋಡಿ ಲೈವ್ ಅಲ್ಲಿ ನಂಬರ್ ಕೇಳ್ತಾರೆ ನಿಮ್ದು. ಏನು ಕವಿ ಎಲ್ರಿಗೂ ಟೇಕ್ ಇಟ್ ಹೇಳ್ತಿದ್ದಾರೆ, ಬಾರಿ ಖುಷಿಯಲ್ಲಿ. ಫುಲ್ ಖುಷಿ ಸುಮ್ಮಿ. ಯಾಕೆ, ಏನಾಯ್ತು? ಲತಿಯನ್ ನೋಡಿಯಾ? ಖುಷಿಗೆ ಕಾರಣ? 7 ಜನ ಇದ್ದಾರೆ, ಮೆಸೇಜ್ ಮಾಡ್ತಿದ್ದಾರೆ 3 ಮಾತ್ರ. ಒಂದು ಬಿಸ್ಕೆಟ್ ಪ್ಯಾಕೆಟ್. 12:30 ಆಯ್ತು ಇಂಡಿಯಾದಲ್ಲಿ, ಆದ್ರೂ ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಹೌದೌದು. ಎಲ್ಲರಿಗೆ. ಒಂದು ಬಿಸ್ಕೆಟ್ ಪ್ಯಾಕ್, ಚಿಪ್ಸ್ ಪ್ಯಾಕೆಟ್, ಕುರ್ಕುರೆ ಪ್ಯಾಕೆಟ್, ಬ್ರೆಡ್ ಪ್ಯಾಕೆಟ್, ಇಷ್ಟೆಲ್ಲ ಇದೆ. ಹಾಗಾದ್ರೆ ಒಟ್ಟಿಗೆ 4 ಪ್ಯಾಕ್. ನಗ್ತಾ ಇದ್ದಾರೆ ಬರ್ತವೆ ಅಂತ ಎಲ್ಲ. ಅವರೆಲ್ಲ ಸುನಿ ಅಪ್ಪಟ ಎಲ್ಲ ಫ್ಯಾನ್ಸ್ ಅವರು, ಅಪ್ಪಟ 5 ಜನ. ಫ್ಯಾನ್ಸ್. 5 ಜನ. ಉಮೇಶ್ ಇದ್ರಪ್ಪ ಮೆಸೇಜ್ ಮಾಡಿ ಸಾಕು, ಹೈಲೈಟ್ ಇದ್ದಾರೆ ಇರ್ಬೋದಂತ ನಂಗೆ ಅನಿಸ್ತದೆ ಅವರು ಕೂಡ. ಪಾಪ. ಶೆಟ್ಟಿ ಸೋ ಕ್ಯೂಟ್, ಐ ಲೈಕ್ ಯು ಹೇಳ್ತಿದ್ದಾರೆ ನೋಡಿ. ಒಮ್ಮಿನ್ ಬಿಟ್ರ ಶೆಟ್ರಿ ಅಂತ ಹೋದ್ರು ಕವಿ. ದೇವ, ಕಳ್ಕೊಂಡೆ ಎಲ್ಲಾ ಕಳ್ಕೊಂಡ ಕಳ್ಕೊಂಡೆ. ಇಲ್ಲ ಎಲ್ಲ ಇಲ್ಲ 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 ಇಲ್ಲ, ನಾಳೆ ನೋಡಿ ಲೈನ್ ಹುಡುಗಿರದ್ದು. ನನ್ನನ್ನು ನನ್ನನ್ನು ಸೇರಿ ಸೇರಿ 3 ಮೂರು ಜನ ಇದ್ದಾರೆ. ಹೌದು, ಕವಿ, ನೀವು, ಮಂಜು, ಮತ್ತೆ ಯಾರ್ದು ಬರ್ತಾ ಇಲ್ಲ. ಪ್ರಾಶು ಇರ್ತಾರೆ, ಐಡಲ್ ಇರ್ತಾರೆ, ಆನಲ್ಲಿ ಇರ್ತಾರೆ ಅವರು. ಹೋಗುವಾಗ ಈಗ ಕವಿಗೆ ಏನು ಕರೀಲಿಲ್ಲ ಇಲ್ವಾ ಅಂತ, ಇಲ್ಲದ್ರೆ ಗುಬ್ಬಿ ಮರಿ ಅಂತ ಹೇಳ್ತಾರೆ. ಇವತ್ತು ಇಲ್ವಾ ಅಂತ. ಕವಿತೆ ಇಲ್ಲಲ್ಲ, ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ನಿದ್ದೆ ಮಾಡ್ತಿದ್ದಾರ. 4 ಅವರ್ ಆಯ್ತಂತೆ ಸುನಿ ಮೇಡಮ್, ಮಂಜು ಶೆಟ್ಟಿ ಆಯ್ತು. ಹೌದು, ಒಮ್ಮೆ ಎಂತೆಲ್ಲ ಕಟ್ ಆಯ್ತಲ್ಲ. ಲೈವ್ ಈಗ. ಹೌದು, ಒಂದ್ಸಲ ಇದು ಚಾರ್ಜ್ ಇದಾಯ್ತು, ಖಾಲಿಯಾಗಿ ಎಂಡ್ ಆಯ್ತು. ಇದು ಒಂದೂವರೆ ಗಂಟೆ ಆಯ್ತು ಇದಕ್ಕೆ ಮತ್ತೊಂದು, ಅದು ಎಂಡ್ ಮಾಡಿ ಎಂಡ್ ಆಯ್ತು ಅದೇ, ಮತ್ತೆ ಒಂದು ಬೇರೆ ಮಾಡಿದ್ದು. ಸುನಿ ಮೇಡಮ್, ಈಗ ನೀವು ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದೀರಾ? ಇಲ್ಲ, ಈಗ ಟೈಮ್ ಸಿಗ್ತಾ ಇಲ್ಲ. ಲೈವ್ ಬಂದ್ಮೇಲೆ ಸಪೋರ್ಟಿಗೆ ಹೋಗ್ಬೇಕು, ಸ್ವಲ್ಪ ಟೈಮ್ ಕಡಿಮೆ. ಮಾನಿಟೈಸೇಷನ್ ಆದ್ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೋದು. ಹೌದೌದು, ಕವಿತಾ ಯುದ್ಧೆಲ್ಲ ಮೇಡಮ್ ಆದ್ಮೇಲೆ. ಆಗಸ್ಟ್ಗೆ ಆಗಸ್ಟ್ ಫಸ್ಟ್ ಅಲ್ಲಿ ಹಾಕ್ತೇನೆ ಹೇಳಿದ್ದಾರೆ. ಹಾಕದಿದ್ರೆ ಈಗ ಅನ್ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡಿ. ಹೌದು, ನಾನು ಕೂಡ ವೇಟ್ ಮಾಡ್ತಾ ಇದ್ದೇನೆ. ಲೈವ್ ಕೂಡ ಬರ್ತಾ ಇಲ್ಲ. ವ್ಲಾಗ್ ಲೈವ್ ಏನಾದ್ರು ಹಾಕದಿದ್ರೆ ಆಗಸ್ಟ್ ಫಸ್ಟ್ಗೆ ಆಯ್ತು, ಇನ್ನು ನಿನ್ನೆ 2 ದಿವಸ ಇರುದಲ್ಲ. ನಿನ್ನೆ ಬಂದಿದ್ರಲ್ವಾ ಲೈವ್? ಲೈವ್ ಬಂದಿದ್ದಾರೆ, ಒಂದು ಅರ್ಧ ಗಂಟೆ ಇರ್ತಾರೆ ಅಷ್ಟೇ. ಇಲ್ಲ ಇಲ್ಲ, ನಿನ್ನೆ ಬಂದಿದ್ರು 2 hours ಏನಿದ್ರು ಈವ್ನಿಂಗ್. ನಾನ್ ಲೇಟ್ ಬಂದೆ. ಹಿಂದೆ ಬಿದ್ರೆ ಏನು ಪ್ರಯೋಜನ ಇಲ್ಲ ಶೆಟ್ಟಿ ಹೇಳ್ತಾರೆ.
ನಮ್ಮದು 3 ಅಂತ ಹೇಳಿದ್ದು. ಅದ ಓಕೆ ಓಕೆ, ನಿಮ್ಮದು 3 ಇದ್ದಾರಾ? ಓಕೆ. ಹಾಗೆ ಸುಮ್ನೆ ಖುಷಿ ಆಗುತ್ತೆ ಆಗಾಗ ಹೇಳ್ತಿದ್ದಾರೆ. ಹೌದಾ? ಆಗಾಗ ಮೂಡ್ ಆಫ್ ಆಗ್ತದೆ, ಖುಷಿ ಆಗ್ತೀರಾ ಜನ. ಆಯ್ತು, ಗೊತ್ತಾಯ್ತು ಭಟ್ರೆ. ನನಗೆ ಇಷ್ಟ ಇಲ್ಲ ಕವಿ ಮೇಡಮ್ ಹೇಳ್ತಿದ್ದಾರೆ. ನಾನು ಇಷ್ಟ ಇಲ್ಲವ ಶೆಟ್ರೆ, ಒಮ್ಮೆ ಆಲ್ವೇಸ್ ಮೈ ಬೆಸ್ಟಿ ಹೇಳ್ತಾರೆ. ಕರೀರು ನೋಡೋಣ ಈಗ. ಹೌದು, ಬೆಸ್ಟಿ ಆಗಿದ್ರೆ ಈಗೊಂದು ನೆಕ್ಸ್ಟ್ ನಿಮ್ಮ ಮೆಸೇಜ್ಗೆ ಹೌದು, ಬರ್ತಾರೆ, ಲತಿ ನೋಡುವ. ಬಂದು ಹಾಯ್ ಹೇಳಿ. ಲತಿ ಬಂದಿದ್ದಾರೆ, ಅವರ ಫ್ರೆಂಡ್ ಅಲ್ವಾ. ನೋಡ, ಪ್ರಾಬ್ಲಮ್ ಇಲ್ಲ. ನಿಮ್ಮ ಬೆಸ್ಟಿ ಅಂತ ಪ್ರೂವ್ ಮಾಡಿ ಕವಿತೆ ಟೀಚರ್. ಈಗ ನಿಮ್ದೊಂದು ಹೌದು 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. 5 ಮಿನಿಟ್ಸ್ ಒಳಗೆ ಅವರಿಗೆ ಹಾಯ್ ಹೇಳಿ. ಹೌದು, ಬೆಸ್ಟಿ ಹೀಗೆ ಆದ್ರೆ ಟಾಸ್ಕ್, ಬರ್ಬೇಕು ಈಗ. ಇಲ್ಲದ್ರೆ ಬೆಸ್ಟಿ ಅಲ್ಲ, ನೋಡುವ. ಹೌದು, ಹಾಯ್ ಲತಿ ಅಂತ ಬರ್ಬೇಕು. ನಾನು ಇಲ್ಲ ಅಂದ್ರೆ ಯಾರು ಇರಲ್ಲ. ನೀವಿದ್ರೆ 100 ಜನ ಇದ್ದಾರೆ. ಇದ್ರು ತುಂಬಾ ಜನ ಇದ್ರು ಇವತ್ತು. ನಿಮ್ಮ ಫ್ರೆಂಡ್ ಇದ್ರು, ಭಟ್ರೆ ಫ್ರೆಂಡ್ ಇದ್ರು, ತುಂಬಾ ಜನ ಇದ್ರು. ಈಗ ಎಲ್ಲ ಹೋದ್ರು, ಟೈಮ್ ಆಯ್ತಲ್ಲ. ಹೌದು. ನಿನ್ನೆ ಕೂಡ ಸುಮಾರು ಜನ ಇದ್ರ ಅಂತಲ್ಲ ಲೈವ್ ಅಲ್ಲಿ, ನಾನು ಜಾಯಿನ್ ಆಗ್ಬೇಕು. ಹೌದೌದು, ಈ ಹೊರ 18-19 ಜನ ಎಲ್ಲ ಇದ್ರು ಒಂದು ಟೈಮ್. ಲೈವ್ ಅಲ್ಲಿಯಾ? ಆ ಟೈಮ್ ಅಲ್ಲಿ ಒಮ್ಮೆ ಫಸ್ಟ್ ಗೆ ಜಾಯಿನ್ ಆಗುವಾಗ, ಮತ್ತೆ ಹಾ 15ಕ್ಕೆ ಬಂದ್ರು ಜನ. ಹಾ ಹಾ. 19 ಆಗಿತ್ತು, 19. ಓ ಹೌದಾ, ಅಷ್ಟಿದ್ರ? ಹಾ, ನಮ್ಗೆ ಅಷ್ಟಿತ್ತು. ಕೆಲವು ಸಲ ಕಾಣಲ್ಲ ಅಷ್ಟು. ಹೌದಾ? ಹ್ಮ್. ಈಗ ನಿಮ್ಗೆ ಎಷ್ಟು ಕಾಣ್ತಾ ಉಂಟು ಲೈವ್ ಅಲ್ಲಿ? 4. ಓ, 4. ನಂದು 6 ಕಾಣ್ತಾ ಉಂಟು. ಹಾ, ಅದು ಹೈಡ್ ಇದ್ದವ್ರೆ, ಮೆಸೇಜ್ ಮಾಡ್ತಾ ಇಲ್ಲಲ್ಲ. ನಿಮ್ಮ ನೋಡಿದ್ರೆ ಸುಮಿ ಆಮ್ಲೆಟ್ ಟ್ರೈ ಮಾಡ್ದೆ. ಟ್ರೈ ಮಾಡಿ. ಹೌದಾ? ನಿಮ್ಮ ನೋಡಿದ್ರೆ ನಮ್ಮ ಸಮಾಜ ಸೇವೆ ಇಷ್ಟ ಆಗುತ್ತೆ ಅಷ್ಟೇ. ನಾಳೆ ಶಾರ್ಟ್ ವಿಡಿಯೋ ಮಾಡ್ತೀನಿ. ನಿಮ್ಮ ಶಾರ್ಟ್ ಕೆಲ ಬರ್ತದೆ ನಿಮ್ದು, ಅದು ಶಾರ್ಟ್ ನೋಡ್ತಾ ಅಲ್ಲ, ಇರ್ತೇನೆ. ನಾಳೆ ವಿಡಿಯೋ ಶೂಟ್ ಮಾಡ್ತಾರೆ. ಶಾರ್ಟ್ ನೋಡಿ ನೋಡಿ ಸಾಕಾಯ್ತು. ಶಾರ್ಟ್, ಹೌದು. ಒಂದು ಎಷ್ಟು ಶಾರ್ಟ್ ಹಾಕ್ತಾರೆ ವಿಡಿಯೋಸ್ ಅಂತ ಹೌದು, ಇಲ್ಲ. ಒಂದೇ ಸೀರೆಯಲ್ಲಿ 3-4 ಬರ್ತದೆ. ಹೇಳಿದಾಗೆ ಮೊನ್ನೆ ಬರ್ತ್ಡೇ ವಿಡಿಯೋದಲ್ಲಿ ಟೀಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಲ್ಲ ರೆಡ್ ಡ್ರೆಸ್ ಅಲ್ಲಿ. ಹ್ಮ್. ಹೀರೋಯಿನ್ ತರ ಕಾಣಿಸ್ತಾ ಇತ್ತು. ಒಂದು ದೊಡ್ಡ ಯೂಟ್ಯೂಬರ್ ಅವರೆಲ್ಲ ಹೋಗ್ತಾರಲ್ಲ, ಈಗ ಕೂಡ ದೊಡ್ಡ ಯೂಟ್ಯೂಬರೇ, ಸಣ್ಣದಂತ ಹೇಳುದಲ್ಲ. ತುಂಬಾ ಪ್ರೊಫೆಷನಲ್ ಯೂಟ್ಯೂಬರ್ಸ್ ಅವರೆಲ್ಲ ಆಲ್ರೆಡಿ ಗೋಲ್ಡನ್ ಬಟನ್ ಸಿಕ್ಕಿದವರೆಲ್ಲ ಇರ್ತಾರಲ್ಲ, ಆ ತರ ಕಾಣ್ತಾ ಇದ್ರು ಟೀಚರ್. ಒಂಥರ ಯೂಟ್ಯೂಬರ್ ಇನ್ನೂ ಆಗ್ಬೇಕು. ಶೈನಿ ಬೇರೆ ಟೀಚರ್. ಇನ್ನು ಬರ್ತದೆ ನೋಡಿ ಸ್ಟೈಲ್ ವಿಡಿಯೋದಲ್ಲಿ. 4 ಕಾಣ್ತಾ ಉಂಟಂತೆ ಶೆಟ್ಟಿ. ಈಗ 6 ಇದ್ದದ್ದು 5 ಆಯ್ತು. ಹೌದು, 5. ಒಂದ್ರಲ್ಲಿ 6 ಉಂಟು, ಇದ್ರಲ್ಲಿ ನಾನು ಲೈವ್ ಮಾಡ್ತೇನಲ್ಲ ಅದ್ರಲ್ಲಿ 5 ಉಂಟು. ಬೇರೆ ಫೋನಲ್ಲಿ ಇಲ್ಲ, ಹೋಯ್ತು. 5 ಉಂಟು. ಮೆಸೇಜ್ ಮೂಮೆಂಟ್ ಇದ್ರು ಮಾತ್ರ ನಿಮಗೆ ಮೇಲೆ ಸಂಖ್ಯೆ ಕಾಣುತ್ತೆ. ಹೌದೌದು, 7 ಆಯ್ತು ಈಗ ನೋಡಿ. ಒಂದ್ರಲ್ಲಿ 5 ಉಂಟು, ಒಂದ್ರಲ್ಲಿ 7 ಆಯ್ತು. ಉಮಿ ಇದ್ದಾರೆ ಬಾ, ಉಮಿ ಇದ್ರೆ ಬಾ ಹೇಳ್ತಿದ್ದಾರೆ. ಸರಿ ಕರೀರಿ. ಥ್ಯಾಂಕ್ ಯು ಲತಿ ಹೇಳ್ತಿದ್ದಾರೆ. 7 ಉಂಟು. ಹೌದು, ಹೋಗ್ತದೆ ಬರ್ತದೆ, ಹೋಗ್ತದೆ ಬರ್ತದೆ. ನಿಮ್ಮಾಗೆ ಕುಡ್ದು ಬಿಟ್ಟಿದ್ದಾರೆ ಅವರು, ಎಲ್ಲಿ ಹೋಗೋದು ಗೊತ್ತಾಗಲ್ಲ. 12:30 ಆದ್ರೂ ಇಷ್ಟು ಜನ ಬಂದಿದಾರಲ್ಲ, ಗ್ರೇಟ್. ಅವ್ರು ಮಲ್ಗೋದು ಲೇಟ್, ನಾವೇ ಬೇಗ ಮಲ್ಗೋದು ಇಲ್ಲಿ, ಅವ್ರು ಲೇಟ್ ಮಲ್ಗೋದು. ಈಗ ನಂದು ಎಂಡ್ ಆದ್ರೆ ಲೈವ್, ಬೇರೆ ಲೈವ್ ಅಲ್ಲಿ ಇರ್ತಾರೆ ಹೋಗಿ. ಇವ್ರು ಕೂಡ ಹಾಗೆ, ಅಲ್ಲ, ಕವಿತಾ ಮಂಜು. ನಿಮ್ಮದು ಎಂಡ್ ಆದ್ಮೇಲೆ ಯಾರು ಲೈವ್ ಮಾಡ್ತಾರೆ ಪುನಃ? ಮಾಡ್ತಾರೆ, ಕೆಲವ್ರದ್ದು ಇರ್ತದೆ. ನಿನ್ನೆ ತುಂಬಾ ಹೊತ್ತು ತನಕ ಇತ್ತು, ವರ ಇದ್ರು. ನಂದು ಎಂಡ್ ಆದ್ಮೇಲೆ ಆ ಮಂಜು ಹೋಗಿದ್ರು ವರ ಲೈವ್ಗೆ. ಅವ್ರು ಅಲ್ಲ, 2 ಗಂಟೆ. ಟೀಚರ್, ನಂಗೆ ಟೀಚರ್ ಏನು ಅಂತ ಗೊತ್ತಾಗಲ್ಲ. ಟೀಚರ್ ಇಷ್ಟು ಹೊತ್ತು ಬೆಳಿಗ್ಗೆ ಅವರು ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಬೇಗ ಎದ್ದೇಳ್ಬೇಕಾಗ್ತದಲ್ಲ, ಒಂದು 5-6 ಹೌದೌದು. ಗಂಟೆಗೆ ಎದ್ದೇಳ್ಬೇಕಾಗ್ತದ ಅವರಿಗೆ ಅಷ್ಟು ಬೇಗ? ಹಾಗೆ ಅವರಿಗೆ ಯಾವಾಗ 8 hours ಮಲಗ್ತಾರೆ? ನಿದ್ದೆ ಆಗಲ್ಲ ನಿಜ. ಆಗುದಿಲ್ಲ. ಅದು ಅವ್ರು ಮಲಗುವಾಗ 2 ಗಂಟೆ ಆಗ್ತದೆ, 1:30 2. ಒಂದು ಅವರಿಗೆ 3-3:30 ಗಂಟೆ ನಿದ್ದೆ ಆಗ್ತದೆ ಹಾ, ಅಷ್ಟೇ. ಅಷ್ಟೇ. ನಮ್ಮ ಆದ್ರೆ ಹಸ್ಬೆಂಡ್ ಕೂಡ ಅಷ್ಟೇ. ಒಳ್ಳೇದಲ್ಲ ಮಾತ್ರ ಅಷ್ಟು. ಅವ್ರಿಗೆ ಅಡ್ಜಸ್ಟ್ ಆಗಿದ್ದಾರೆ ಅದಕ್ಕೆ. ನಾನ್ ಮಾತ್ರ ಅಡ್ಜಸ್ಟ್ ಹೇಳಲ್ಲ ಆದ್ರೂ ನೋಡಿ. ಕೂಡ
ನಿಮ್ಗೆ ಬಾಡಿಗೆ ಅಟ್ ಲೀಸ್ಟ್ 7 ಅವರ್ಸ್ 7 to 8 ಅವರ್ಸ್ ನಿದ್ದೆ ರೆಸ್ಟ್ ಕೊಡ್ಲೇಬೇಕು. ಹ್ಮ್. ಈಗ ಗೊತ್ತಾಗಲ್ಲ, ಮತ್ತೆ ಫ್ಯೂಚರ್ ಅಲ್ಲಿ ತೊಂದ್ರೆ ಎಲ್ಲ ಆಗ್ತದೆ. ನಾಳೆ ಯಾವ ಸ್ಕೂಲ್ ಹೇಳ್ತಿದ್ದಾರೆ? ನೈಟ್ ಡ್ಯೂಟಿ ಇರ್ಬೇಕು ಮಿಗಿ. ಕಾಲ್ ಮೆಸೇಜ್ ಏನು ಮಾಡಿಲ್ಲ ಅವರು ಹೇಳ್ತಿದ್ದಾರೆ. ಹೋದ ಜನ್ಮದಲ್ಲಿ ಅಮೆರಿಕದಲ್ಲಿ ಹುಟ್ಟಿದ್ದೇನೆ ಟೀಚರ್, ಅದಕ್ಕೆ ನಿದ್ದೆ ಬರ್ತದೆ ಹೌದು, ರಾತ್ರಿ ಮಲ್ಗುದೇ ಇಲ್ಲ. ಮಲಗುದು. ನಾಳೆ 10 ಗಂಟೆ ತನಕ ಮಲಗ್ತೇನೆ ನಾಳೆ. ಭಟ್ರೆ ಹೋಗಿ ಸಾಕು, ನಾನು ಹೆಣ್ಣು ಮಾಡ್ತೇನೆ. 9 ಜನ ಬಂದ್ರು ನೋಡಿ. ಲೇಟ್ ಹಾ, ಆಗಿದ್ರೆ ಬರ್ತಾರೆ ನೋಡಿ. 9 ಜನ ಮೆಸೇಜ್ ಮಾಡದಿದ್ರೆ ಪರವಾಗಿಲ್ಲ, ಒಂದು ಜಸ್ಟ್ ಹಾಯ್ ಅಂತ ಹೇಳಿ ಸಾಕು. ಹೌದು, ಒಂದ್ಸಲ ಇವ್ರು ಲೈವ್ ಅಲ್ಲಿ ಒಮ್ಮೆ ಹೇಳ್ತಾ ಇದ್ರು, ಇವ್ರ ಲೈವ್ ಅಲ್ಲಿ, ಕವಿತಾ ಲೈವ್ ಅಲ್ಲಿ, ಇವ್ರು ನೋಡಿ ಇಷ್ಟು ಟೈಮ್ ಆದ್ರೂ ಮಲಗ್ತಾ ಇಲ್ಲ ಅಲ್ಲ ಅಂತ. ನಮ್ಗೆ ಲೇಟ್ ಆಗ್ತದೆ ಇಲ್ಲಿ, ಆದ್ರೂ ಅವ್ರು ಮಲಗಲ್ಲ. ಅವರಿಗೆ 1.5 ಗಂಟೆ ಜಾಸ್ತಿ ಅಲ್ವಾ, ಹಾ ಆದ್ರೂ ಹೌದು, ಅವ್ರು ಮಲಗಲ್ಲ. ಅಷ್ಟೇ. 2 ಗಂಟೆ. ಭಟ್ರು ಶೆಟ್ರು ಮತ್ತೆ ಕವಿತಾ ಮೇಡಮ್ ಮೂವರೇ ಮೆಸೇಜ್ ಮಾಡ್ತಿದ್ದಾರೆ, ಉಳಿದದ್ದು 6 ಜನ ಯಾರಂತೀರಿ ಈಗ ಈಗ ಯಾರು. ನಾನು ಎಂಡ್ ಮಾಡಿದ್ರೆ ಉಂಟಲ್ಲ, ಶೆಟ್ರು ಹೋಗ್ತಾರೆ ಬೇರೆ ಲೈವ್ಗೆ. ಹಾಗಾದ್ರೆ ಶೆಟ್ರು ಕೂಡ ಹೋದ ಜನ್ಮದಲ್ಲಿ ಅಮೆರಿಕದ ಮಂಜು ಶೆಟ್ಟಿ ಅಲ್ಲ ಹೀರೋಯಿನ್ ನೋಡಿ, ಅಂತೆ ಈಗ ನಾನು. 10 ಆಯ್ತು ಜನ ಯಾರು ಕೂಡ ಮೆಸೇಜ್ ಮಾಡ್ತಿಲ್ಲ. ಮೋಸ್ಟ್ಲಿ ಹೌದು, ನಾನು ಇದ್ದಕ್ಕೆ ಮೆಸೇಜ್ ಮಾಡುದಿಲ್ಲ, ನಾನು ನಿಮ್ಮನ್ನ ಹೋಗ್ತೇನೆ. ನೋಡ್ಲಿಕ್ಕೆ ಬಂದವರು, ಖಾಲಿ ನಿಮ್ಮನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಅಲ್ಲ, ನನ್ನನ್ನು ನೋಡಿ ಯಾರು ಕೂಡ ಮೆಸೇಜ್ ಮಾಡ್ತಿಲ್ಲ ಅದಕ್ಕೆ ನಾನು ಹೋಗ್ತೇನೆ. ಹೋದ್ಮೇಲೆ ಅದ್ರ ಮೆಸೇಜ್ ಮಾಡ್ಬೋದು ಇಲ್ಲ ಇಲ್ಲ, ನೋಡ. ಮೆಸೇಜ್ ಮಾಡಲ್ಲ ಅವರು. ನೀವು ಹೋದ್ರೆ ಅಲ್ಲಿ ಲೆಸ್ ಆಗ್ತದೆ ಇರಿ. ಹಾ ನೋಡಿ, ಒಂದು ಬಂತು ವಿನಯ್ ಸಪೋರ್ಟ್ ಅಂತ. ಅವರಿದ್ರು ಆಗದಿಂದ ಇದ್ರು, ಸ್ಟಾರ್ಟಿಂಗ್ ಅಲ್ಲಿ ಇದ್ರು ಅವರು ಪಾಪ. ವಿನಯ್ ಮತ್ತೆ ಕವಿ ಫ್ರೆಂಡ್ ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ, ಅದು 6 ಜನರಲ್ಲಿ ಒಬ್ಬರು ಯಾರಂತ ಗೊತ್ತಾಯ್ತು. ಇನ್ನು 5 ಜನ ಯಾರಂತ ಜಸ್ಟ್ ಹಾಯ್ ಹಾಕಿ ಸಾಕು. ಇದು ಯಾರೋ ನಿಮ್ಮನ್ನ ನೋಡ್ಲಿಕ್ಕೆ ಬಂದವರು. ನಾಳೆ ರಜೆ ಅಲ್ವಾ, ಸಂಡೇ ಅಲ್ವಾ. ಹೌದು. ಅಲ್ಲ, ನಿಮ್ಮ ಗಾಡಿಯಲ್ಲಿ ಪಾರ್ಕ್ ಮಾಡೋದು ನೀವು ಬರ್ದುಬಾಯಲ್ಲಿ? ಯಾವ ಗಾಡಿ? ನಿಮ್ದು ಕಾರ್. ನನ್ನದು ಕಾರ್ ಇಲ್ಲ. ಇಲ್ವಾ? ನಿನ್ನೆ ಇಲ್ಲ ಇಲ್ಲ. ಕೇಳಿದಲ್ವಾ ಡ್ರೈವ್ ಮಾಡ್ತೀರಾ ಅಂತ, ಹೌದು ಹೇಳಿದ್ರಿ. ಯಾವಾಗ ನೀವು ನಿನ್ನೆ ಯಾವಾಗ ನನ್ನ ಹತ್ರ ಕೇಳಿದ್ರಿ? ಡ್ರೈವಿಂಗ್ ಮಾಡ್ತೀರಾ ಕೇಳಿದ್ದು, ಹೌದು ಹೇಳಿದ್ರಿ. ಡ್ರೈವ್ ಇಲ್ಲಿ ಅಲ್ಲ, ಊರಲ್ಲಿ. ಇಲ್ಲಿ ಊರಲ್ಲಿ? ಮಾಡಲ್ಲ. ಓಕೆ ಓಕೆ. ಇಲ್ಲಿ ನನ್ನದು ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ನನ್ನ ಆಫೀಸ್. ಓ ಹೌದಾ. 20 minutes ಅಷ್ಟೇ ವಾಕಿಂಗ್. ಹಾ. ದಿನ ಹೋಗಿ ಬರ್ತೀನಿ ಶೆಟ್ಟಿ ಹೇಳ್ತಿದ್ದಾರೆ. ಎಲ್ಲಿಗೆ? ಅಮೆರಿಕಕ್ಕ. ಸಪೋರ್ಟ್ ಭಟ್ರು, ವಿನಯ ಸಪೋರ್ಟ್. ಮತ್ತೆ ವಿಶೇಷ ಅಂತ ಕೇಳ್ತಿದ್ದಾರೆ. ಚಿನಿಮಿಣಿ ಎನ್ನುವ ಕೆರೆ, ಚಿಂತಾಮಣಿ ಎನ್ನುವ ಹಕ್ಕಿ, ಕೆರೆ ಬತ್ತಿದರೆ ಹಕ್ಕಿಗೆ ಮರಣ. ದೀಪ ಅವರೇ ಆನ್ಸರ್ ಕೊಡ್ತಿದ್ದಾರೆ. ನಿನ್ನ ನೋಡಲೆಂತು ಮಾತಾಡಲೆಂತು, ಆಹಾ ಒಂಥರ ಹೇಳೋ ಒಂಥರ. ಸಪೋರ್ಟ್ ಮಾಡ್ತಿದ್ದಾರೆ ನೋಡಿ. ಉಮ್ಮಿಯನ್ನು ಕರೀರಿ ಅಂತ ಹೇಳಿದ್ರೆ ಕರೀತಾನೆ ಇಲ್ಲ ನೋಡಿ ಟೀಚರ್. ಫ್ರೆಂಡ್ ಬಂದಿದ್ದಾರೆ, ಒಂದು ಹಾಯಿ ಕೂಡ ಹೇಳಲ್ಲ ಒಮ್ಮೆ. ಸುಮಿ ಕವಿ ಅಂತ ಕರೀರಿ ಸಾಕು. ಕವಿ ಅಂತ ಕರಿಬೇಕಾ? ಕವಿ ಅಂತ ಕರೀರಿ ಸಾಕು. ಕವಿಯೇ ಕರೀದಲ್ವಾ ನಾನು. ಹಾಯ್. ಗಾಡಿ ನೆತು ಒಂದುಲ್ಲೆ, ಗಾಡಿ ನೆತು ಉಪ್ಪುಂಡು, ಗಾಡಿ ಉಂಡು ತುಳು ತಗಲೆ ಅಂದ ಹಂಚಿದ. ಪಣ್ಣೆ ಅನ್ನ ತುಳುವಣ್ಣು. ಅರೆ ಕೊರ್ಲೆ ಸೆಂಡ್ ಮಲ್ಪಲೆನ್ನ ಲಿಂಕ್ ಹಾ, ಕಡಪ ಕ್ಲಿಯರ್ ಆದ ಟ್ರಾಫಿಕ್. ಇಜ್ಜೆ ಉಂಟು ಅಂಚನೆ ಪಂದ್ ಒಂದಿಜ್ಜಿ ಗಾಡಿ ಅಂದೆ ಸ್ವಲ್ಪ ಬೈದ್ವಾಡ ಸಿಕ್ಕೋಡ್ದು. ಬಂದೊಂದುಂಡು ಆಂಡಲ ಹ್ಮ್ ಅಲೆ ಉಂತುಂಡು ಕೂಡ.
ಎಲ್ಲ ನಡೀರಿದು ಜಾಗತ್ತೂಲೆ ಮುಂಜೆ ಆಗುತ್ತುಂಡ ಇವರಿಗೆ ಹಾ ಬಿಸಿ ಇಲ್ಲ. ಇವ್ರಿಗೆ ಕೇಳುದು ಬಿಸಿ ಇದ್ದಾರೆ. ಬಿಲ್ಡಿಂಗ್ ಎಲ್ಲ ನೋಡುದು ನಾನು ಗುರ್ತ ಇದೀಯಾ ಅಂತ. ಮುಲ್ಪ ಇಂಚಿನಿಂದಾನೆ ಬಿಲ್ಡಿಂಗ್ ಎಂಕಲ್ಲಲ್ಲ ಸೇಮ್ ಇಂಚ ಹ್ಮ್ ರೆಸಿಡೆನ್ಷಿಯಲ್ ಹ್ಮ್ ಮೆಸೇಜ್ ಬಂತ ನೋಡ್ತಾ ಇದ್ದೇನೆ. ಎಸ್ ಶೆಟ್ಟಿ ಹೇಳ್ತಿದ್ದಾರೆ ಮುಸ್ಸಂಜೆ ಮಾತ್ ಸಾಂಗ್. ಫ್ಯಾಮಿಲಿ ಅಲ್ಲ ಮಕ್ಳೆಲ್ಲ ಇದ್ದಾರ. ರೆಂಟ್ ಎಷ್ಟು ಅಲ್ಲಿ ಸುಮ್ಮಿ ಮೇಡಮ್ಗೆ ಎಷ್ಟು ಅಂತ ಹೇಳಿದ್ರಿ 30,000. ಹಾ 30. ನಿಮ್ಗೆ ಎಷ್ಟ ಆಗ್ತದೆ. ನಮಗೆ ಇಲ್ಲಿ ಬೆಡ್ ಸ್ಪೇಸ್ ಅಲ್ಲ ನಮ್ಗೆ ಇಷ್ಟ ಆಗ್ತದೆ. ಕರೆಂಟ್ ಬಿಲ್ ಎಲ್ಲ ಇನ್ಕ್ಲೂಡಿಂಗ್. ಇನ್ಕ್ಲೂಡಿಂಗ್ ನಮ್ಗೆ ಮಂತ್ಲಿ 16,000 ತನಕ ರುಪೀಸ್ 16. ಮಂತ್ಲಿ ಮಂತ್ಲಿ ರುಪೀಸ್ 16,000. ಹಾ ಚೀಪ್ ಉಂಟು ಅಲ್ವಾ. ಹಾ ಆಗ್ಬೋದು ಸ್ವಲ್ಪ. 700 ನಾ ಸಮಥಿಂಗ್ 800. ಹಾ 700 ಸಮಥಿಂಗ್ 800 ಆಗ್ತದೆ. ಏಟ್ 800 ನಮ್ಗೆ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಈಗ ಸಮ್ಮರ್ಗೆ ಏರ್ತಿದ್ದು. ಹಾ ನಿಮ್ಗೆಲ್ಲ ಸಪ್ರೇಟ್ ಕಟ್ಬೇಕಲ್ಲ. ಹೌದು ಈಗ 800 ಬರ್ತದೆ ಅತ್ತೆ ಅಡ್ವಾನ್ಸ್ ಬರ್ಕೊಳಿ. ಅಕ್ಟೋಬರ್ ನವೆಂಬರ್ಗೆ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಸುಮಿ ಬಾರಪ್ಪ ಸುಮಿ ನಾನೇ ಬೇಡ ಅಂತ ಹೇಳಿ ಅನ್ಕೊಳ್ತಾಳೆ. ಆಯ್ತು ಸುಮಿ ಮೇಡಮ್ ಕರೆಂಟ್ ನಾನು ಬಿಲ್ ಇನ್ನು ಹೋಗ್ತೇನೆ. ಆಯ್ತಾಯ್ತು ಆಯ್ತು ನಾನ್ ಥ್ಯಾಂಕ್ ಯು. ಹೋದ್ರೆ ಆದ್ರೂ ಯಾರಾದ್ರೂ ಬರ್ಬೋದು ನೋಡುವ. ನೋಡಿ 10 ಜನ ಇದ್ದಾರೆ ನೀವು ಹೋದ್ಮೇಲೆ 10 ಜನ ಎಲ್ಲ ಲೆಕ್ಕ ಆಗ್ತದೆ ನೋಡ್ಬೇಕಾದ್ರೆ. ಹೌದೌದು ನನ್ನನ್ನು ನೋಡಿದ್ರೆ ಆಗಲ್ಲ ಕಾಣ್ತದೆ ಯಾರು. ಕಣ್ಣಾಗ್ತದೆ ದೃಷ್ಟಿ ಆಗ್ತದೆ ಹೇಳಿ ಅವರಿಗೆ ಒಂದು ದೃಷ್ಟಿ ಹಾ ತೆಗಿಸ್ಲಿಕ್ಕೆ. ಚೈನಲ್ಲಿ ಹೋಗ್ತೇನೆ ಹಾಕೊಂಡು ಬಾಯ್. ಕೂತಿದ್ದೀರಲ್ವಾ. ಬಾಯ್ ಬಾಯ್. ಬಾಯ್ ಬಾಯ್ ಎಲ್ಲರಿಗೂ ಶೆಟ್ರೆ ಬಾಯ್. ಮದುವೆಗೆ ತರ ಕಾಣ್ತಾ ಇದ್ದೀರಿ. ಕವಿತಾ ಮೇಡಮ್ ಬಾಯ್. ಭಟ್ರೆ ಬಾಯ್ ಮೂವರೇ ಇದ್ದೀರಿ ಮತ್ತೆ ಸುಮ್ಮಿ ಮೇಡಮ್ 4 ಜನ. ಓಕೆ ಬೇರೆ ಥ್ಯಾಂಕ್ ಯು. ಯಾರು ಎಲ್ಲ ಹೈಡಲ್ಲಿ ಇದ್ದಾರೆ. ನೆಕ್ಸ್ಟ್ ನಾ ವೀಕ್ ನೋಡುವ. ಹೋದ್ಮೇಲೆ ಬನ್ನಿ. ಹೈಡಲ್ ಹೋದ್ರೆ ನೋಡಿ. ಇದ್ದವ್ರು ಹೈಡಲ್ ಇದ್ದವ್ರು ಯಾರಾದ್ರೂ ನೆಕ್ಸ್ಟ್ 1 minute ಅಲ್ಲಿ ಹಾಯ್ ಮಾಡಿದ್ರು ಒಂದು 5 ನಿಮಿಷ ಕುತ್ಕೊಳ್ತೀನಿ ಅದೇ ನಾ ಹೋಗ್ತೇನೆ. ಹೌದೌದು ನೋಡುವ. ಹೈಡಲ್ಲಿ ಇದ್ದವರು ಹಾಯ್ ಮಾಡಿ ನೋಡಿ ಹೋಗಿ ಆಯ್ತು 2 ಜನ. ಅಯ್ಯೋ ಹಾಗಾದ್ರೆ ನಾನು ಇರುದು ಇಷ್ಟ ಇಲ್ದೇನೆ ಯಾರಿಗೆ. ಬಂದ್ರು 1 ಜನ ಬಂದ್ರು. ಲೈಕ್ ಆದ್ರೂ ಕೊಡಿ ಹೈಡಲ್ಲಿ ಇದ್ದವರು. ಬಾಯ್ ಹೇಳ್ತಿದ್ದಾರೆ 1 ಮಿನಿಟ್ 7 ಮಿನಿಟ್ ಅಷ್ಟೇ ಇದೆ ಇನ್ನು. ಓಕೆ 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 ಮತ್ತೆ ಬಾಯ್ ನಾನು ಹೋಗ್ತೀನಿ. ಬಾಯ್ ಬಾಯ್ ಲತೆ ಸುಮ್ಮಿ ಥ್ಯಾಂಕ್ ಯು ಸೋ ಮೇಡಮ್ ಬಾಯ್ ಮಚ್. ಬಾಯ್. ಹಾ ಬಾಯ್ ಬಾಯ್. ಆನ್ಲೈನ್ ಇಲ್ಲ ಉಮಿ ಐ ಥಿಂಕ್ ನೈಟ್ ಡ್ಯೂಟಿ. ಹೌದಾ ಏನ್ ನೈಟ್ ಡ್ಯೂಟಿ ಅವರಿಗೆ ಏದು ಜನ ಮಾರೇರು. ಅಷ್ಟೇ ಒಂಜಿ ನಿದ್ರೆ ಆದ್ ಬರ್ತಾರ ಅಶ್ವಿನಿ. ನಾನಾ ಅಯ್ಯೋ ನಾನು ಚೂರ್ ತಿಂದೆ ಕವಿ. ಮಸಾಲೆ ದೋಸೆ ತರ್ಸಿದ್ದು ಅದು ಸ್ಪೈಸಿ ಅಂದ್ರೆ ಸ್ಪೈಸಿ ಬಾಯಿಗೆ ಇಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಸ್ಪೈಸಿ. ಅಲ್ಲೇ ಉಂಟು ತಿನ್ಲಿಲ್ಲ. ಡಬಲ್ ಸ್ಪೈಸಿ ಅದು ಎಕ್ಸ್ಟ್ರಾ ಸ್ಪೈಸಿ. ಬಾಯ್ ಬ್ರೋ ಊಟ ಆಯ್ತಾ. ನಿಮ್ದು ಇದಲ್ಲ ಫಿಶ್ ಫ್ರೈ ಮತ್ತೆ ಅಂತ ಹೇಳಿದ್ರಲ್ವಾ ಇವತ್ತು. ಓಕೆ ನಂದು ಕಮ್ಮಿ ಆಯ್ತು. ಏನ್ ಕಮ್ಮಿ ಆಯ್ತು ಕುರ್ರ ಕಮ್ಮಿ ಆಯ್ತಾ ಚಾರ್ಜ್ ಕಮ್ಮಿ ಆಯ್ತಾ. ನೋಡ್ತೇನೆ ಈಗ ಯಾರೆಲ್ಲ ಈಗ ಹೋಗ್ತೀರಂತ. ಬೆಟ್ರಿಲೋ ನೋಡ್ತೀನಿ ಶೆಟ್ರೆ ಯಾರ ಲೈವ್ಗೆ ಹೋಗ್ತೀರಂತ ನೋಡ್ತೀನಿ. ಆಯ್ತು ಕವಿ ಮಲಗ್ತೀರಾ 11:30 1 ಗಂಟೆ ಆಯ್ತು. ಸೂಪರ್ ಹೇಳ್ತಿದ್ದಾರೆ. ಅದು 9 ಜನ ಇದ್ದಾರೆ ಹೇಗೆ ಎಂಡ್ ಮಾಡುದು. ನಿದ್ದೆ ಬರುವವರು ಹೋಗಿ ಬಾಯ್ ಹೇಳಿ.
ಬೇಡ ಬೇಡ ಎಲ್ಲ ತೀರು ಹೋಗಿ ಆಯ್ತವ್ರು. ನೆಕ್ಸ್ಟ್ ವೀಕ್ ನೋಡು. ಭಜನೆ ಮಾಡೋಣ ಈಗನ. ಯಾರೆಲ್ಲ ಆಯ್ತು. ಓಕೆ, ಒಂದು ನಿದ್ದೆ ಆಯ್ತಾ? ಮುಕ್ತಾಯವಾಯ್ತಾ? ಹೋಗಿ ಹೋಗಿ, ನಾಳೆ ಭೇಟಿ. 7:30ಗೆ ಮಲಗಿ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ. ಸಂಡೇ ಆದ್ರೂ ಸ್ವಲ್ಪ ಲಾಂಗ್ ಮಲಗಿ. ಹರೇ ರಾಮ ಹರೇ ಕೃಷ್ಣ. ತಾಳ ಇದೆಯಾ? ನಡೀರಿ ಶೆಟ್ರಿ, ಹಿಂದಿ ಲೈವ್ಗೆ ಹೋಗೋಣ ಬನ್ನಿ. ನಿದ್ದೆ ಮಾಡಲ್ವಾ ಕಾವಿ? ನಿಮ್ಗೆ ನಿದ್ದೆ ಇಲ್ವಾ? ನಂಗೆ ಇದಾಗ್ತದೆ ಇಲ್ಲಿ, ಇಷ್ಟು 11:30 ಆಯ್ತು ಇಲ್ಲಿ. ಯಾಕೆ ನಿದ್ದೆ ಮಾಡುದಿಲ್ಲ? ಬಾಯ್ ಬಾಯ್ ಅಶ್ವಿನಿ, ಬಾಯ್. ನಿದ್ದೆ ಮಾಡಿ. ಮೊಬೈಲ್ ಜಾಸ್ತಿ ನೋಡ್ಬಾರ್ದು. ಹೌದು. ಮಲಗ್ತೀರಾ? ಮಲಗಿ. ನೋಡ್ತೀನಿ ಈಗ ಬೇರೆ ಲೈವ್ ಅಲ್ಲಿ ಇರ್ತೀರಾ ಅಂತ. ಸೀದಾ ಹೋಗಿ ಮಲಗ್ಬೇಕು ಇಬ್ರು. ಹಿಂದಿ ಲೈವ್ ಅಲ್ಲಿ ಬನ್ನಿ, ಸಾತ್ ಹೇಳ್ತಾರೆ ಅಲ್ಲಿ. 5 ID से कम साथ. ಆಯ್ತು. ಇವತ್ತು ಯಾರೋ ನಾಗಾಲ್ಯಾಂಡ್ ಲೈವ್ ಹೋಗಿ. ನಾಗಾಲ್ಯಾಂಡ್? ಅಯ್ಯೋ, ಅವತ್ತು ಯಾರೋ ನಾಗಾಲ್ಯಾಂಡ್ ಲೈವ್ ಹೋಗಿ. ನಾಗಾಲ್ಯಾಂಡ್ ಅಂದ್ರೆ ಯಾರು? ಬೆಳಿಗ್ಗೆ ಹೇಗೆ ಹೇಳ್ತೀರಿ ನೀವು ಕವಿ, ಇಷ್ಟು ಲೇಟ್ ಮಲಗಿ? ತಗ್ಲಾಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ. ಹೌದಾ? ಇನ್ನ ನೋಡಲೆಂದು ಮಾತಾಡಲೆಂದು. ಆಹಾ, ಒಂಥರ ಒಂಥರ. ನಿದ್ದೆ ಇಲ್ವಾ ನಿಮ್ಗೆ? ಹೇಳಿ, ಹೋಗಿ ಮಲಗಿ. ಹೆಣ್ಣು ಮಾಡ್ತೀನಿ ನಾನು. ಸೀದಾ ಹೋಗ್ಬೇಕು ಬೆಡ್ಡಿಗೆ. ಭಟ್ರು ಹೋದ್ರು. ಬಾಯ್ ಹೇಳಿ ಮಲಗಿ. ಮಂಜು ಮತ್ತೆ ಕವಿ ಮಲಗಿ. ನೋಡಲೆಂತು ಮಾತಾಡಲೆಂತು. ಆಹಾ, ಒಂಥರ ಹೇಳಲೊಂಥರ. ಇಟ್ಟು ಕೊಡೋ ತನಕ. ಹೌದು. ಕೊಡಿ ಒಂದಾದ್ಮೇಲೆ ಒಂದು ಕೊಡಿ ಅಂತ. ಹೌದಾದ್ ಮೇಲೆಗೆ ಬೀಳ್ತಾರೆ. ಆಗ್ಲೇ ಆಗ್ಬೇಕು ಅವರಿಗೆ. ಬಾಯ್ ಕವಿ, ಮಲಗಿ. ಎಲ್ಲೂ ಹೋಗ್ಬೇಡಿ, ಸೀದಾ ಮಲಗಿ. ರೆಸ್ಟ್ ಮಾಡಿದಲ್ಲ ಸ್ವಲ್ಪ. ಇಲ್ಲೇ ಲೇಟ್ ಆಯ್ತು. 11:30 ಆಯ್ತು. 1 ಗಂಟೆ ಆಯ್ತು ಬರಲಿ. ಇನ್ನು ಹೋಗಲ್ಲ ಅಲ್ವಾ ಹಿಂದಿ ಲೈವ್ಗೆ? ಮಲಗ್ತೀರಾ ಇಲ್ವಾ? ಅಲ್ಲಿ ಬೇರೆ ಲೈವ್ಗೆ ಹೋಗ್ತೀರಾ? ಹೇಳಿ. ಬೇರೆ ಲೈವ್ಗೆ ಹೋಗುದಾದ್ರೆ ನಾನೇ ಇಡ್ತೇನೆ ಇಲ್ಲಿ. ಒಗಟೆ ಕೇಳ್ತೀನಿ. ನಾಳೆನಾ ಜಾಯಿನ್ ಆಗ್ಬೇಕು ಹೇಳಿ ಲತಿಗೆ? ನಾಳೆನಾ? 2 ದಿನ ಬಂದ್ರು. ಇಲ್ಲ, ಫ್ರೈಡೆ ಸಾಟರ್ಡೆ ಬರ್ಬೋದು. ನಾಳೆ ಅಂದ್ರೆ ಬೇಗ ಮಲಗ್ಬೇಕಲ್ಲ ಅವರಿಗೆ. ಮಂಡೇ ಆಫೀಸ್ ಇದೆ. ನಾಳೆ ಬರ್ಲಿಕ್ಕಿಲ್ಲ. ನೋ ಸ್ಲೀಪಿ. ಯಾಕೆ ಹಾಗಾದ್ರೆ? ನಿಲ್ತೀನಿ ನಾನು. ಇಲ್ಲೇ ನಿಲ್ಲಿ ಹಾಗಾದ್ರೆ. ನಿಮ್ಗೆ ಒಗಟು ಕೇಳ್ತೇನೆ. ನಾನು ನಾಳೆ ಲೈವ್ ಮಾಡಲ್ಲ, ನೀವೇ ಮಾಡಿ. ಹೌದಾ? ನಾಳೆ ನೈಟ್ ಲೈವ್.
ನಾನು ನಾಳೆ ಲೈವ್ ಮಾಡಲ್ಲ. ಡೇಯಲ್ಲಿ ಮಾಡ್ತೀರಾ? ನಿದ್ದೆ ಮಾಡ್ತೀನಂತೆ. ನಿದ್ದೆ ಮಾಡ್ತೀರಾ? ಹೋಗಿ ಸೀದಾ ಹೋಗ್ಬೇಕು. ಆಚೆ ಈಚೆ ಎಲ್ಲೂ ಹೋಗ್ಬಾರ್ದು ಹಾಗಾದ್ರೆ. ಓಕೆನಾ? ಎಲ್ಲೂ ಹೋಗ್ಬಾರ್ದು. ಶುಭರಾತ್ರಿ ಶುಭರಾತ್ರಿ. ನಾಳೆ ಹುಡುಗಿ ಕಾಲ್ ಬರ್ತದೆ ಆಯ್ತಾ? ಎಂಟು ಮಾಡೋಣ. 5 ಜನ ನೋಡ್ತಾ ಇದ್ದಾರೆಲ್ಲ, ಏನ್ ಮಾಡುದು? ನಾನು ಮಲಗ್ತೀನಿ. ಇನ್ನ ಯಾವ ಲೈವ್ಗೂ ಹೋಗು ಇಲ್ಲ, ಟಯರ್ಡ್ ಆಗೋದು. ಹೌದು, ಮಲಗಿ ಕವಿ. ನಾನಿದ್ದೆ ಇಲ್ಲ ನಿಮ್ಗೆ, ಹೇಗೆ ಹೇಳ್ತೀರಾ ಬೆಳಿಗ್ಗೆ. ನಾನು ಹೇಳುದು 10 ಗಂಟೆ ಎಲ್ಲ ಆಗ್ತದೆ. ಇವತ್ತು 10:30 ಏನಾಗಿದೆ. ನಾಳೆ ಗೊತ್ತಿಲ್ಲ ಎಷ್ಟು ಹೊತ್ತು ಆಗ್ತದ. ಬಾಯ್ ಮಂಜು ಶೆಟ್ಟಿ, ಗುಡ್ ನೈಟ್. ಅಭ್ಯಾಸ ಆಗಿದೆ. ಹೌದಾ? 5 ಗಂಟೆಗೆ ಹೇಳ್ತೀರಾ? ಅಯ್ಯಬ್ಬ, 3 ಗಂಟೆ ನಿದ್ದೇನೆ ನಿಮ್ಗೆ? ಮೊನ್ನೆ ಇಲ್ಲಿ ಲೈವ್ ಎಂಡ್ ಆದ್ಮೇಲೆ ಬೇರೆ ಲೈವ್ ಅಲ್ಲಿ ನಿಮ್ಮನ್ನು ನೋಡಿದೆ. ಇಲ್ಲಿ ಎಷ್ಟು 11:30 ಆಗಿದೆ. 3 ಗಂಟೆ ನಿದ್ದೆ ಅಂತ ನಿಮ್ಗೆ ಅಲ್ವಾ? ನಮ್ಮ ಹಸ್ಬೆಂಡ್ ಕೂಡ ಹಾಗೆ 2 ಗಂಟೆಗೆ ಮಲಗಿದ್ರು ಹೇಳ್ತಾರೆ, 4:00-4:15 ಹೇಳ್ತಾರೆ. ಅಭ್ಯಾಸ ಅವ್ರಿಗೆ ಕೂಡ. ನಂಗೆ ಆಗಲ್ಲಪ್ಪ. ಐದು ಗಂಟೆಗೆ ಹೇಳ್ತೀರಾ? ಅಡಿಗೆ ಎಲ್ಲ ಮಾಡ್ತೀರಾ ಅಂತ ಕಾಣ್ತದಲ್ವ? ಓಕೆ ಬಾಯ್, ಎಂಡ್ ಮಾಡ್ತೀನಿ ಆಯ್ತಾ? ಬಾಯ್, ಮಲಗಿ. ಗುಡ್ ನೈಟ್ ಕವಿ, ಮಂಜು. ಭಟ್ರು ಇದ್ದಾರೆ, ಭಟ್ರೆ, ಮಂಜು, ಕವಿ, ಗುಡ್ ನೈಟ್. ತೆಗಿತೀನಿ.
ಇಲ್ಲ ಬ್ಲೂ ತೆಗಿತಿದ್ದೇನೆ ಭಟ್ರೆ, ಏನ್ ಮಾಡ್ತೀನಿ ಈಗ. ಎಲ್ರದ್ದು ಬ್ಲೂ ತೆಗಿತಿದ್ದೀನಿ. ಆಯ್ತಾಯ್ತು, ಬ್ಲೂ ತೆಗಿತಾ ಇದ್ದೇನೆ. ಆಯ್ತು, ಹೋಗಿ ಮಲ್ಗಿ. ಗುಡ್ ನೈಟ್. ತುಂಬಾ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದಕ್ಕೆ. ಬಾಯ್, ಗುಡ್ ನೈಟ್. ಎಂಡ್ ಮಾಡ್ತೀನಿ. ಬಾಯ್ ಭಟ್ರೆ, ಬಾಯ್.